ಅಳವಡಿಸಿಕೊಂಡ 18 ದಿನಗಳ ಭಗವದ್ಗೀತೆಯನ್ನು ಅರಿಯರಿ ಇದ್ದಂತೆ ಅರಿಯರಿ ಅನ್ನೋ ಒಂದು ಯೋಜನೆ ಹಮ್ಮಿಕೊಂಡ ಇದರಲ್ಲಿ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಆಹ್ವಾನಿಸುತ್ತಿದ್ದೇನೆ. ಇದು ಮಂಗಳೂರು ನಂತೂರ್ ನಿಂದ ಇದು ಆಕ್ಚುಲಿ ವ್ಯವಸ್ಥೆಗೊಳಿಸಲಾಗಿದೆ. ಸೊ ನಿಮ್ಗೆ ಎಲ್ಲರಿಗೂ ಸುಸ್ವಾಗತ. ಎಸ್ ನೀಲಂ ಮಾತಾಜಿ, ನಿಮ್ ಫೇಸ್ ಕಾಣಿಸ್ತಾ ಇಲ್ಲ. ಮತ್ತೆ ಓನ್ಲಿ ಐಸ್ ಕಾಣಿಸ್ತಾ ಇದೆ. ಇಟ್ಸ್ ಹಾಫ್ ನನ್ ಕಾಣ್ತಾ ಇಲ್ವಾ? ಓನ್ಲಿ ಹಾಫ್ ಟಿಲ್ ನೋಸ್ ಓನ್ಲಿ, ಇಟ್ ಇಸ್ ಫುಲ್ ಕಾಣಿಸ್ತಾ ಇಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನೌ ಇಟ್ಸ್ ಓಕೆ. ಇವಾಗ ಓಕೆನಾ? ಈಗ ಓಕೆ ಓಕೆ ಓಕೆ. ಯಾ, ಡಿಸ್ಟರ್ಬೆನ್ಸ್ ತುಂಬಾ ಐತೆ ಅಮ್ಮ. ತುಂಬಾ ಡಿಸ್ಟರ್ಬೆನ್ಸ್ ಇದೆಯಾ? ಸ್ವಲ್ಪ ನಿಮ್ಮ ವಾಯ್ಸ್ ಫೀಬಲ್ ಆಗಿದೆ, ನಾಟ್ ಕ್ಲಿಯರ್. ನಂದು ಫೀಬಲ್ ಆಗಿದೆಯಾ? ಹೌದು, ಫೀಬಲ್ ವಾಯ್ಸ್. ಹೌದಾ? ಯಾಕೆ ಫುಲ್ ಕೊಟ್ಟಿದ್ದಿಲ್ಲ, ವಾಲ್ಯೂಮ್ ಫುಲ್ ಇದೆ. ಇವಾಗ ಕೇಳಿಸ್ತಾ ಇದೆಯಾ? Yes madam. I think I should be louder still. That may be better. Yes. ನನ್ನ ಒಂದು ರಿಕ್ವೆಸ್ಟ್ ಇದೆ. ಪ್ರಶ್ನೆಗಳು ಇದಕ್ಕೆ ಚಾಪ್ಟರ್ಗೆ ಸೀಮಿತವಾಗಿದ್ದಂತ ಪ್ರಶ್ನೆಗಳನ್ನ ಈ ಕ್ಲಾಸ್ ಆದ ನಂತರ ಕೇಳಿದ್ರೆ ಬಹಳ ಒಳ್ಳೇದು. ಮಧ್ಯೆ ಕೇಳಿದ್ರೆ ಸ್ವಲ್ಪ ಅಡಚಣೆ ಆಗುತ್ತೆ. ಯು ಕ್ಯಾನ್ ನೋಟ್ ಡೌನ್ ದ ಕ್ವಶನ್. ನೋಟ್ ಬರ್ಕೊಂಡ್ಬಿಟ್ಟು ಒಂದ್ ಕಡೆ ನೀವು ಅದನ್ನ ನನ್ನ ಕೇಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಮಧ್ಯದಲ್ಲಿ ದಯವಿಟ್ಟು ಅಡಚಣೆ ಉಂಟು ಮಾಡಬೇಡಿ ಅಂತ ನಂದು ಒಂದು ಪ್ರಾರ್ಥನೆ ಅಷ್ಟೇನೆ. ಸೊ ಇದನ್ನ ಮತ್ತೆ ಈಗ ಸೇರಿದವ್ರಿಗೆಲ್ಲರಿಗೂ ಸುಸ್ವಾಗತ. ನಮ್ಮ ಹೊಸ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇದನ್ನ 18 ದಿನಗಳಲ್ಲಿ ನಾವು ಭಗವದ್ಗೀತೆಯನ್ನು ಪೂರ್ಣಗೊಳಿಸ್ಬೇಕಾಗಿದೆ. ಸೊ ನಿಮ್ಮ ಸಹಕಾರ ಬಹಳ ಅಗತ್ಯ, ಬಹಳ ವ್ಯಾಲ್ಯೂಬಲ್, ತುಂಬಾನೇ ನನ್ಗೆ ಬೇಕಾಗಿದೆ. ಸೊ ದಯವಿಟ್ಟು ನನ್ನ ಜೊತೆಗೆ ಸಹಕರಿಸಿ. ಸೊ ನಾವು ಯಾವಾಗ್ಲೂ ನಮ್ಮ ಪ್ರಾರ್ಥನೆಯಿಂದ ಶುರು ಮಾಡ್ತೇವೆ. ಸೊ ಮೊದಲು ಐ ವಿಲ್ ಸ್ಟಾರ್ಟ್ ವಿತ್ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತಾ ಇದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ, ಸ್ವಾಗತ. ಈಗ ನಾನು ಒಂದು ಪ್ರಾರ್ಥನೆ ಹೇಳಿದೆ. ನಮ್ಮ
ಇಸ್ಕಾನಿನ ಪ್ರಾರ್ಥನೆ ಇದು. ಆಮೇಲೆ ಅದರ ನಂತರ ಕೊನೆಗೆ ಹೇಳಿದ್ದು ನಾನು ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ. ಈ ಮಂತ್ರದ ಬಗ್ಗೆ ನಾ ದಿನ ಸ್ವಲ್ಪ ಹೇಳ್ತಾ ಹೋಗ್ತೇನೆ ನಿಮ್ಗೆ. ಇದು ಎಷ್ಟು ಮಹತ್ವ, ಇದರ ಮೌಲ್ಯ ಏನು ಈ ಕಲಿಕಾಲದಲ್ಲಿ. ನೀವು ಯಾವ ಸಾಧನೆಯನ್ನು ಮಾಡ್ಬೇಕಾಗ್ಲಿ, ನೀವು ಕರ್ಮಕಾಂಡಕ್ಕೂ ನೀವು ಒಳಗಾಗ್ಬೇಕಾಗಿಲ್ಲ. ಈ ಮಂತ್ರ ಒಂದನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ, ಕರೆಕ್ಟ್ ಆಗಿ ಇದನ್ನ ಹೇಳ್ಬಿಟ್ರೆ, ಮಹಾಮಂತ್ರನ ಹೇಳ್ತಾನೆ ಇದ್ರೆ ಅದರ ಏನ್ ನಿಮ್ಗೆ ಅದರಿಂದ ಫಲ ಸಿಗತ್ತೆ, ಅದು ಅದ್ಭುತ. ನೀವು ಅದನ್ನ ಅನುಭವಿಸ್ಬೇಕು. ಅದನ್ನ ನಿಮ್ಗೆ ಯಾವುದೇ ಆಗ್ಲಿ ನಮ್ಗೆ ರುಚಿ ಹತ್ತುವರೆಗೂ, ನಮ್ಗೆ ಅದ್ರ ಬಗ್ಗೆ ಗೊತ್ತಾಗೋವರೆಗೂ ನಮ್ಗೆ ಅದು ಇಂಪ್ರೆಸ್ ನಮ್ಗೆ ಅದು ಪರಿಣಾಮ ಆಗೋದಿಲ್ಲ. ಸೊ ಅದನ್ನ ನಾವು ಯಾವಾಗ್ಲೂ ಸಕ್ಕರೆ ತಿಂದಾಗೆ ಸಿಹಿ ಅಂತ ಗೊತ್ತಾಗೋದು. ಅದೇ ರೀತಿ ರಾಮಕೃಷ್ಣ ಈ ಮಹಾಮಂತ್ರ ಏನಿದೆ ಇದನ್ನ ನಾವು ಪಠಿಸ್ಬೇಕು. ನಾವು 2-3 ದಿನ ಜಾಸ್ತಿ ನಾನು ಅದು ಒತ್ತಡ ಕೊಡಲ್ಲ ಅದ್ರ ಮೇಲೆ. ನಂತರ ನಾವು ಕ್ಲಾಸನ್ನ ನಾವು ಅದರಿಂದಾನೇ ಶುರು ಮಾಡ್ತೇವೆ. 1 ರೌಂಡ್ ಮಾಲಾ ಹೇಳ್ಬಿಟ್ಟು ನಾವು ಕ್ಲಾಸನ್ನ ಶುರು ಮಾಡಿದ್ರೆ ಬಹಳ ಒಳ್ಳೇದು. ಕೃಷ್ಣನ್ ನಮ್ಗೆ ಅನುಗ್ರಹ ಯಾವಾಗ್ಲೂ ಇರುತ್ತೆ. ಸೊ ಇವತ್ತು ನಾವು ಇದು ಆಕ್ಚುಲಿ ಇದೇನು ಕಾರ್ಯಕ್ರಮ ಇದೆ, ಇದನ್ನ ಮಂಗಳೂರು ನಂತೂರ್ ಇಸ್ಕಾನ್ ನವರು ಇದನ್ನ ಹಮ್ಮಿಕೊಂಡಿದ್ದಾರೆ. ಇದು ತಮಗೆಲ್ಲ ಗೊತ್ತಿದ್ದಂಗೆ ಇದು 18 ದಿನಗಳಲ್ಲಿ ಇದು ಶ್ರೀಮದ್ ಭಗವದ್ಗೀತೆಯನ್ನು ನಾವು ಇದ್ದಂಗೆ ಹೇಗಿದೆಯೋ ಹಾಗೆ ಅದ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಯಾಕೆ ಭಗವದ್ಗೀತೆ ಬೇಕು ಅದೆಲ್ಲ ಹಾಗಾಗಿ ಹೇಳ್ತಾನೆ ಇರ್ತೇನೆ. ಎಷ್ಟು ಜನ ಮೊದಲ ಸರಿ ಬಂದಿರ್ತಾರೆ, ಅಷ್ಟು ಜನಕ್ಕೆ ಮೊದಲಿಂದ ಗೊತ್ತಿರುತ್ತೆ ಭಗವದ್ಗೀತೆ ಅಂದ್ರೆ ಏನು ಅಂತ. ಗೊತ್ತಿದ್ದವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕು ಪ್ರಸಂಗ ಬರೋದಿಲ್ಲ. ಬಟ್ ಯಾರು ಫಸ್ಟ್ ಟೈಮ್ ಬಂದಿದ್ರೋ, ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ, ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಯಾಕಂದ್ರೆ ಬರೀ ಇದು ಸ್ಪಿರಿಚುವಲ್ ಒಂದು ಆಧ್ಯಾತ್ಮಿಕ ಜ್ಞಾನ ಅಂತಲ್ಲ, ಈ ದೈನಂದಿನ ನಮ್ಮ ಆಗು ಹೋಗುಗಳಿಗೆ ನಾವು ಬಳಗಾಗಿರ್ತೇವೆ, ಎಷ್ಟು ನಾವು ಎದುರಿಸ್ತಾ ಇರ್ತೇವೆ ಜೀವನವನ್ನು. ಆಗ ನಮ್ಗೆ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳಿಗೆ ನಾವು ಪರಿಹಾರಕ್ಕೆ ಫ್ರೆಂಡ್ಸ್ ಕಡೆ ಹೋಗ್ತೇವೆ, ಹಿರಿಯರ ಹತ್ರ ಹೋಗ್ತೇವೆ, ಸಿಗೋದಿಲ್ಲ ಪರಿಹಾರ. ನನ್ನನ್ನು ಕೇಳಿದ್ರೆ ಯಾರ ಹತ್ರ ಹೋಗ್ಬೇಕಾಗಿಲ್ಲ, ಭಗವಂತನ ಹತ್ರ ಹೋಗ್ಬೇಕು. ನಾವು ಅವನಿಂದ ಬಂದಿದ್ದೇವೆ, ನಾವ್ ಯಾರು ಅದನ್ನ ತಿಳ್ಕೋಬೇಕು. ಅದೆಲ್ಲ ಇದ್ರಲ್ಲಿ ನಾವು ಮಾಡ್ತೀವಿ. ಅದನ್ನ ನಾವ್ ಯಾರು, ಎಲ್ಲಿಂದ ಬಂದಿದ್ದೇವೆ. ಈಗ ನಾವು ಪ್ರತಿಯೊಬ್ಬರಿಗೂ ಒಂದು ಹೆಸರಿದೆ, ಒಂದು ವಿಳಾಸ ಇದೆ, ಅದು ಈಗ ನಾವೇನೋ ಆಗಿರ್ತೇವೆ. ಒಬ್ಬರಿಗೆ ಯಾರೋ ತಾಯಿ, ಒಬ್ಬರಿಗೆ ಹೆಂಡತಿ, ಇನ್ನೊಬ್ಬರಿಗೆ ಅಕ್ಕ, ತಂಗಿ, ಸ್ನೇಹಿತೆ ಎಲ್ಲ ಆಗಿರ್ತೇವೆ ನಾವು. ಅದು ಅಂತ ನಮ್ ಪ್ರಶ್ನೆ. ನಮ್ಗೊಂದು ಹೆಸರು ಕೊಟ್ಟಿದ್ದಾರೆ, ನಾಮಕರಣ ಮಾಡಿದ, ಅದು ಅಂತ ನಮ್ ಪ್ರಶ್ನೆ. ಅದು ನಾವು ಅಲ್ಲ ಅನ್ನೋದು ಈಗ ನಾವು ಇದರಲ್ಲಿ ಹೇಳ್ತಾ ಇದ್ದೇವೆ. ನಾವು ಈ ದೇಹ ಆಗ್ಲಿ, ಈ ಹೆಸರಾಗ್ಲಿ, ಈ ಪೊಸಿಷನ್ಸ್ ಅಂತೀವಲ್ಲ, ಈ ಸ್ಥಾನಮಾನಗಳಾಗ್ಲಿ ನಾವಲ್ಲ. ನಾವ್ ಯಾರು ಅನ್ನೋದನ್ನ ಅರ್ಥಕೊಳ್ಳೋದೇ ಭಗವದ್ಗೀತೆಯ ಮೂಲ ಉದ್ದೇಶ. ನಾವು ಆತ್ಮ ಅನ್ನೋದು ಬರುತ್ತೆ, ಕ್ರಮೇಣ ಹೇಳ್ತೀನಿ ಅದೇನು ಅಂತ. ತಕ್ಷಣ ಆತ್ಮ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದನ್ನ ಹೇಳ್ತೀನಿ. ಸೊ ಮೊದಲು ಇದನ್ನ ಯಾರು ಇದನ್ನ ಬರೆದ್ರು, ಯಾಕೆ ಬರೆದ್ರು, ಅವ್ರು ಎಂಥ ವ್ಯಕ್ತಿ, ಅದನ್ನ ನಾವು 2 ಮಾತುಗಳೇ ತಿಳ್ಕೊಳ್ಳೇಬೇಕು. ಇದನ್ನ ಈ ಬರೆದವ್ರು ಆಕ್ಚುಲಿ ನಮ್ಮ ಶ್ರೀಲಾ ಭಕ್ತಿ ವೇದಾಂತ AC ಪ್ರಭುಪಾದ ಅನ್ನೋರು, ಶ್ರೀಲಾ ಪ್ರಭುಪಾದ ಅಂತ ಅವ್ರಿಗೆ ನಾವು ಕರೀತೀವಿ. ನಮ್ಮ ಮಹಾಗುರುಗಳವರು ಇವತ್ತವ್ರು ಇಲ್ಲ. ಅವರು ಆಕ್ಚುಲಿ ಬಹಳ ಮಹತ್ ಸಾಧನೆ. ಅವ್ರನ್ನ ನಾರದ ಅವತಾರ ಅಂತ ಅಂತಾರೆ ಅವ್ರನ್ನ. ಬಟ್ ಅವ್ರು ಬಹಳ ಕಷ್ಟದಲ್ಲಿ ಮೇಲ್ ಬಂದು, ಅವರು ಸಾಂಸಾರಿಕರಾಗಿದ್ರು. ಒಂದು ವಯಸ್ಸಿನಲ್ಲಿ ಅವರು ಪೂರ್ಣ ಎಲ್ಲಾ ತ್ಯಾಗ ಮಾಡ್ಬೇಕು ಅನ್ಸ್ಬಿಡ್ತು ಅವ್ರಿಗೆ. ಹೊರಟ್ಬಿಟ್ಟು ವೃಂದಾವನಕ್ಕೆ ಹೋಗಿ ಅಲ್ಲಿಗೆ ಪ್ರೇರಣೆ ಆಯ್ತು. ಅಲ್ಲಿ ಒಬ್ಬ ಗುರುಗಳನ್ನ ಭೇಟಿ ಆಗ್ತಾರೆ. ಅವ್ರು ಹುಟ್ಟಿದ್ದ ಆಕ್ಚುಲಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವಾಗ, ಶ್ರೀಲಾ ಭಕ್ತಿ ವೇದಾಂತ ಪ್ರಭುಪಾದ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅವರು ಹುಟ್ಟಿದ್ದು ಕಲ್ಕತ್ತಾ ಊರಿನಲ್ಲಿ. ಎಂತಹ ಪುಣ್ಯ ಸ್ಥಾನ ಹುಟ್ಟಿದ್ದವ್ರು. ಇವರಿಂದ ಆ ಜಾಗ ಬಹಳ ಪುಣ್ಯವಂತ ಆಗ್ಬಿಟ್ಟಿದೆ ಅದು. ಸೊ ಫಸ್ಟ್ ಸೆಪ್ಟೆಂಬರ್ 19, 1896 ಅವ್ರು ಹುಟ್ಟಿದ್ದು. ಆಮೇಲೆ ಅವರು ಈ ದೇಹನ ತ್ಯಾಗ ಮಾಡಿ ಬಿಟ್ಟು ಹೋಗಿದ್ದು ಅದು 14 ನವೆಂಬರ್. ಎಲ್ಲ ನಾವು ಮಕ್ಕಳ ದಿನಾಚರಣೆ ಅಂತೀವಲ್ಲ, ಅವತ್ತಿನ ದಿನ ಅವರು 77 ನಲ್ಲಿ ಅವರು ದೇಹ ತ್ಯಾಗ ಮಾಡಿದ್ದು. ಅದ್ಭುತವಾದಂತ ಇವ್ರ ಬಗ್ಗೆ ಸಂಗತಿ ಅಂತಂದ್ರೆ, ಎಲ್ರೂ ಚಿಕ್ಕ ವಯಸ್ಸಲ್ಲೇ ಸಾಧನೆಗಳನ್ನ ಮಾಡ್ತಾರೆ. ಆಮೇಲೆ ವಯಸ್ಸಾಗ್ತಾ ರಿಟೈರ್ ಆಗ್ಬಿಟ್ಟು ರೆಸ್ಟ್ ತಗೊಳ್ತಾರೆ. ಇವ್ರು ಹಾಗಲ್ಲ. ಇವರು 70ನೇ ವರ್ಷದಲ್ಲಿ 70ನೇ ವರ್ಷದಲ್ಲಿ ಅವರು ಸಾಹಸ ಮಾಡಕ್ ಹೊರಟ್ರು. ಯಾಕೆ? ಅವ್ರಿಗೆ ಫುಲ್ ಸ್ಪಿರಿಚುಯಾಲಿಟಿ ಆಧ್ಯಾತ್ಮದಲ್ಲೇ ಇದ್ರವರು. ಅವ್ರ ಗುರುಗಳಾದ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅಂತ ಅವ್ರ ಗುರುಗಳು. ಅವ್ರೇನಪ್ಪ ಹೇಳಿದ್ರು ಅಂದ್ರೆ 2 ವಿಷಯ ಹೇಳಿದ್ರು. ಒಂದು, ಇನ್ ದೇಶಾದ್ಯಂತ ಇಸ್ಕಾನ್ ಇದನ್ನ ಕೃಷ್ಣನ್ನ ಇದು ಮೂವ್ಮೆಂಟ್ ಇದೆಲ್ಲ ಇದನ್ನ ನೀನ್ ತಗೊಂಡ್ ಹೋಗ್ಬೇಕು ಅಂತ ಒಂದ್ ಹೇಳಿದ್ರು. ಇನ್ನೊಂದೇನ್ ಹೇಳಿದ್ರು, ಎಲ್ಲ ಈ ಸಂಸ್ಕೃತದಲ್ಲಿ ಇರುವಂತ ಎಲ್ಲಾ ಗ್ರಂಥಗಳನ್ನ ಇನ್ನು ಇಂಗ್ಲಿಷ್ಗೆ ಅನುವಾದ ಮಾಡ್ಬೇಕು ಅಂತ ಹೇಳಿದ್ರು. ಎಷ್ಟು ದೊಡ್ಡ ಮಾತು ಕಾರ್ಯಗಳು ಹೇಳಿ ಅವರು ಅವ್ರು ಇರ್ಲಿಲ್ಲ ನಂತರ.
ಅದನ್ನ ಎಷ್ಟು ಚಾಚೂ ತಪ್ಪದಂಗೆ ನಮ್ಮ ಶ್ರೀಲಾ ಪ್ರಭುಪಾದರು ನಡೆಸ್ಕೊಟ್ರು ಅಂತಂದ್ರೆ ಅದನ್ನ ನಂಬಲಿಕ್ಕೆ ಅಸಾಧ್ಯ. 70ನೇ ವರ್ಷದಲ್ಲಿ ನಾವೆಲ್ಲರೂ ಕೈಯೋ ಕಾಲು ಹಿಡಿಯತ್ತೆ ಒದ್ದಾಡ್ಕೊಂಡಿರ್ತೀವಿ. ಆ ವಯಸ್ಸಿನಲ್ಲಿ ಯಾವ ಸ್ಥಿತಿಯಲ್ಲಿ ಅವ್ರಲ್ಲಿ ಒಂದು ಹತ್ರ ದುಡ್ಡಿಲ್ಲ ಪಾಪ, ಒಂದ್ 50 ರೂಪಾಯಿ ಇತ್ತೇನೋ ಅಷ್ಟೇ ಅವ್ರ ಹತ್ರ. ಅವರು ಅಮೆರಿಕ ದೇಶಕ್ಕೆ ಒಂದು ಈ ಸರಕು ಸಾಗಿಸುವಂತ ಒಂದು ಹಡಗಿನಲ್ಲಿ ಅಮೆರಿಕ ಹೋದ್ರು. ಯಾಕಂದ್ರೆ ದುಡ್ಡು ಕೊಟ್ಟು ಹೋಗುವಂತ ಅವ್ರಿಗೆ ಇದಿಲ್ಲ ಪಾಪ, ಅನುಕೂಲತೆ ಇರ್ಲಿಲ್ಲ. ಯಾರೋ ಪಾಪ ಒಬ್ರು ಮಹನೀಯರು ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ರಂತೆ. ಅವ್ರ ಹತ್ರ ಪುಸ್ತಕಗಳಿತ್ತು, ಬರ್ದಿದ್ದ ಪುಸ್ತಕಗಳು ತುಂಬಾನೇ ಇತ್ತು. ಅದನ್ನ ಹೋಗಿ ಮಾರಿ ಜೀವನ ಮಾಡ್ಬೇಕು ಅಂತ ಹೊರಟವರು ಬಾಸ್ಟನ್ ಮೊದಲು ಹೋದ್ರು. ಅಲ್ಲಿ ಹೋದ್ಮೇಲೆ ಅವ್ರು ತಮ್ಮ ಎಲ್ಲ ಜೀವನ ಈ ಸ್ಪಿರಿಚುವಲ್ ಲೈಫ್ ಅಂತ ಆಧ್ಯಾತ್ಮಿಕ ಜೀವನ ಶುರು ಮಾಡಿದ್ರು. ಅವರು ಆಕ್ಚುಲಿ ಅವರು ಎಷ್ಟು ಮಹತ್ವದ ವ್ಯಕ್ತಿ ಅಂತ ಹೇಳಿದ್ರೆ ಈ ವರ್ಷ ತಮ್ಗೆಲ್ಲ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲ ಅಂದ್ರೆ ಹೇಳ್ತೇನೆ. 1 ಸೆಪ್ಟೆಂಬರ್ ಈ ವರ್ಷ ಅವ್ರಿಗೆ 125 ವರ್ಷ ಆಯ್ತು, ಪೂರೈಸಿತು. ಅದರ ನೆನಪಿನಲ್ಲಿ ನಮ್ಮ ಸರ್ಕಾರದವರು, ಭಾರತ ಸರ್ಕಾರದವರು 125 ರೂಪಾಯಿಗೆ ಒಂದು ಸಿಲ್ವರ್ ಕಾಯಿನ್ ಅನ್ನ ರಿಲೀಸ್ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿರ್ಬೋದು ಅಥವಾ ತಾವು ತಿಳ್ಕೊಳ್ಳಿದ್ದನ್ನ. ಸೊ ಇವ್ರ ಬಗ್ಗೆ ಅದು ಮಾಹಿತಿ. ಅಲ್ಲಿ ಹೋದ ತಕ್ಷಣ ನೋಡ್ತಾರೆ ಅವರು, ಸಿಕ್ಕಪ್ಪಲ್ಲಿ ಬಹಳ ಅವ್ಯವಸ್ಥತೆ ಇತ್ತು, ಪೀಸ್ ಆಫ್ ಮೈಂಡೇ ಇಲ್ಲ, ಯಾರಿಗೂ ಮನಸ್ಸಿನ ಶಾಂತಿ ಇಲ್ಲ ಅಮೆರಿಕದಲ್ಲಿ. ಅದು ಹಾಗೆ ಅಮೆರಿಕ-ವಿಯೆಟ್ನಾಂ ವಾರ್ ಆಗಿತ್ತು, ಏನು ಸಮಾಧಾನ ಇದ್ದಿದ್ದೆಲ್ಲ. ತುಂಬಾ ಹಿಪ್ಪಿಗಳು ತುಂಬಾನೇ ಇದ್ರು, ತುಂಬಾ ಹಿಪ್ಪಿಗಳ ಜನ ಇದ್ರು. ಇನ್ಫ್ಯಾಕ್ಟ್ ಯಾವ್ದೋ ಒಂದು ಪಿಕ್ಚರ್ ಅದ್ರಲ್ಲಿ ಮಾಡಿದ್ ನಂಗೆ ನಾನು ಕೇಳಿದ್ದೇನೆ, ಅದ್ರ ಬಗ್ಗೆ ಹರಿರಾಮ ಹರೇ ಕೃಷ್ಣ ಅಂತ ಹೇಳಿ. ಅದ್ರ ಬಗ್ಗೆ ಪಿಕ್ಚರ್ ಬಗ್ಗೆ ಬಹಳ ವಿಶ್ಲೇಷಣೆ ಬೇಡ. ಅಂತೂ ಪಾಪ ಹಿಪ್ಪಿಗಳ ಬಹಳ ದೊಡ್ಡ ಸಮಸ್ಯೆ ಇತ್ತು. ಅವ್ರನ್ನವರು ಪರಿವರ್ತನೆಗೊಳಿಸಿದ್ರಂದ್ರೆ ಎಂತಹ ವ್ಯಕ್ತಿ ಇರ್ಬೇಕು ತಾವು ವಿಚಾರ ಮಾಡಿ. ಅವರು ಬರೀ ಎಲ್ಲ ಇದೊಂದು ತಗೊಂಡು ಡ್ರಗ್ಸ್ ತಗೊಂಡು ಅವ್ರ ಅಲ್ಲಿ ಬಿತ್ಕೊಂಡಿರೋರು, ಅವ್ರಿಗೆ ಪಾಪ ಯಾವ್ದು ಇದ್ದಿದ್ದಿಲ್ಲ, ಮೈಮೇಲೆ ಇದೇ ಎಚ್ಚರಿಕೆನೇ ಇರ್ತಿರ್ಲಿಲ್ಲ. ಅವ್ರನ್ನವರು ಪಾಪ ಬೀದಿಯಲ್ಲಿ ಹರಿಕೃಷ್ಣ ಮಹಾಮಂತ್ರ ಹೇಳಿ ಅವ್ರಿಗೆ ಪಾಪ ಎಷ್ಟು ಕಷ್ಟದಲ್ಲಿ ಮೇಲ್ ಬಂದ್ರು. ಅದೇ ಈ 1 ಅವರ್ನಲ್ಲಿ ನಾನು ಕಷ್ಟ ಹೇಳಕ್ ಆಗೋಲ್ಲ, ಯಾಕಂದ್ರೆ ಪುಸ್ತಕನೇ ಓದ್ಬೇಕಾಗಿತ್ತು. ಪ್ರಭುಪಾದದೊಂದು ಲೈಫ್ ಬಯೋಗ್ರಫಿ ಇದೆ, ಅದನ್ನ ಖಂಡಿತ ಓದಿ, ನೀವೆಲ್ಲರೂ ದಯವಿಟ್ಟು ಅದನ್ನ ಪಡೆದು ಓದ್ಬೇಕು. ಆದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದ್ರು ಅನ್ನೋದೇ ಸಾಧನೆ ಬಹಳ ಇಂಪಾರ್ಟೆಂಟ್ ಇದೆ. ಅದ್ ಮುಖ್ಯವಾದ ಏನಪ್ಪಾ ಅಂದ್ರೆ ಆ ಇಳಿಯುವ ವಯಸ್ಸಿನಲ್ಲಿ ಅವರು ಪೂರ್ತಿ ಪೃಥ್ವಿ ಗ್ಲೋಬ್ ಅಂತೀವಲ್ಲ ನಾವು, ಇಡೀ ನಮ್ಮ ಜಗತ್ತಿನಲ್ಲಿ 14 ಬಾರಿ ಅವರು ಪ್ರವಾಸ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಅವ್ರು ಹೋಗಿರೋ ಜಗನೇ ಇಲ್ಲ, ಎಲ್ಲಾ ಕಡೆ ಹೋಗಿ ಟೆಂಪಲ್ಗಳನ್ನ ಸ್ಥಾಪನೆ ಮಾಡಿ ಈ 10 ವರ್ಷದಲ್ಲಿ 108 ಟೆಂಪಲ್ ಸ್ಥಾಪನೆ ಮಾಡಿದ್ರು. ಈಗ ಇವತ್ತಿನ ದಿವಸದಲ್ಲಿ ಹತ್ತತ್ರ 1000 ಟೆಂಪಲ್ ಈ ಪ್ರಪಂಚದಲ್ಲಿ ಇದ್ದೇ ಇದೆ ಅವ್ರದ್ದು. ಸೊ ಅದು ಅವರ ಸಾಧನೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅದರಿಂದ ಸಂಕ್ಷಿಪ್ತ ಒಂದು ಅವ್ರ ಬಗ್ಗೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳಕ್ಕೆ. ಅದನ್ನೇ ಒಂದ್ ಬೇಕಾದ್ರೆ ನಾವು ಕೋರ್ಸ್ ಮಾಡ್ಬಿಡ್ದು, ಅಷ್ಟೊಂದು ಅವ್ರ ಬಗ್ಗೆ ಇದೆ. ಅದನ್ನ ತಾವು ಓದ್ಬಿಟ್ಟು ತಿಳ್ಕೋಬಹುದು. ಸೊ ಇದನ್ನ ಈ ಕಾರ್ಯಕ್ರಮ ಏನಿದೆ ಇದನ್ನ ನಂತೂರಿನಿಂದ ಕದ್ರಿ ಹತ್ರ ಇದೆ. ಇದು ನಮ್ ಟೆಂಪಲ್, ರಾಧಾ ಗೋವಿಂದ ಟೆಂಪಲ್ ಅಂತ. ಅಲ್ಲಿ ನಮ್ಮ ವಿಶೇಷ ನಮ್ಮ ಪ್ರೆಸಿಡೆಂಟ್ರು ಹಿಸ್ ಗ್ರೇಸ್ ನಾಮನಿಷ್ಠಾ ದಾಸ್ ಪ್ರಭುಜಿ ಅನ್ನೋರು ಇದನ್ನ ಕೋರ್ಸ್ ನಡೆಸ್ತಾ ಇದ್ದಾರೆ. ಬಹಳ ನಿಷ್ಠೆಯಿಂದ ನಡೆಸ್ತಾ ಇದ್ದಾರೆ. ಅವ್ರ ಹೆಂಗ್ ನಾಮನಿಷ್ಠಾ ದಾಸ್ ಅಂತ ಹೆಸರಿದೆಯೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ನಿಷ್ಠೆ. ನಾನು ಶಬ್ದಗಳಲ್ಲಿ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಅವ್ರು ರಾತ್ರಿ ಹಗಲು ತಮ್ಮ ಎಲ್ಲಾನು ಇದರಲ್ಲಿ ಮುಡುಪಾಗಿಟ್ಬಿಟ್ಟಿದ್ದಾರೆ. ಅವ್ರು ಇದನ್ನ ನಡ್ಸ್ಕೊಡ್ತಾ ಇದ್ದಾರೆ. ನಾವು ಅದ್ರ ಅಂಗವಾಗಿ ನಾವು ಇದನ್ನ ಕಾರ್ಯಕ್ರಮ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ನನ್ನ ಹೆಸರು ತಮ್ಗೆಲ್ಲ ಗೊತ್ತಾಗಿರ್ಬೇಕಾಗಿದ್ದು, ನಾನು ಡಾಕ್ಟರ್ ಪ್ರಿಯದರ್ಶಿನಿ ಅಂದ್ಬಿಟ್ಟು. ನಾನು ಆಕ್ಚುಲಿ ಬೇಸಿಕಲಿ ನಾನು ಪ್ರಾಣಿಶಾಸ್ತ್ರದ ಪ್ರೊಫೆಸರ್ ಆಗಿದ್ದೆ ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ. ಆಮೇಲೆ ನಂತರ ಈ ಜಾನ್ವರಿಯಲ್ಲಿ ನಾನು ಈ ಇಸ್ಕಾನ್ ಕಾರ್ಯಕ್ರಮ ಸೇರ್ಕೊಂಡೆ. ಅದು ಸೇರ್ಕೊಂಡು ಸುಮ್ನೆ ಅದೇನೋ ಅಂತಾರಲ್ಲ, ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ಬಿಟ್ಟು ಒಳಗೆ ಎಳ್ಕೊಂಡದ್ದು ಇವಾಗ ಇಷ್ಟೊಳಗೆ ಎಳ್ಕೊಂಡ್ಬಿಟ್ಟಿದೆ, ಆಚೆ ಬರಕ್ಕೆ ಸಾಧ್ಯ ಇಲ್ಲ, ಆಚೆ ಬರಕ್ ಇಷ್ಟನೇ ಇಲ್ಲ. ಅಂತ ಒಂದು ಜ್ಞಾನ ನಮಗೆ ಸಿಗ್ತಾ ಇದೆ, ಕೊಟ್ಟಿದ್ದಾರೆ ನಮ್ಗೆ. ಹೆಜ್ಜೆ ಹೆಜ್ಜೆಗೂ ನಮ್ಗೆ ತುಂಬಾನೇ ನಮ್ಗೆ ವಿ ಆರ್ ಗೆಟಿಂಗ್ ಎನ್ಲೈಟೆಂಡ್, ನಮ್ಗೆ ಜ್ಞಾನೋದಯ ಆಗ್ತಾ ಇದೆ ಈ ದಿಕ್ಕಿನಲ್ಲಿ. ಸೊ ಅದನ್ನ ನನ್ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೇನೆ. ಈಗ ಭಗವದ್ಗೀತೆಯಲ್ಲಿ ಏನಿದೆಪ್ಪ ಅಂದ್ರೆ ಬಹಳ ಹೇಳುವಂತದ್ದೆ ಬಹಳ. ಬಟ್ ಅದಾದಷ್ಟು ಇವತ್ತು ಜಾಸ್ತಿ ನಾನು ಇದು ಪ್ರಸ್ತಾಪ ಮಾಡ್ಲಿಕ್ಕೆ ನಾವು ಫಸ್ಟ್ ಚಾಪ್ಟರ್ಗೆ ಹೋಗ್ಬೇಕು. 18 18 ಚಾಪ್ಟರ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಇದೆ. ಸೊ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಈ ಭಗವದ್ಗೀತೆ 700 ಶ್ಲೋಕಗಳಿದೆ. ಇದರಲ್ಲಿ ಬೇಸಿಕಲಿ 700 ಶ್ಲೋಕಗಳಿದೆ. ಅದರಲ್ಲಿ ಕೃಷ್ಣ ಭಗವದ್ಗೀತಾ ಪರಮಾತ್ಮ ನುಡಿಸಿದಂತಹ ನುಡಿಗಳು ಅದರಲ್ಲಿ 574 ಇದೆ. ಶ್ರೀ ಭಗವಾನ್ ವಾಚ ಅಂತ 574 ಬರುತ್ತೆ. ಆಮೇಲೆ ಅರ್ಜುನ ವಾಚ ಒಂದು 84 ಬರುತ್ತೆ. ಆಮೇಲೆ ಸಂಜಯ ಅವರು ಮಾತಾಡಿದ್ದು ಒಂದು 41 ಬರುತ್ತೆ. ಆಮೇಲೆ ಧೃತರಾಷ್ಟ್ರಂದು ಒಂದ್ ಬರುತ್ತೆ. ದಟ್ಸ್ ಅವರು ಮಾಹಿತಿ ಕೊಟ್ಟಿದ್ದೀನಿ. ಇನ್ನ ನಾವು ಇದಕ್ಕೆ ಮೇನ್ ಇದಕ್ಕೆ ಹೋಗ್ಬೇಕು. ನಾನು ಜಸ್ಟ್ ಶೇರ್ ದ ಥಿಂಗ್. ಸೊ ಇದನ್ನ ನಿಮ್ಗೆ ಹೇಳ್ದಂಗೆ ಇದನ್ನ ನನ್ನ ಸ್ಕ್ರೀನ್ ತಮ್ಮ ಕಾಣ್ತಾ ಇದೆಯಾ ಇಲ್ಲ?
ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಸೊ ಶ್ರೀ ಇಲ್ಲ ಶ್ರೀಮದ್ ಮ್ಯಾಮ್, ಕಾಣ್ತಾ ಇಲ್ಲ ಸ್ಕ್ರೀನ್. ನನಗೆ Share- ಕಾಣ್ತಾ ಇಲ್ಲ ಸ್ಕ್ರೀನ್. ಶೇರ್ ಮಾಡಿರೋ ಸ್ಕ್ರೀನ್ ಶೇರ್ ಆಗಿಲ್ಲ. ಸ್ಕ್ರೀನ್ ಕಾಣ್ತಾ ಇಲ್ಲ. ಆಗಿಲ್ಲ ಮಾತಾಡಿ ಇನ್ನು. ಆಗಿಲ್ವಾ? ಮಾಡ್ತೇನೆ. ಐ ಡು ಇಟ್. ಸ್ಕ್ರೀನ್ ಈಗ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಹೇಗೆ ಕಾಣ್ತಾ ಇದೆ? Madam, ಮೇಡಮ್ ನೀವು ಕಾಣ್ತಾ ಇದ್ದೀರಾ? ಸ್ಕ್ರೀನ್ ಕಾಣ್ತಾ ಇಲ್ಲ. ನಾನ್ ಕಾಣ್ತಾ ಇದ್ದೇನೆ. ಐ ವಿಲ್ ಶೇರ್ ದ ಸ್ಕ್ರೀನ್. ನಾನು ಸ್ಕ್ರೀನ್ ಶೇರ್ ಮಾಡ್ತೇನಮ್ಮ, ದಯವಿಟ್ಟು. ಜಸ್ಟ್ ಅ ಮೊಮೆಂಟ್. ಶೇರ್ ಇಲ್ಲ. ಈಗ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಈಗ ಕಾಣ್ತಾ ಇದೆ. ಅಲ್ಲ, ನಾನು ಇದು ಮ್ಯಾಟರ್ ಇದು ಪ್ರೆಸೆಂಟ್ ಮಾಡಿದ್ದೆ. ಈಗ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಇದೆ ಮೇಡಮ್, ಕಾಣ್ತಾ ನನಗೆ Yes, ಕಾಣ್ತಾ ಇದೆ. ಕಾಣ್ತಾ ಇದೆ ಮೇಡಮ್ ಈಗ. ನನಗೆ ಕಾಣ್ಬೇಕಾಗಿದೆ. ಒಂದ್ ಸ್ವಲ್ಪ ಒಂದ್ ನಿಮಿಷ. ಇಲ್ಲಿ ಕಾಣ್ತಾ ಇದೆ, ಎಲ್ರಿಗೂ ಕಾಣ್ತಾ ಇದೆ ಅಲ್ವಾ? ಕಾಣ್ತಾ ಇದೆ ಮೇಡಮ್. ಇದನ್ನ ನಾನು ಆಗ್ಲೇ ಹೇಳ್ದಂಗೆ ತಮಗೆ, ನಾನು ಜಾಸ್ತಿ ಇದರಲ್ಲಿ ಡೀಟೇಲ್ ಮಾಡಕ್ ಹೋಗಲ್ಲ. ಇದು ಶ್ರೀಮತ್ ಎಸಿ ಅಂದ್ರೆ ಇದರಲ್ಲಿ ಅವರ ಬಾಲ್ಯದ ಹೆಸರು ಅಭಯಚರಣ ಅನ್ಬಿಟ್ಟು. ಸೊ ಎಸಿ ಸ್ಟ್ಯಾಂಡ್ಸ್ ಫಾರ್ ಅಭಯಚರಣ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಭಗವದ್ಗೀತಾ ಯಥಾರೂಪವು. ಇದು ಯಥಾರೂಪ ಅಂದ್ರೆ ನಾವು ಇಂಗ್ಲಿಷ್ ಆಸ್ ಇಟ್ ಈಸ್ ಅಂತೇವೆ. ಆಸ್ ಇಟ್ ಈಸ್ ಎಲ್ಲಾರು ಏನ್ ಮಾಡ್ತಾರೆ, ಯಾವುದೇ ಒಂದು ಗ್ರಂಥನ ಅನುವಾದ ಮಾಡ್ಬೇಕಾದ್ರೆ ತಮ್ಮದೇ ಒಂದ್ ಸ್ವಲ್ಪ ಅದಕ್ಕೆ ಆಡ್ ಮಾಡ್ಬಿಡ್ತಾರೆ, ಅದನ್ನ ಬದಲಾಯಿಸ್ಬಿಡ್ತಾರೆ. ಅದನ್ನ ಮಾಡಬಾರ್ದು. ಇದು ಭಗವಂತ ಹೇಳಿದ ಮಾತುಗಳು. ನಮಗೆ ಅದನ್ನ ಬದಲಾಯಿಸಕ್ಕೆ ನಮ್ಗೆ ಯಾವ ಅರ್ಹತೆನೂ ಇಲ್ಲ. ಅದನ್ನ ಭಗವಂತ ಅದನ್ನ ಬಹಳ ಪುಸ್ತಕಗಳಲ್ಲಿ ಅದು ಚೇಂಜ್ ಆಗಿದೆ ನಾವು ನೋಡ್ತೇವೆ. ಬಟ್ ಈ ಪುಸ್ತಕದಲ್ಲಿ ಏನು ಅಂದ್ರೆ ಅದು ಯಥಾರೂಪವಾಗಿ 24ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಇದು ಅನುವಾದ ಬೇರೆ ಆಗಿದೆ. ಇದು ಪ್ರಭುಪಾದ್ ಅವರಿದ್ದ ಸಂಸ್ಕೃತದಿಂದ ಇಂಗ್ಲಿಷಿಗೆ ಮಾಡಿದ್ರು. ಅಲ್ಲಿಂದ 24 ಭಾಷೆಯಲ್ಲಿ, ಇದು ಎಲ್ಲ ಫಾರಿನ್ ಭಾಷೆಯಲ್ಲಿ ಎಲ್ಲಾನು ಅನುವಾದ ಆಗಿದೆ. ನಮ್ಮ ಇಂಡಿಯನ್, ನಮ್ಮ ಭಾರತೀಯ ಭಾಷೆಯಲ್ಲಿ ಹಿಂದಿ, ಮರಾಠಿ, ತಮಿಳ್, ತೆಲುಗು, ಆಮೇಲೆ ಕನ್ನಡ ಅಂತೂ ಇದ್ದೇ ಇದೆ. ಬೇರೆ ಬೇರೆ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಾದ್ರೂ ಇದು ಇದಾಗಿದೆ. ಕೊರಿಯಾ ಎಲ್ಲಾದ್ರೂ ಇದು ಟ್ರಾನ್ಸ್ಲೇಟ್ ಆಗಿದೆ. 50 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳಷ್ಟು ಅಚ್ಚಾಗಿದೆ. ಅಷ್ಟು ಅವ್ರು ಮಾಡಿದ್ದಾರೆ. ಇದು ಜಗತ್ತಿನ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿ. ಗೀತೆಯ ಮೇಲೆ ಮತ್ತು ಭಕ್ತಿಯ ಮೇಲೆ ಲಭ್ಯವಿರುವ ಅತಿ ಶ್ರೇಷ್ಠ ಗ್ರಂಥಗಳಲ್ಲಿ ಇದು ಒಂದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಬಹಳ ಶ್ರೇಷ್ಠ ಗ್ರಂಥ ಇದು. ಸೊ ನಾನು ಜಸ್ಟ್ ಕೆಲವೊಂದು ಮಾತ್ರ ಇಂಪಾರ್ಟೆಂಟ್ ಮಾತ್ರ ತಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಇದು ನಾವು ತಿಳ್ಕೊಬೇಕಾಗಿದ್ದು ಗೀತಾ ಆಗಿದೆಯಲ್ಲಿ ಈಗ ನಾವ್ಯಾಕೆ ತಿಳ್ಕೊಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಗ ನಾ ಆಗ್ಲಿ ಹೇಳ್ದಂಗೆ ನಮ್ಗೆ ದಿನನಿತ್ಯ ಇಷ್ಟು ಚಿಕ್ಕ ಪುಟ್ಟ ಸಮಸ್ಯೆಗಳಿರುತ್ತೆ. ಅದು ಕೋಪಕ್ಕೆ ಸೇರಿರ್ಬೋದು, ಅಥವಾ ಮೋಹಕ್ಕೆ ಸೇರಿರ್ಬೋದು, ಅಥವಾ ನಮ್ಗೆ ಯಾವುದೋ ಯಾರು ಮೋಸ ಮಾಡಿರ್ತಾರೆ ಆಗಿರ್ಬೋದು, ಅಥವಾ ಪ್ರೇಮ ಇರ್ಬೋದು, ಏನೇ ಇರ್ಬೋದು. ಸಮಸ್ಯೆಗಳು 100 ಇದೆ ನಮಗೆ. ಆದ್ರೆ ಪ್ರತಿಯೊಂದಕ್ಕೂ ನಮ್ಮ ಭಗವದ್ಗೀತೆಯಲ್ಲಿ ಅದಕ್ಕೆ ಪರಿಹಾರ ಇದೆ, ಉತ್ತರ ಇದೆ. ಅದಕ್ಕೆ ನಾವು ತಿಳ್ಕೊಬೇಕಾಗಿದೆ. ಅದ್ ನೀವು ಒಂದ್ಸರಿ ಅದಕ್ಕೆ ದಿನಾ ಬೆಳಿಗ್ಗೆ ಎದ್ದು ಆದಷ್ಟು ಬೇಗ ಎದ್ದು ಒಂದು ಪುಟ ಓದಿದ್ರೆ ಸಾಕು. ನೀವು ದಿನ ಓದ್ಬಿಟ್ರೆ ನಿಮ್ ದಿನ ಸಾರ್ಥಕ ಆಗೋಗುತ್ತೆ. ಸೊ ಇದು ಆಕ್ಚುಲಿ ಭಗವದ್ಗೀತೆ ಅಂದ್ರೆ ಏನು? ಇದು ಮಹಾಭಾರತದ ಒಂದು ಘಟನೆ. ಅಲ್ಲಿ ಗೀತಾ ಯಾವಾಗ ಬೋಧನೆ, ಯಾರಿಗೆ ಬೋಧನೆ ಮಾಡಿದ್ರು? ಇದನ್ನ ಭಗವಾನ್ ಕೃಷ್ಣ ಇದನ್ನ ಅರ್ಜುನನ್ಗೆ ಬೋಧನೆ ಮಾಡಿದ್ರು. ಯಾಕೆ ಬೋಧನೆ ಮಾಡಿದ್ರು? ಅರ್ಜುನಿಗೆ ಏನ್ ಗೊತ್ತಿರ್ಲಿಲ್ವಾ? ಹಾಗಿದ್ರೆ ಅವನಿಗೇನಾದ್ರು ಜ್ಞಾನ ಇರ್ಲಿಲ್ವಾ? ಹಾಗಲ್ಲ, ಅವನಿಗೆಲ್ಲ ಜ್ಞಾನ ಇತ್ತು. ಆಕ್ಚುಲಿ ನೋಡಿ, ನಾವು ಒಂದ್ ಸಂಕ್ಷಿಪ್ತವಾಗಿ ನಾವ್ ಯಾರು ಅಂತ ಒಂದ್ ಕ್ವಿಕ್ ಆಗಿ ಹೇಳಲೇಬೇಕು ಇವಾಗ ನಾನು, ಯಾಕಂದ್ರೆ ಅದ್ರ ಹೆಚ್ಚು ಚೆನ್ನಾಗಿ ಅರ್ಥ ಆಗತ್ತೆ. ಈಗ ನಾವು ದೇಹ ಅಂತ ನಾವು ಅನ್ಕೊಂಡಿದೀವಿ. ನಾವು ಈ ದೇಹ ಅಲ್ಲ, ನಾವು ಆತ್ಮ. ನಮ್ಮ ಎಲ್ಲಿದೆ ಆತ್ಮ ಅಂದ್ರೆ ಹೃದಯದಲ್ಲಿದೆ. ನಮ್ಮ ಹಾರ್ಟ್ ಅಲ್ಲಿ ನಮ್ಮ ಆತ್ಮ ಇರುತ್ತೆ. ಇದು ಪ್ರತಿಯೊಬ್ಬರಿಗೂ, ನಾವು ಸಹಸ್ರಾರು ಜನ ಇದ್ದೀವಿ ಈ ಪ್ರಪಂಚದಲ್ಲಿ. ಪ್ರತಿಯೊಬ್ಬರಿಗೂ ಒಂದು ತಮ್ಮದೇ ಆದಂತ ಒಂದು ವೈಯಕ್ತಿಕ ಆತ್ಮ ಇದೆ. ಅದರ ಜೊತೆಗೆ ಪಕ್ಕದಲ್ಲೇನೆ ಸೀಟಲ್ಲಿ ಕೂತಂಗೆನೆ ಪರಮಾತ್ಮ ಇದ್ದಾನೆ. 4 ಕೈಯಿನ ಪರಮಾತ್ಮ, 400 ಪರಮಾತ್ಮ ರೂಪ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಪ್ರತಿಯೊಬ್ಬ ಹಾರ್ಟ್ ಅಲ್ಲೂ ಇದ್ದೇ ಇದೆ. ಸೊ ಅದನ್ನ
ಇದನ್ನ ಇದು ಏನಿದೆಲ್ಲ ಈ ಅರಿವಿಕೆ ಇದು ನೆನಪನ್ನಿದೆಲ್ಲ ಜನ್ಮ ಜನ್ಮ ಅಂತ ಈಗ ನಾವೆಲ್ಲ ಈಗ ಸೇರಿದ್ದೇವಲ್ಲ, ಈಗ ನಾವು ಇವಾಗ ಸೇರಿದ್ದ ಅಲ್ಲ, ಈ ಲೆಕ್ಕ ಅಲ್ಲ ಇದು. ನಾವು ಎಷ್ಟೋ ಜನದಿಂದ ಸೇರ್ತಾನೆ ಇದ್ದೇವೆ, ಒಬ್ಬರನ್ನ ನೋಡ್ತಾ ಇಲ್ಲ ಇವಾಗ, ಆದ್ರೆ ನಾವು ಸೇರ್ತಾನೆ ಇದ್ದೇವೆ. ಆದ್ರೆ ಅದು ಹೇಗೆ ಅವನ್ನ ನೆನಪಿಲ್ಲ ನಮ್ಗೆ, ನಾವ್ಯಾರೋ ನೀವ್ಯಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪರಮಾತ್ಮನಿಗೆ ಎಲ್ಲಾ ನೆನಪಿದೆ. ಅವನು ಎಷ್ಟು ಯಾವಾಗ ಹುಟ್ಟಿದ ಪರಮಾತ್ಮ? ಇಲ್ಲೇ ಇಲ್ಲ, ಅವ್ನು ಹುಟ್ಟಂತೆ ಇಲ್ಲ ಅವನ್ಗೆ. ಅವನು ಹೋದ್ರೆ ತಾನೆ ಹುಟ್ಟಬೇಕು. ಯಾವಾಗ್ಲೂ ಎಟರ್ನಲ್ ಅಂತೀವಿ, ಶಾಶ್ವತ, ಯಾವಾಗ್ಲೂ ಅವನು ಅನಂತ, ಯಾವಾಗ್ಲೂ ಇದ್ದಾನೆ ಅವನು. ಅವನು ಆದಿಕಾಲದಿಂದ ಇದ್ದಾನೆ. ಯಾವ್ದೋ ಒಂದು ಘಟನೆ ತಗೊಳ್ಳಿ ನೀವು, ಇದಕ್ಕಿಂತ ಮೊದ್ಲಿದ್ನ ಕೃಷ್ಣ ಇದ್ದ. ಸೊ ಯಾವಾಗ್ಲೂ ಕೃಷ್ಣ ಮೊದ್ಲಿಂದ ಬಿಗಿನಿಂಗ್ ಇಂದ ಇರೋದೇ ಕೃಷ್ಣ. ಸೊ ಅದರಿಂದ ಅದು ಆ ಅರಿವಿಗೆ ಅವನಿಗಿದೆ, ನೆನಪಿದೆ. ಅರೆ ಅರ್ಜುನ್ಗೆ ಅದು ಸಾಮಾನ್ಯ ಮನುಷ್ಯ, ಅವನ್ ನೆನಪಿರ್ಲಿಲ್ಲ. ಸೊ ಅವನು ಆತರ ಬಿಹೇವ್ ಮಾಡ್ತಾನೆ ಅಷ್ಟೇನೆ. ಅರ್ಜುನ ಅಜ್ಞಾನ ಅಂತಲ್ಲ, ಈಗ ನಾವುಗಳು ಅಷ್ಟೇನೆ, ನಮಗೂ ಜ್ಞಾನ ಇರುತ್ತೆ, ನಾವು ಅದನ್ನ ತೋರಿಸ್ಕೊಳ್ಳಲ್ಲ. ಯಾಕೆ ತೋರಿಸ್ಕೊಳ್ಳಲ್ಲ? ನೆನಪಿಲ್ಲ ನಮ್ಗೆ ಏನಿದ್ವಿ ಅಂತ. ನಾವೆಲ್ಲರೂ ಡೆಫಿನೆಟ್ಲಿ ಈಗಲೂ ಸೇರಿದ್ದೇವಂತ, ಇಷ್ಟ 100 ಜನ ಸೇರಿದ್ದೇವೆ ಅಂತಂದ್ರೆ ನಾವ್ ಯಾವ್ದೋ ಜನದಲ್ಲಿ ಮಾಡಿದ ಪುಣ್ಯ, ಅದನ್ನ ನಾವಿಲ್ಲಿ ಸೇರಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ, ಇದು ಒಂದು ಘಟನೆ. ಅಲ್ಲಿ ಆ ಮಹಾಭಾರತ ಯುದ್ಧ ಟೈಮ್, ಯಾಕೆ ಯುದ್ಧ ಪ್ರಸಂಗ ಬಂತು ಅದನ್ನ ಮುಂದೆ ನಾನು ಒಂದು ಇಂಟ್ರೊಡಕ್ಷನ್ ಒಂದು ಇದು ಕೊಡ್ತಾ ಇದ್ದೇನೆ. ಯಾಕೆ ಯುದ್ಧ ಮಾಡೋ ಪ್ರಸಂಗ ಬಂತು, ಕುರು ವಂಶ ಯಾವುದು, ಯಾರು ಕೌರವರು ಯಾರು, ಪಾಂಡವರು ಯಾರು, ಅದೆಲ್ಲ ತಮಗೆ ಗೊತ್ತಿದ್ರು ಒಂದ್ ಸ್ವಲ್ಪ ನಾನು ನಿಮ್ಗೆ ಒಂದು ತೋರಿಸ್ತೇನೆ ಅದ್ರ ಬಗ್ಗೆ. ಸೊ ಮೊದ್ಲು ಗೀತೆ ಅಂದ್ರೆ ಏನು ಅಂದ್ರೆ, ಇದು ಆಕ್ಚುಲಿ ಕುರುಕ್ಷೇತ್ರದಲ್ಲಿ ಬೋಧನೆ ಮಾಡಿದ್ರು. ಯಾರಿಗೆ ಬೋಧನೆ ಮಾಡಿದ್ರು? ಶ್ರೀಕೃಷ್ಣ ಪರಮಾತ್ಮ ಅದನ್ನ ಅರ್ಜುನನಿಗೆ ಬೋಧನೆ ಮಾಡಿದ್ರು. ಅಲ್ಲಿ ಒಂದು ಘಟನೆ ಆಗದ್ ಬಂತು. ಯಾಕೆ ಘಟನೆ ಬಂತು ಅಂತಂದ್ರೆ, ಈಗ ನಾವು ಮನೇಲಿ ನೋಡಿ ಮಕ್ಳು ಎಷ್ಟೋ ತಪ್ಪುಗಳು ಮಾಡ್ತಾರೆ, ಅದ್ರಲ್ಲಿ ನಾವು ಕೂತ್ಕೊಂಡು ಸ್ವಲ್ಪ ಬುದ್ಧಿವಾದ ಹೇಳ್ತೇವೆ. ಅವ್ರಿಗೆ ಏನೋ ನಮ್ಗೆ ಪ್ರವಚನ ಮಾಡ್ತೀರಾ ಅಂತ ಕೆಲವು ಮಕ್ಳು ತಮಾಷೆ ಮಾಡ್ತಾರೆ. ಪ್ರವಚನನೇ ಅದು ಅವ್ರಿಗೆ ಆ ದಾರಿಯನ್ನು ಮೇಲ್ ತರಕ್ಕೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಅರ್ಜುನ ಯುದ್ಧ ಮಾಡಕ್ ರೆಡಿ ಇರ್ಲಿಲ್ಲ. ಯಾಕಂದ್ರೆ ಅವನ್ಗೆ ಎದುರಿಗೆಲ್ಲಾರು ಅಣ್ಣ ತಮ್ಮಂದ್ರು ಎಲ್ಲ, ಆಮೇಲೆ ತಾತಂದ್ರು, ಆಮೇಲೆ ಭಾವ ಮೈದ್ನಂದ್ರು, ಎಲ್ಲಾರು ಮಾವಂದ್ರು ಎಲ್ಲಾರು ಕಾಣ್ತಾ ಇದ್ರು. ಅವ್ರನ್ನ ಹೆಂಗ ನಾನು ಅವ್ರ ಜೊತೆ ಯುದ್ಧ ಮಾಡಿ, ಅವ್ರು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀನಿ, ನಾನು ಹೆಂಗ ಅವ್ರನ್ನ ನಾನ್ ಸಾಯಿಸ್ಬೇಕು ಅಂತ ಅವನ್ಗೆ ತುಂಬಾನೇ ಇದಾಗಿದೆ. ಆವಾಗ ಕೃಷ್ಣ ಅಂತಾನೆ, ಇಲ್ಲಪ್ಪ, ಅವ್ರು ಯಾರು ನೀನ್ ಕೊಲ್ಲೋನ್ ಯಾರು ಅಲ್ಲ, ಅವ್ರು ಸಾಯೋರು ಯಾರು ಅಲ್ಲ, ಎಲ್ಲ ಮಾಡೋನು ನಾನೇ ಎಲ್ಲ ಮಾಡೋನು ಅಂತ ಅದ್ ಹೇಳ್ಬೇಕಾದ್ರೆ ಅದೇ ಗೀತ, ಅದೇ ನಮ್ ಗೀತಾ ಗ್ರಂಥ. ಸೊ ಇದನ್ನ ಆಕ್ಚುಲಿ ಇದು ಒಂದು ಮಹಾಭಾರತದ ಒಂದು ಘಟನೆ. ಆ ಘಟನೆನ ಇದು ಫುಲ್ ಇದು ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಇದನ್ನ ಭಗವದ್ಗೀತಾ ಅನ್ನೋ ಒಂದು ಸ್ವರೂಪ ಅದಕ್ಕೆ ಸಿಕ್ಕಿದೆ. ಸೊ ಇದರಲ್ಲಿ ಮಹಾಭಾರತ ಸುಮಾರು ಯಾವಾಗ ಇದನ್ನ ಯಾರಿಗೆ ಬೋಧನೆ ಮಾಡಿದ್ರು? ಸುಮಾರು 5,000 ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನು ಭಕ್ತನು ಆದ ಅರ್ಜುನನಿಗೆ ಹೇಳಿದನು. ಹಾಗೆ ಅದು ಫಸ್ಟ್ ಟೈಮ್, ಅದು ಫಸ್ಟ್ ಆಕ್ಚುಲಿ ಅದಕ್ಕಿಂತ ಮೊದಲು ಪ್ರತಿ ಯುಗದಲ್ಲಿ ಇದರಲ್ಲಿ ಭಗವದ್ಗೀತೆ ಕೃಷ್ಣ ಬರ್ತಾನೆ ಇರ್ತಾನೆ. ಯಾವಾಗ ಧರ್ಮ ಬೀಳತ್ತೋ, ಗ್ಲಾನಿ ಆಗತ್ತೋ, ಕೃಷ್ಣ ಬರ್ತಾನೆ, ಭಗವದ್ಗೀತೆ ಹೇಳ್ತಾನೆ, ಅದ್ ನಡೀತಾನೆ ಇರುತ್ತೆ. ಬಟ್ ಮೊದ್ಲೇ ಸರಿ ಆಗಿದ್ದು ಕುರುಕ್ಷೇತ್ರದ ಬ್ಯಾಟಲ್ ಫೀಲ್ಡ್ ಅಲ್ಲಿ, ರಣರಂಗದಲ್ಲಿ ಇದಾಗಿದ್ದು. ಅವರ ಸಂವಾದವು, ಗೀತೆ ಅಂದ್ರೆ ಏನು? ಅವರಿಬ್ಬರ ನಡುವಿನ ಸಂವಾದ, ಅದೇ ಅವರ ಸಂವಾದ. ಸೊ ಮಾನವ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಸಂವಾದವು ನಾವು ಮಾತಾಡೋದ್ ನಮ್ಮ ಮಕ್ಕಳ ಜೊತೆ ಅಂತ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಈ ಸಂವಾದ ಏನಂದ್ರೆ ಬಹಳ ಶ್ರೇಷ್ಠವಾದ ಸಂವಾದ ಇದು. ಈ ಸಂವಾದವು ಒಂದು ಯುದ್ಧವು ಪ್ರಾರಂಭವಾಗುವ ಸ್ವಲ್ಪ ಮೊದಲು ನಡೆಯಿತು. ಯುದ್ಧ ಶುರು ಆಗ್ಬಿಟ್ಟಿದೆ, ಎದುರಾಳಿಗಳು ಬಂದಿದ್ದಾರೆ, ಇವ್ರು ಇಷ್ಟ ನಿಂತಿದ್ದಾರೆ, ಎಲ್ಲ ಕುದುರೆ ಎಲ್ಲಾನು ಆನೆ ಎಲ್ಲ ಬಂದ್ಬಿಟ್ಟಿದೆ. ಆವಾಗ ಇವನಿಗೆ ಎಲ್ಲ ಎದುರು ನೋಡ್ತಾನೆ, ಎಲ್ಲಾ ನನ್ನವ್ರೆ, ತಾತ ಇದ್ದಾರೆ, ಎಲ್ಲಾರು ಅಣ್ಣ ತಮ್ಮ ಎಲ್ಲ, ಏನಪ್ಪಾ ನಾನು ಇವ್ರ ಜೊತೆ ಹೆಂಗ್ ಯುದ್ಧ ಮಾಡ್ಲಿಲ್ಲ, ನನ್ನವರೆಲ್ಲ. ಆಗ ಬಂದು ಕೃಷ್ಣನ್ ಹೇಳ್ತಾನೆ, ನಂಗೆ ಯಾಕೋ ನಂಗೆ ಆಲ್ಮೋಸ್ಟ್ ಅವನಿಗೇನ್ ಧೈರ್ಯ ಇಲ್ಲ ಅಂತಲ್ಲ, ಎಂತ ಧನುರ್ವಿದ್ಯಾ ಬಲ್ಲವನವನು, ಆದ್ರೆ ಅವನು ಹಿಂಜರಿತಾನೆ. ಆಗ ಕೃಷ್ಣ ಅವರಿಗೆ ಬೋಧನೆ ಮಾಡ್ತಾನೆ. ಇದೊಂದು ಭ್ರಾತೃ ಹತ್ಯೆಯ ಘೋರ ಯುದ್ಧ. ಇದು ಧೃತರಾಷ್ಟ್ರನ 100 ಮಂದಿ ಯಾರ ಮಧ್ಯೆ ಆಯ್ತು ನೋಡಿ. ಯಾರಿಬ್ರು ಜಾಣರಿದ್ರೆ ಯುದ್ಧ ಆಗೋದಿಲ್ಲ, ಇಬ್ರು ಕೊಂಡ್ರಿದ್ರೆ ಖಂಡಿತ ಯುದ್ಧ ಆಗೇ ಆಗತ್ತೆ. ಆದ್ರೆ ಒಬ್ರು ಜಾಣ ಒಬ್ಬ ಕೋಣಿದ್ರು ಕೂಡ ಯುದ್ಧ ಆಗತ್ತೆ. ಸೊ ಇಲ್ಲೇನಾಗಿದೆ ಅಂದ್ರೆ, ಧೃತರಾಷ್ಟ್ರನ 100 ಮಂದಿ ಗಂಡು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು. ಯಾಕಂದ್ರೆ ಕೌರವರು ಸ್ವಲ್ಪ ಧಾರ್ಮಿಕ ಆಗಿರ್ಲಿಲ್ಲ, ಅವರು ಪಾಂಡವರು ತುಂಬಾನೇ ಶ್ರೇಷ್ಠವಾಗಿದ್ರು. ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮ, ಇಬ್ರವರು ಅಣ್ಣ ತಮ್ಮ. ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತನ ವಂಶಜರು. ಸೊ ಭರತರಾಜನ್ನಿ ಇವರು ಅವರಿಂದ ಬಂದವರು ಇವರು. ಸೊ ಅದಕ್ಕೆ ಭಾರತ ಅಂತ ಹೆಸರು ಬಂತು. ಮಹಾಭಾರತ ಎಂಬ ಹೆಸರು ಈ ಭರತನಿಂದ ಬಂದದ್ದು. ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗಿಲ್ಲದಿದ್ದರೆ, ಅವನಿಗೆ ಕಣ್ಣಿತ್ತು ಅಂದ್ರೆ ಅವನೇ ಸಿಂಹಾಸವನ್ನು ಏಳುತ್ತಿದ್ದ. ಆಕ್ಚುಲಿ ಅವನು ಕುರುಡಾಗಿರ್ತಾನೆ. ಬೇರೆ ಅಡ್ಡಕತೆ ದೊಡ್ಡದಿದೆ ಅದು, ಅದನ್ನ ಇಲ್ಲಿ ಸ್ವಲ್ಪ ವಿಸ್ತಾರ ಮಾಡೋದು ಕಷ್ಟ ಆಗುತ್ತೆ. ಧೃತರಾಷ್ಟ್ರ ಕುರುಡಾಗಿ ಹುಟ್ಟಿದ.
ಪಾಂಡುಗೆ ಸರಿ ಇತ್ತು, ಬಟ್ ಪಾಂಡುಗೆ ವೀಕ್ನೆಸ್ ಇತ್ತು, ಆ ಶಕ್ತಿ ಇರ್ಲಿಲ್ಲ, ಸ್ವಲ್ಪ ತೊಂದರೆ ಇತ್ತು ಅವ್ರಿಗೆ, ಏನು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇತ್ತು. ಅರೆ ಧೃತರಾಷ್ಟ್ರ ಕುರುಡಾಗಿದ್ದರಿಂದ ಪಾಂಡು ಮಾತ್ರ ರಾಜ ಆಗೋ ಪ್ರಸಂಗ ಬಂತು. ಆದ್ರೆ ಅವನು ಹುಟ್ಟು ಕುರುಡುವಾದುದರಿಂದ ತಮ್ಮ ಪಾಂಡುವನಿಗೆ ಸಿಂಹಾಸನವನ್ನು ಅವನಿಗೆ ಪ್ರಾಪ್ತವಾಯಿತು, ಅವ್ನು ಕೊಡ್ಲೇಬೇಕಾಯ್ತು ಅವನಿಗೆ. ಆದ್ರೆ ಅವರು ಬಹಳ ದಿನ ಇರಲಿಲ್ಲ, ಬೇಗ ತೀರಿ ಹೋಗ್ಬಿಟ್ರು. ಪಾಂಡುವು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ. ಅವನ 5 ಜನ ಮಕ್ಕಳಾದ ಯುಧಿಷ್ಠರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಘೋಷಣೆಗೆ ಒಳಗಾದರು. ಅವ್ರು ದೊಡ್ಡಪ್ಪ ನೋಡ್ಕೋಬೇಕಾಯ್ತು ಇವ್ರನ್ನೆಲ್ಲಾರು. ಆ ಕಾಲಕ್ಕೆ ವಸ್ತುತ ಧೃತರಾಷ್ಟ್ರನೇ ಅರಸನಾದ, ಆಬ್ವಿಯಸ್ಲಿ ಅವನೇ ರಾಜ ಆಗ್ಬಿಟ್ಟ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೆದರು. ಇಬ್ರು ನೋಡಿ ಒಂದೇ ಇದರಲ್ಲಿ ಪರಿಸರದಲ್ಲಿ ಬೆಳೆದಿದ್ದಾರೆ. ಆದ್ರೆ ಒಬ್ರೊಂಥರ ಆಗ್ಬಿಟ್ರು. ಮುಂದೆ ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿದರು. ಅವ್ರಿಗೆಲ್ಲ ಆರ್ಚರಿ ಎಲ್ಲ ಹೇಳ್ಕೊಡ್ತಾರೆ, ಅವ್ರಿಗೆ ಹೇಗೆ ಬಾಣ ಬಿಡ್ಬೇಕೆಲ್ಲ ಹೇಳ್ಕೊಡ್ತಾರೆ. ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕವಾದರು. ಅವರು ತಾತ ಗೈಡ್ ಮಾಡ್ತಾ ಇದ್ರು. ಅವ್ರಂತೂ ಗೊತ್ತಾಯ್ತು, ಆಜನ್ಮ ಅವರು ಬ್ರಹ್ಮಚಾರಿ, ಅವರು ವ್ರತ ತಗೊಂಡಿದ್ರು ಅಪ್ಪನ ಕಡೆಯಿಂದ ಈಗ ಅಂತ ಹೇಳಿ. ಸೊ ಅದನ್ನ ಆ ಅಪ್ಪನೇ ತಗೊಂಡಿರ್ತಾರೆ, ಅವ್ರ ಹತ್ರ ಮಾತು ತಗೊಂಡಿರ್ತಾರೆ, ಮಗಳು ಮದುವೆ ಮಾಡ್ಕೋಬಾರ್ದು ಅಂತೇಳಿ. ಸೊ ಅದು ಮತ್ತೆ ಒಂದು ದೊಡ್ಡ ಕಥೆನೇ ಇದೆ ಅದು. ಸೊ ಈಗ ಈ ಸದ್ಯದಲ್ಲಿ ನಾವು ಈ ಚಾಪ್ಟರ್ ಸಂಬಂಧಿಸಿದಂತೆ ಇದು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲಿಯೂ ಮೊದಲೇವನಾದ ದುರ್ಯೋಧನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ. ಅವನಿಗೆ ಸಿಕ್ಕಾಪಟ್ಟೆ, ಅವನು ಸಂಸ್ಕಾರ ಸರಿ ಇಲ್ಲ, ಅವನು ತುಂಬಾನೇ ಅವನು ಅಸೂಯೆ ಪಡ್ತಿದ್ದ. ಕುರುಡನು ದುರ್ಬಲ ಮನಸ್ಸಿನವನು ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು, ಪಾಂಡುವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ. ಈ ನಮ್ಮ ಧೃತರಾಷ್ಟ್ರ ಏನು ಅಂದ್ರೆ ಕಣ್ಣಿನಿಂದ ಅಷ್ಟೇ ಕುರುಡಲ್ಲ, ಅವನು ಬುದ್ಧಿಯಿಂದನೂ ಕುರುಡಾಗಿದ್ದ. ಅವನಿಗೆ ಗೊತ್ತೇ ಇಲ್ಲ ಒಂದು ಒಳ್ಳೇದೇನೋ ತಪ್ಪೇನೋ. ಈಗ ನಾವು ಯಾವತ್ತು ನಮ್ಮ ಮಕ್ಕಳು ನೋಡಿ, ಒಂದು ಪಾಠ ಇದೆ ಇದರಲ್ಲಿ, ನಮ್ಮ ಮಕ್ಕಳು ಯಾವಾಗ್ಲೂ ನಮ್ಮ ಮಕ್ಕಳೇ, ರಕ್ತ ಇರತ್ತೆ ಇಲ್ಲ ಅಂತ ಹೇಳಲ್ಲ. ಆದ್ರೆ ತಪ್ಪಿದಾಗ ತಪ್ಪು, ಸರಿ ಇದ್ದಾಗ ಸರಿ ಅಂತ ಹೇಳೋದು ನಮ್ಗೆ ಧೈರ್ಯ ಬೇಕು. ಇಲ್ಲ ನಮ್ಮ ಮಕ್ಕಳು ಅನ್ಕೊಂಡು ನಾವು ಮೋಹದಿಂದ ಅವ್ರನ್ನ ನಾವು ಡಿಫೆಂಡ್ ಮಾಡ್ಕೊಂಡ್ ಬಂದ್ರೆ, ಅವ್ರನ್ನ ಒಪ್ಪಿಟ್ಕೊಂಡ್ ಬಂದ್ರೆ ಅದು ತಪ್ಪಾಗತ್ತೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ಇದರಲ್ಲಿ. ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡಿದ. ಎಷ್ಟು ಹಂಚಿಕೆ ಹೂಡ್ತಾನ ಅವನು, ಇದು ಮಾಡ್ತಾನೆ, ಅರಿಗಿನ ಮನೆ ಮಾಡ್ತಾನೆ, ಅಲ್ಲಿ ಸಾಯಿಸ್ಬೇಕು ಅಂದ್ಬಿಟ್ಟು ಏನೋ ಪ್ರಯತ್ನ ಮಾಡ್ತಾನೆ ಸಾಯಿಸ್ಬೇಕು ಅವ್ರನ್ನ ಅಂತ. ಆದ್ರೆ ಯಾವ್ದು ಫಲ ಆಗೋದಿಲ್ಲ, ಯಾಕಂದ್ರೆ ಕೃಷ್ಣ ಇರ್ತಾನೆ ಅವ್ರ ಜೊತೆಗೆ. ಕೃಷ್ಣ ಅಂದ್ರೆ ಏನು, ಧರ್ಮ ಅವ್ರ ಜೊತೆಗಿರುತ್ತೆ, ಅವ್ರಿಗೇನು ಆಗಲ್ಲ. ಅವರ ಚಿಕ್ಕಪ್ಪ ವಿದುರ ಮತ್ತು ಬಂಧು ಶ್ರೀಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು. ಅವನ್ನ ಡೆಫಿನೆಟ್ಲಿ ಯಾರು ಏನು ಮಾಡಕ್ಕಾಗಿಲ್ಲ. ಕೃಷ್ಣ ಅಂದ್ರೆ ಯಾರು, ಸಾಮಾನ್ಯ ಮನುಷ್ಯನ ಅವನು? ಇಲ್ಲ, ಪಕ್ಕದ ಮನೆ ಕೃಷ್ಣ ಅಲ್ಲ, ಅವನು ಸಾಮಾನ್ಯ ಮನುಷ್ಯನಲ್ಲ, ಆಗಿರ್ಲಿಲ್ಲ. ಅವನು ದೇವೋತ್ತಮ ಪರಮಪುರುಷ. ಅವನು ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರನ ಪಾತ್ರವನ್ನು ವಹಿಸಿದ. ಆದ್ರೆ ಈ ವಿಷಯ ಏನಿತ್ತಲ್ಲ, ಇವನು ದೇವೋತ್ತಮ ಅನ್ನೋದು ಯಾರಿಗ್ ಗೊತ್ತಿತ್ತು? ಪಾಂಡವರಿಗೆ ಗೊತ್ತಿತ್ತು. ಆದ್ರೆ ಕೌರವರಿಗೆ ಗೊತ್ತಿರ್ಲಿಲ್ಲ. ಅವರು ಹುಟ್ಟು ಕುರುಡ್ರೆ, ಅವರು ತಂದೆ ಒಂದೇ ಅಲ್ಲ, ಮಕ್ಕಳೆಲ್ಲ ಕುರುಡ್ರಾಗ್ಬಿಟ್ಟಿದ್ರು. ಅದರಿಂದ ಅವ್ರಿಗೆ ಅಹಂಕಾರ ತುಂಬಾನೇ ಇತ್ತು, ಅವ್ರಿಗೆ ಗೊತ್ತಿರ್ಲಿಲ್ಲ. ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯು ಪಾಂಡವರ ತಾಯಿಯು ಆದ ಕುಂತಿ ಅಥವಾ ಪೃಥೆಯ ಸೋದರಳಿಯ. ಅದ್ ನಮಗೆ ಗೊತ್ತೇ ಇದೆ. ವಸುದೇವನ ಮಗ ವಸುದೇವ ಕುಂತಿಗೆ ಭ್ರಾತೃ ಆಗ್ಬೇಕು. ಸೊ ಅದರಿಂದ ಸೋದರಿ ಆಗ್ಬೇಕು ಅವನು. ಆ ನೆಂಟಸ್ಥ ಇಬ್ಬರಿಗೂ ಇದೆ ಹಾಗೆ ನೋಡಿದ್ರೆ. ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿ ಆಗಿದ್ದ ಮತ್ತು ಅವರನ್ನು ಕಾಪಾಡಿದ. ಯಾವಾಗ್ಲೂ ಕಾಪಾಡ್ಕೊಂಡ್ ಬಂದಿದ್ದಾನೆ. ಪಾಂಡವರು 5 ಗ್ರಾಮಗಳನ್ನು ಆಕ್ಚುಲಿ ಏನ್ ಮಾಡಿದ್ರು ಇವ್ರಿಗೆ ಅಂತಂದ್ರೆ, ಏನೋ ಒಂದು ತಪ ಮಾಡಿ ಇದು ಮಾಡಿ ಜೂಜಾಟಲ್ಲಿ ಎಲ್ಲ ಸೋಲಿಸ್ಬಿಟ್ಟು ಮಾಡಿ ಎಲ್ಲ ಗೊತ್ತಿದೆ ಎಲ್ಲ. ಪಾಪ ಅರಣ್ಯಕ್ಕೆ ಹೋದ್ರು, ಎರಡ್ ಸರಿ ಅರಣ್ಯಕ್ಕೆ ಕಳಿಸ್ತಾರೆ ಅವ್ರನ್ನ. 2ನೇ ಸತಿ ಹೋಗ್ಬಂದು 14 ವರ್ಷ ಇದ್ ಮಾಡಿ ಅಜ್ಞಾತವಾಸನೂ ಎಲ್ಲ ಪೂರೈಸ್ಕೊಂಡ್ ಬಂದ್ಮೇಲೆ ಕೂಡ ಪಾಪ ಏನ್ ಕೇಳ್ತಾರೆ ಅವರು? ತಮ್ಮ ಅಧಿಕಾರ ಕೇಳ್ತಾರೆ. 5 ಗ್ರಾಮಗಳನ್ನ ಕೊಡಿ, ನಾವು ಅದನ್ನ ಆಳ್ತೇವೆ ಅಂತ ಹೇಳ್ತಾರೆ. ಅದನ್ನ ಇವ್ರು ದುರ್ಯೋಧನ ಕೊಡೋ ಕ್ರಿಯೆ ಆಗಲ್ಲ, ನಾನು ಕೊಡಲ್ಲ ಅಂತ. ಇದೆಲ್ಲ ನಡೆಯುತ್ತಿದ್ದರೂ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿ ತುಂಬಾ ತಡ್ಕೊಂಡ್ರು. ಪಾಪ ತುಂಬಾ ತಡ್ಕೊಂಡ್ರು ಅವರು. ಅಷ್ಟಿಷ್ಟಲ್ಲ, ಎಷ್ಟು ಸಹನೆ ಇತ್ತು ಅವ್ರಿಗೆ ಅಂತಂದ್ರೆ ಅದನ್ನ ಅಳಿಯೋಕ್ ಆಗೋದೇ ಇಲ್ಲ.
ಆದರೆ ಈಗ ಯುದ್ಧವು ಅನಿವಾರ್ಯ ಎಂದು ತೋರಿತು. ಕೊನೆಗೂ ಏನೂ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀನು ಇದು ಚೂರ್ ಜಾಗನೂ ಕೊಡಲ್ಲ, ಹಾಳ್ ಭೂಮಿನೂ ಕೊಡಲ್ಲ. ಹಾಳ್ ಭೂಮಿನೂ ಕೊಟ್ಟಿರ್ತಾರೆ ಒಂದ್ಸತಿ ಅವ್ರಿಗೆ, ಅದನ್ನು ಪಾಪ ಅವ್ರು ಅದನ್ನ ಇದು ಮಾಡ್ಕೋತಾರೆ, ಅದನ್ನ ಹಸನ್ ಮಾಡ್ಕೋತಾರೆ. ಅದಕ್ಕೆ ಅದನ್ನು ಈಗ ಕೊಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಯುದ್ಧ ಇನ್ಎವಿಟಬಲ್. ಆದ್ರೂ ಪಾಪ ಕೃಷ್ಣ ದೇವರು ಬಂದು, ಭಗವಾನ್ ಕೃಷ್ಣ ಬಂದು ಅವರು ಅದು ಅಷ್ಟು ಇದು ಮಾಡಕ್ಕೆ ಟ್ರೈ ಮಾಡ್ತಾರೆ, ಎಲ್ಲ ಪ್ಯಾಚ್ ಅಪ್ ಮಾಡಿ ಇದು ಯುದ್ಧ ಬೇಡ ಅಂತ ಹೇಳಕ್ ಹೋಗ್ತಾರೆ. ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷ ಏನಾಗ್ಬಿಡ್ತು ಅಂದ್ರೆ ಡಿವೈಡ್ ಆಗ್ಬಿಡ್ತು. ಇಡೀ ಜಗದ ರಾಜರೆಲ್ಲ ಡಿವೈಡ್ ಆಗ್ಬಿಟ್ರು. ಕೆಲವರು ಪಾಂಡವರ ಕಡೆ ಹೋದ್ರು, ಕೆಲವರು ಕೌರವ್ರ ಕಡೆ ಹೋಗ್ಬಿಟ್ರು. ಪಾಂಡವರ ಕಡೆ ಧರ್ಮ ಇತ್ತು ಅಂದ್ರೂ ಕೂಡ ಕೆಲವರು ಆ ಕಡೆ ಅಬ್ಲಿಕೇಶನ್ ಅವ್ರಿಗೆ ಒಂದ್ಸರಿ ದಾಕ್ಷಿಣ್ಯದಿಂದ ಹೋಗ್ಬೇಕಾಯ್ತು. ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು. ಅಲ್ಲಿ ಹೋಗ್ಬಿಟ್ಟು ಪಾಪ ಕೇಳ್ಕೊತಾನೆ, ಬೇಡಪ್ಪ ಯುದ್ಧ, ಯಾಕೆ ಸೆಟಲ್ ಮಾಡ್ಬೇಡಿ, ಏನಂತ ಅದ್ರಲ್ಲಿ ಏನಿದೆ ಅಂತ. ಅರೆ ಯಾರು ಕೇಳಲ್ಲ. ಧೃತರಾಷ್ಟ್ರನ ಒಂದ್ ಪಕ್ಷ ಒಪ್ತಿದ್ನೋ ಏನೋ, ದುರ್ಯೋಧನ ಇಲ್ಲ ಅಂತ ನೀವು ಅವಮಾನ ಮಾಡ್ತಾನೆ ಕೃಷ್ಣ, ಪಾಪ ಅಷ್ಟು ಅವಮಾನ ಮಾಡ್ಬಿಡ್ತಾನೆ. ಅವನ ಕಳಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು. ಅದರಿಂದ ಯುದ್ಧ ಆಯ್ತು. ಅದನ್ನ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಕ್ಕೆ ಹೇಳಿದ್ದೇನೆ ಅಷ್ಟೇನೆ. ಅತ್ಯುನ್ನತ ನೈತಿಕ ಉದಾತ್ತೆಯ ಪಾಂಡವರು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಗುರುತಿಸಿದ್ರು. ಅವ್ರು ಗೊತ್ತಿತ್ತು ಪುರುಷೋತ್ತಮ. ಅದೇ ಒಂದು ಸಂದರ್ಭ ಬರುತ್ತೆ, ಯಾರಿಗೆ ಏನ್ ಬೇಕಪ್ಪ, ಹೋಗಿ ಯುದ್ಧ ಮಾಡ್ತೀರಾ, ಸರಿ ಮಾಡ್ಕೊಳ್ಳಿ. ಈಗ ನಿಮ್ಗೆ ನನ್ನಿಂದ ಏನ್ ಸಹಾಯ ಬೇಕು? ನಾನು ನಾನು ಅದ್ರಲ್ಲೂ ನಾನು ಯುದ್ಧ ಮಾಡೋನಲ್ಲ, ನಾ ಅಸ್ತ್ರ ಹಿಡಿಯೋನಲ್ಲ, ನಾನು ಏನೂ ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಿ ಅಷ್ಟೇ ನಾನು ಅಂತ. ಅದು ಏನ್ ಬೇಕು ಅಂತ ಕೇಳಿದಾಗ ಅವನು ಕೃಷ್ಣ ಮಲ್ಕೊಂಡಿರ್ತಾನೆ. ಆಗ ನಮ್ಗೆ ಇದ ಕಥೆ ಗೊತ್ತಿದೆ. ಮಧ್ಯ ದುರ್ಯೋಧನ ಹೋಗ್ಬಿಟ್ಟು ಅವನು ತಲೆ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಅವ್ನ ತಲೆ ಬಹಳ ಇಂಪಾರ್ಟೆಂಟ್, ಯಾವಾಗ್ಲೂ ತಲೆಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ, ತಲೆ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ಮ ಇವನ್ ಹೋಗ್ಬಿಟ್ಟು ಅರ್ಜುನ ಹೋಗಿ ಕಾಲ್ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಆವಾಗ ಅದು ನಮ್ಮ ಧರ್ಮರಾಜರು ಕೂತ್ಕೋತಾರೆ. ಆವಾಗ ಏನಾಗತ್ತೆ ಅಂದ್ರೆ, ಇವನು ಕಣ್ ತೆಗೆದ ತಕ್ಷಣ ಮೊದ್ಲು ಯಾರು ಕಾಣ್ತಾರೆ? ಕೃಷ್ಣನ್ಗೆ ತಲೆ ಹತ್ರ ಇದ್ದದ್ದು ದುರ್ಯೋಧನ ಕಾಣೋದಿಲ್ಲ, ಮೊದ್ಲು ಕಾಲ ತೆಗೆದ ಪಾಂಡವರೇ ಕಾಣ್ತಾರೆ. ಸೊ ಏನ್ ಬೇಕು ಅಂತ ಕೇಳಿದಾಗ ಅವನು ಆಪ್ಷನ್ ಕೊಡ್ತಾನೆ. ನನ್ಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನನ್ನ ಅಕ್ಷೋಹಿಣಿ ಸೈನ್ಯ ಇದೆ, ಅದನ್ನ ಅದು ಯಾರು ಬೇಕು ನೀವು ತಗೊಳ್ಳಿಯಪ್ಪ. ಇನ್ನೊಬ್ಬರಿಗೆ ನಾನ್ ಹೋಗ್ತೀನಿ, ನಾನೊಬ್ನೇ, ನನ್ನ ಹತ್ರ ಏನೂ ಇರಲ್ಲ, ನಾನು ಯುದ್ಧನೂ ಮಾಡೋನಲ್ಲ ಅಂತ ಹೇಳ್ತಾನೆ. ಆಗ ಇವ್ರು ಬುದ್ಧಿವಂತ ಪಾಂಡವರು ತುಂಬಾ ಬುದ್ಧಿವಂತರಲ್ಲಿ, ಅವರು ಜ್ಞಾನಿಗಳವರು. ಅವ್ರಂತಾರೆ ನನ್ಗೆ ನೀನೇ ಬೇಕು. ಅವ್ನ್ ಖುಷಿ ಆಗ್ಬಿಡ್ತಿ. ದುರ್ಯೋಧನ ಭಯ, ಅವನ್ಗೆ ಕಾಲತ್ತ ಇದ್ಕೊಂಡು ಇವ್ನ ಅದನ್ನ ಕೇಳ್ಬಿಟ್ಟಿದ್ದಾನೆ, ಏನೋ ಸೈನ್ಯ ತಗೊಂಡ್ಬಿಡ್ತಾನೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇವ್ನ ಏನ್ ಬಿಡ್ತಾನೆ, ಸೈನ್ಯ ಕೇಳೋದಿಲ್ಲ, ಅವ್ನು ಕೃಷ್ಣನೇ ಕೇಳ್ಬಿಡ್ತಾನೆ. ಅವ್ನ್ ಖುಷಿ ಆಗ್ಬಿಡ್ತ, ಅಯ್ಯೋ ವೆರಿ ಗುಡ್, ನನ್ಗೆ ಸನ್ಯಾಸ ಸಿಕ್ಬಿಡ್ತು, ನನಗೆ ಅದೇ ಇನ್ನೇನ್ ನನ್ಗೇನ್ ಮಾತಾಡಂಗ್ ನಾನ್ ಗೆದ್ದಂಗೆ ಅನ್ಕೊಂಡ್ಬಿಡ್ತಾನೆ ಅವನು. ಸೊ ಆದ್ರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವಾಗ ಹೇಳಿದ, ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲ ಎಂದು ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಪಡೆಯಬಹುದು ಅಂತ ಹೇಳಿರ್ತಾನೆ ಅವನು. ಸೊ ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ. ರಾಜಕೀಯ ಉತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ. ಅದೇ ಚಾನ್ಸ್ ಅಂತ. ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತರರಾಗಿದ್ದು. ಇಬ್ಬರಿಗೂ ಬೇಕಾಗಿ ಸಿಕ್ಬಿಡ್ತು ಅಲ್ಲಿಗೆ ಅಲ್ವಾ. ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ. ಅವಾಗ ಸಾರಥಿ ಆಗ್ತಾನೆ. ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ. ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ. ಇಲ್ಲಿ ಶುರು ಆಗುತ್ತೆ ಭಗವದ್ಗೀತೆ. ಆಕ್ಚುಲಿ 2 ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿವೆ, ತಯಾರಾಗ್ಬಿಟ್ಟಿದ್ದಾರೆ, ಯುದ್ಧಕ್ಕೆ ನಿಂತ್ಬಿಟ್ಟಿದ್ದಾರೆ ಅವರು. ಇನ್ನೇನು ಶುರು ಆಗ್ಬೇಕಷ್ಟೇ. ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನು ಅವರೇ, ಈಗ ಧೃತರಾಷ್ಟ್ರ ಕೂತಿರ್ತಾನೆ ತನ್ನ ರೂಮಲ್ಲಿ, ಅಲ್ಲಿಗೆ ಅರಮನೆಯಲ್ಲಿ ಕೂತಿರ್ತಾನೆ. ಅವನ್ಗೆ ಕಣ್ ಕಾಣಲ್ಲ. ಆದ್ರೆ ಅವನ್ಗೇನು ನಮ್ ವೇದವ್ಯಾಸರು ಏನ್ ಮಾಡಿರ್ತಾರೆ, ವೇದವ್ಯಾಸರು ಅಂದ್ರೆ ಸಂಜಯ ಅಂದ್ರೇನು, ಇವನ್ನ ಯಾರು ಧೃತರಾಷ್ಟ್ರನ ಜೊತೆಗೆ ಯಾವಾಗ್ಲೂ ಇರ್ತಾರೆ ಅವರು, ಒಂಥರ ಗಾಡ್ತಾರ. ಅವ್ರಿಗೆ ಹೇಳ್ತಾನೆ, ನಾನ್ ನೋಡ್ಬೇಕಲ್ಲ ಇದನ್ನ ಅಂತ. ಅದಕ್ಕೆ ನೋಡಕ್ಕಂತೂ ಸಾಧ್ಯ ಇಲ್ಲ, ಇನ್ಯಾರೊಬ್ರು ಹೇಳ್ಬೇಕು, ಆಗಿದ್ರೆ ಕಾಮೆಂಟ್ರಿ ತರ ಕೊಡ್ತಾ ಇರ್ಬೇಕು. ಅದಕ್ಕೆ ವೇದವ್ಯಾಸ ಏನ್ ಮಾಡ್ತಾರೆ, ವೇದವ್ಯಾಸರ ಡಿಸೈಪಲ್, ಬಹಳ ಬೇಕಾದಂತ ಶಿಷ್ಯರಾದವರು ಸಂಜಯ. ಸೊ ಸಂಜಯ್ಗೆ ಏನ್ ಮಾಡ್ತಾರೆ, ನಾನು ದಿವ್ಯ ದೃಷ್ಟಿ ಕೊಡ್ತೇನೆ, ಇಲ್ಲ ನೋಡಕ್ ಸಾಧ್ಯನೇ ಇಲ್ಲ, ಈ ಮಹಾಭಾರತ ಇದ್ ನೋಡಕ್ ಸಾಧ್ಯನೇ ಇಲ್ಲ, ಆ ದಿವ್ಯ ದೃಷ್ಟಿ ಕೊಟ್ಟಾಗ ನೀನ್ ನೋಡ್ಬೋದು, ನೋಡ್ಬಿಟ್ಟು ಇಲ್ಲ ಧೃತರಾಷ್ಟ್ರ ಹೇಳ್ತಾ ಹೋಗು ಅಂತ ಹೇಳ್ತಾನೆ. ಸೊ ಹೀಗೆ ರಂಗ ಸಜ್ಜಿತ ಆಗಿದೆ. ಈ ಅನುವಾದ ವ್ಯಾಖ್ಯಾನಗಳನ್ನು ಕುರಿತು ಒಂದು ಹೃಷ್ಟವಾದ ಟಿಪ್ಪಣಿಯೊಂದಿಗೆ ಅಗತ್ಯ. ಸೊ ಇದು ಬ್ಯಾಕ್ಗ್ರೌಂಡ್.
ಇನ್ ನಾವು ಇದಕ್ಕೆ ಹೋಗ್ಲೇಬೇಕು, ಇನ್ನ ನಾವು ಭಗವದ್ಗೀತೆ ಹೋಗ್ಲೇಬೇಕಾಗುತ್ತೆ ಇನ್ನ. ಸೊ ಇಲ್ಲಿ ಹೇಗ್ ಶುರು ಆಯ್ತು ಭಗವದ್ಗೀತಾ ಇದು ನಮ್ದು ಇಲ್ಲ ಹೇಳಿದ್ದನ್ ಮಾತ್ರ ಮತ್ತೆ ನಾವು ಪುನಃ ಹೇಳೋದಿಲ್ಲ. ಇಲ್ಲಿ ಇದು ನಮ್ ಶೇರಿಂಗ್ ಇರುತ್ತೆ. 18 ದಿನಗಳ ಕಾರ್ಯಕ್ರಮ. ಇದು ನಮ್ಮ ಪ್ರಭುಪಾದ ಗುರುಗಳಿವರು ನಮಸ್ಕರಿಸಿ ನಾವು ಶುರು ಕಂಟಿನ್ಯೂ ಮಾಡ್ತೀವಿ. ಇವರೆಲ್ಲ ಅಮೆರಿಕಾಗ್ ಹೋಗಿದ್ದೆಲ್ಲ ತೋರಿಸಿದೆ, ಹೇಗೆ ಅವರು ಅವ್ರ ಜೊತೆ ಪಾಪ ಮಹಾಮಂತ್ರ ಹೇಳ್ಕೊಟ್ಟು ಅವ್ರನ್ನೆಲ್ಲ ತಮ್ಮವ್ರಂತ ಮಾಡ್ಕೊಂಡು ಅಲ್ಲಿ ನ್ಯೂಯಾರ್ಕ್ ನಲ್ಲಿ ಜುಲೈ 11ರಂದು ಆಕ್ಚುಲಿ ಇಸ್ಕಾನ್ ಸ್ಥಾಪನೆ ಆಯ್ತು. ಇದರಲ್ಲಿ ಇಲ್ಲಿ ಅಮೆರಿಕಾದಲ್ಲಿ ಸ್ಥಾಪನೆ ಆಯ್ತು ಅದು 66ರಲ್ಲಿ. ಸೊ ಇದೆಲ್ಲಾನು ಅಲ್ಲಿ ಕೆಲವು ಚಿತ್ರಗಳಿದೆ, ನಾವು ಅದನ್ನ ಶೇರ್ ಮಾಡ್ಕೊತಿರ್ತೀವಿ. ಎಲ್ಲ ಹೀಗೆ ಪಾಪ ಅವರು ಚಿಕ್ಕ ಮಗು ಇದ್ದಾಗಿಂದಾನು ರಥಯಾತ್ರೆ ಮಾಡುದು. ಅವ್ರಿಗೆ ಇದು ಆಗಿತ್ತು, ಅವ್ರ ತಂದೆಗೆ ಒಂದು ಕನಸು ಬಿದ್ದಿತ್ತು. ಅಂದ್ರೆ ಅವ್ರಿಗೆ ಬಹಳ ಅವ್ರ ಮಗ ಇರ್ತಲ್ಲ 70ನೇ ವರ್ಷದಲ್ಲಿ ಅವರು ಪ್ರಪಂಚದಾದ್ಯಂತ ಅವರು ಪ್ರಸಿದ್ಧರಾಗ್ತಾರೆ, ದೊಡ್ಡ ಮಹತ್ವ ಕೆಲಸ ಮಾಡ್ತಾರೆ ಅನ್ನೋದವ್ರು ಕನಸು ಬಿದ್ದಿತ್ತು, ಹೇಳಿದ್ರು ಅವರು. ಇದೆಲ್ಲ ಮುಂದೆ ಅವರು ತೋರಿಸ್ತಾ ಇದ್ದಾರೆ, ಹೇಗ್ ಮಾಡಿದ್ರು ಅವ್ರ ಪ್ರವಾಸ ತೋರಿಸ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಅದೇ ಸೇಮ್ ಕಂಟಿನ್ಯೂ ಇದೆ ಹಡಗ, ಅವ್ರು ಹೋಗಿದ್ದ ಹಡಗ, ಅಮೆರಿಕಾಗ್ ಹೋಗಿದ್ದ ಹಡಗ ಇದು. ಇಲ್ಲ 5 ಜನ ಅಮೆರಿಕನ್ಸ್ ಜೊತೆಗೆಲ್ಲ ಅವ್ರು ಹೇಗೆ ಬೆರ್ತು ಅವ್ರನ್ನ ಕೃಷ್ಣ ಇದರಲ್ಲಿ ಪ್ರಜ್ಞೆಯಲ್ಲಿ ಅವ್ರನ್ನ ತೊಡಗಿಸ್ಕೋತಾರೆ. ಅಲ್ಲಿ ಇದು ಕೂಡ ಅಷ್ಟೇನೆ ಅದೇನೆ. ಆಮೇಲೆ ಇದು ನೋಡಿ, ಪ್ರಪಂಚಾದ್ಯಂತ ಅವ್ರು 108 ಟೆಂಪಲ್ಗಳನ್ನ ಸ್ಥಾಪಿಸಿದ ಒಂದು ದಾಖಲೆ ಇದೆ, ತೋರಿಸಿದೆ ಇಲ್ಲಿ ಈ ತೋರಿಸಿ ಚಿತ್ರದಲ್ಲಿದೆ. ಇದು ನಮ್ಮ ಮಂಗಳೂರು ನಂತೂರು ನಮ್ಮ ರಾಜ ಗೋವಿಂದ ಹರೇ ಕೃಷ್ಣ ನಮಸ್ಕಾರ ಮಾಡ್ಬಿಟ್ಟು ನಾನು ಮುಂದುವರಿಸ್ತಾ ಇದ್ದೇನೆ. ಸೊ ಇದು ನಮ್ಮ ಮಂಗಳೂರು ನಂತೂರು ಇಲ್ಲಿ ಟೆಂಪಲ್ ಇದೆ ನಮ್ದು ಮಂಗಳೂರಿನಲ್ಲಿ ಇದೆ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ತಾರೆ ತೋಟ ರಸ್ತೆ, ಟೋಲ್ ಗೇಟ್ ಕದ್ರಿ, ಮಂಗಳೂರು, ಕರ್ನಾಟಕ 575202. ದೇವಾಲಯದ ಅಧ್ಯಕ್ಷರು ಎಚ್ ಅಂದ್ರೆ ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್, ಬಿಟೆಕ್ IIT ಕಾನ್ಪುರ್ ಅವರು ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇವಾಗ ಭಗವದ್ಗೀತೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಾನು ಹೇಳಿದ್ದೇನೆ, ಮತ್ತೆ ಜಾಸ್ತಿ ನಾನು ಇದ್ರಲ್ಲಿ ಸ್ಟ್ರೆಸ್ ಮಾಡಕ್ ಹೋಗಲ್ಲ. ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದರು ಮತ್ತು ಇದು ಪ್ರಪಂಚದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿ ಪುಸ್ತಕವಾಗಿದೆ. ನಾವು ಕೂಡ ಪೂಜೆ ಮಾಡೋವಾಗಿಲ್ಲ, ನಾವು ಪೂಜೆ ಒಂದೇ ಮಾಡ್ತೀವಿ ಅಷ್ಟೇ. ದಸರಾದಲ್ಲಿ ಸರಸ್ವತಿ ಪೂಜೆ ದಿನ ಇಟ್ಬಿಟ್ಟು ಖಂಡಿತ ಭಗವದ್ಗೀತಾ ಹುಡುಕಿ ತಂದದನ್ನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಭಗವದ್ಗೀತಾ ಪೂಜೆಗೆ ಅನ್ಕೊಂಡ್ಬಿಟ್ಟಿದ್ದೇವೆ ಅದನ್ನ. ಹಾಗಲ್ಲ, ಬರೀ ಪೂಜೆ ಮಾಡಬಾರ್ದು, ಅದನ್ನ ಅದ್ರೊಳಗೆ ಜ್ಞಾನ ನಾವು ಅರಗಿಸ್ಕೋಬೇಕು, ತಿಳ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಇನ್ಮೇಲೆ ಅದನ್ನ ನೀವು ಖಂಡಿತ ಶುರು ಮಾಡ್ತೀರಾ. ನೀವು ಮಾಡ್ತೀರಾ ಅಷ್ಟೆಲ್ಲ ನಿಮ್ಮ ಎಲ್ಲ ಅದನ್ನ ನೀವು ಪ್ರಚಾರ ಮಾಡ್ತೀರಾ. ಅದ್ರ ಬಗ್ಗೆ ಬಹಳ ನಂಗೆ ನಂಬಿಕೆ ಇದೆ. ಇವ್ರೇನಂದ್ರು ಮಹಾತ್ಮ ಗಾಂಧಿಯವರು ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವ ಅರ್ಥಗಳು ಹೊರಹೊಮ್ಮುತ್ತವೆ. ದಿನ ಒಂದು ಅರ್ಥ ಕಾಣುತ್ತೆ ಅದರಲ್ಲಿ. ಅದು ವಿಚಿತ್ರವಾದಂತ ಒಂದು ಗ್ರಂಥ. ಅದು ದಿನ ಒಂದು ಖುಷಿ ಬಂದ್ಬಿಡುತ್ತೆ, ಸಂತೋಷ ಬಂದ್ಬಿಡುತ್ತೆ. ಎಷ್ಟೇ ನಿಮ್ ರಿಜೆಕ್ಷನ್ ಬಂದಿರ್ಲಿ, ಕೈಗೆ ಇನ್ನೇನೋ ಸಿಗದಿದ್ರು ನಿಮ್ ಕೈಲಿ, ನೀವು ಕೆಲವ್ರೆ ಟ್ಯಾಬ್ಲೆಟ್ ಇಟ್ಕೊಂಡ್ಬಿಡ್ತಾರೆ, ಇನ್ನೂ ಒಂದು ಸ್ವಲ್ಪ ನಂಗೆ ಇದಾಗ್ಬೇಕಪ್ಪ ಅಂತ, ನನಗೆ ಡಿಪ್ರೆಷನ್ ಬಂತು ಅಂತೇಳಿ. ಬೇಡ, ನಿಮ್ಮ ಹತ್ರ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಿ. ಅದ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲಾ ಡಿಪ್ರೆಷನ್ ಓಡೋಗ್ಬಿಡತ್ತೆ. ಬೇಕಾಗೇ ಇಲ್ಲ, ಡಿಪ್ರೆಷನ್ ಬರೋದೇ ಇಲ್ಲ ನಿಮ್ಗೆ ಮೊದ್ಲೇ ಮಾತು. ಇವಾಗ ಇವ್ರು ನಮ್ಮ ಐನ್ಸ್ಟೀನ್ ಅವ್ರೇನ್ ಹೇಳಿದ್ರು, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನೆಂದು ತಿಳಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದನ್ನು ನಾನು ಕಂಡಿಕೊಂಡೆ ಅಂತ ಅವ್ರು ಹೇಳ್ತಾರೆ. ಅವರು ಎಂತ ದೊಡ್ಡ ಸೈಂಟಿಸ್ಟ್ ನೋಡಿ, ಎಷ್ಟೋ ಹೊರಗಿನ ಸೈಂಟಿಸ್ಟ್ ಎಲ್ಲಾನು ಇದೆ. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಇದನ್ನ ದೇವರ ವಿದೇಶದಲ್ಲಿ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಇದನ್ನ ಪಠ್ಯಪುಸ್ತಕ ಮಾಡಿದ್ದಾರೆ. ಇದನ್ನ ಹೇಳಿದ್ದು ಕ್ಲಾಸಸ್ ಶುರು ಮಾಡಲ್ಲ. ನಾವುಗಳೇ ಸ್ವಲ್ಪ ಇದ್ರಲ್ಲಿ ಹಿಂದೆ ಬಿದ್ದಿದೀವಿ. ನಾವು ಎಂದು ಬೀಳ್ಬಾರ್ದು, ನಾವು ಅವ್ರಿಗಿಂತ ಮುಂದೆ ಹೋಗ್ಬೇಕು. ಇದು ನಮ್ಮ ಭೂಮಿ, ನಮ್ಮ ಗ್ರಂಥ ಇದು. ಇಸ್ಕಾನಿನ ಭಗವದ್ಗೀತೆ ಯಥಾರೂಪ ಏಕೆ? ಯಥಾರೂಪ ಅಂದ್ರೆ ಆಸ್ ಇಟ್ ಈಸ್ ಅಂತೀವಲ್ಲ, ಯಾಕೆ ಆಗಿದೆ ಅದು ಅಂತ ಹೇಳಿ. ಮುರಿದ, ಇದನ್ನ ನಮ್ಮ ಅನುಭವಕ್ಕೆ ಬರುತ್ತೆ. ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗುತ್ತದೆ. ಸರಿಯಾದ ಡೇಟಾ ವರ್ಗಾವಣೆ ಇದನ್ನು ಬಳಸಲಾಗುವುದಿಲ್ಲ. ಏನು ಮಾಡಕ್ಕಾಗಲ್ಲ, ಕೇಬಲ್ ಮುರಿದೋದ್ರೆ ಮುಗಿದೋಯ್ತು ಅಷ್ಟೇನೆ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕ ಕೊರತೆಯಿಂದಾಗಿ ನಮ್ಗೆ ತೊಂದರೆ ಆಗುತ್ತೆ. ಅದೇ ರೀತಿ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಇದಕ್ಕೆ ಡಿಸಿಪ್ಲಿಕ್ ಸಕ್ಸೆಷನ್ ಅಂತ ಇಂಗ್ಲಿಷ್ ಅಂತಾರೆ. ಮುರಿಯದ ಸರಪಳಿ ಅಂದ್ರೆ ಹೇಗ್ ಬಂತಿದ್ದು? ಕೃಷ್ಣನಿಂದ ಬ್ರಹ್ಮನ್ಗೆ, ಬ್ರಹ್ಮನಿಂದ ನಾರದನಿಗೆ, ನಾರದಿಂದ ವೇದವ್ಯಾಸರಿಗೆ ಹೇಗ್ ಬಂತಲ್ಲ, ಮಧ್ವಾಚಾರ್ಯಗೆ. ಆಮೇಲೆ ಅಲ್ಲಿ ನೀವು ಇಂಟ್ರೊಡಕ್ಷನ್ ದಯವಿಟ್ಟು ಎಲ್ರು ಓದ್ಬೇಕು. 1 ಗಂಟೆಯಲ್ಲಿ ಅದ್ ಮಾಡಕ್ ಆಗೋದಿಲ್ಲ.
ತುಂಬಾ ಚೆನ್ನಾಗಿದೆ. ಅದರಲ್ಲಿ ಎಷ್ಟು ನಮ್ಮ ಪರಂಪರೆಯಲ್ಲಿ ಯಾರ್ಯಾರಿದ್ದಾರೆ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಆಮೇಲೆ ನಮ್ದು ಇದು ಶ್ರೀಧರ ಸ್ವಾಮಿ, ತುಂಬಾನೇ ಹೆಸರುಗಳಿದೆ. ಕೊನೆಗೆ ಬರೋದು 32ನೇ ನಾಮದಲ್ಲಿ ನಮ್ಮ ಭಕ್ತಿ ವೇದಾಂತ ನಮ್ಮ ಇವ್ರ ಹೆಸರು, ಪ್ರಭುಗಳ ಹೆಸರು ಬರುತ್ತೆ. ಸೊ ಹೇಗ್ ಬಂತು, ಅಲ್ಲಿಂದ ನಮಗ್ ಬರ್ತಾ ಇದೆ ಅಂದ್ಮೇಲೆ ಅದು ಎಷ್ಟು ಪವಿತ್ರವಾಗಿದೆ ಅನ್ನೋದು ನಮ್ಗೆ ಖಂಡಿತ ಇದರಿಂದ ಗೊತ್ತಾಗ್ಬೇಕು. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 1 ವರ್ಷ ಬೇಗದಕ್ಕೆ ಕಮ್ಮಿ ಅಂದ್ರೆ 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನತ್ತ ಗಮನ ಹರಿಸುತ್ತಿದ್ದೇವೆ. ಅದಕ್ಕೆ ಮುಖ್ಯ ಕಾರಣಕ್ಕೆ ಹೋಗ್ಬೇಕು ನಾವು. ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕೆ ಒಂದನ್ನು ಸಿದ್ಧಪಡಿಸುವುದು, ಸಿದ್ಧ ಮಾಡ್ಬೇಕು, ಅದಕ್ಕೆ ನಾವು ರೆಡಿ ಆಗ್ಬೇಕು ಅವ್ರನ್ನ. ಸೊ ಇದೇನ್ ಹೇಗಿದೆ ಇದು ಅಂತಂದ್ರೆ, ಇದು ಅರ್ಜುನ ಮನಸ್ಥಿತಿ ಹೇಗಿರುತ್ತೆ, ಅರ್ಜುನನ ಮನಸ್ಥಿತಿ ಅಂತ. ಅರ್ಜುನನ ವಿಸ್ಮಯ ಮತ್ತು ನಾಗ್ಲೇ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೇ ಬಿಟ್ಟಿದ್ದಾನೆ ಏನಾಯ್ತು ಅಂತೇಳಿ. ಯುದ್ಧಕ್ಕೆ ಹೋದ್ರು, ಎದುರಿಗೆಲ್ಲ ನಿಂತಿದ್ರು. ಹಾಗೆ ಒಂದು ಡೌಟ್ ಬಂದ್ಬಿಡ್ತು, ಅಯ್ಯೋ ಎದುರಿಗೆಲ್ಲ ಇದಾರಲ್ಪ, ಹೆಂಗ ವಿಸ್ಮಯ ಆಗೋಯ್ತು ಅವನ್ಗೆ, ದುಃಖ ಆಗೋಯ್ತು. ಹೆಂಗ್ ನನ್ ಸಾಯಿಸ್ಲಿ, ನಂಗೆ ರಾಜ ಬೇಡ, ಏನೂ ಬೇಡ, ನಾನು ಅವ್ರನ್ನ ಕೊಂದ್ರು ಚಿಂತೆ ಇಲ್ಲ, ಮುಂದೆಲ್ಲ ಬರುತ್ತೆ ಹೇಳ್ತೀನಿ ನಿಮ್ಗೆ. ಬ್ರೀಫ್ ಆಗೆಲ್ಲ ಹೇಳ್ತಾ ಇದ್ದೇನೆ. ಅವ್ರು ಕೊಂದ್ರು ಚಿಂತೆ ಇಲ್ಲ, ನಾನ್ ಸತ್ತೋದ್ರು ಚಿಂತೆ ಇಲ್ಲ, ನನಗೆ ಬೇಡ 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 ಅಂತಾನೆ. ಅದೇ ಕೃಷ್ಣ ಅಂತಾನೆ, ಆಗಲ್ಲಪ್ಪ ಇದು, ನೀನು ಓಡ್ ಹೋಗ್ಬಾರ್ದು. ಏನಂತಾರೆ, ಓಡೋದ್ರೆ ನೀನು ಕ್ಷತ್ರಿಯ, ನೀನು ಓಡೋಗ್ಬಿಟ್ರೆ ನೀನು ಹೇಡಿ ಅನ್ಕೋತಾರೆ ಅವರು ಒಂದು. ಆಮೇಲೆ ನಿನ್ನನ್ ಬಿಡ್ತಾರ ಅವರು, ನೀನು ಕಂಪ್ಯಾಷನೇಟ್, ನೀನು ಇದು ಸಹಾನುಭೂತಿ ತೋರಿಸ್ತಾ ಇದ್ದೆ, ಅವ್ರು ನಿನ್ ಬಿಡ್ತಾರ, ಹಾಕೊಂಡು ಹೊಡೆದು ನಿನ್ ಚಚ್ಚಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಏನ್ ಸಿಕ್ತು ನಿನಗೆ? ಆಗ ರಾಜನೂ ಇಲ್ಲ, ಆಮೇಲೆ ಶ್ರೇಯಸ್ಸೂ ಇಲ್ಲ, ಜನ ನಿಂಗೆ ಹೇಡಿನೂ ಅಂತಾರೆ, ಇದು ಸರಿಯಲ್ಲ ಏನಿದೆ. ಅದಕ್ಕೆ ಅವಾಗ ಅವ್ನಿಗೆ ಹೇಳ್ತಾರೆ, ವಿರಾಟ್ ರೂಪ ತೋರಿಸ್ಬಿಟ್ಟು, ನಾನು ಎಲ್ಲಾ ನನರು ಇದ್ದಾರಪ್ಪ, ಯಾರೂ ಸಾಯೋದಿಲ್ಲ, ಯಾರೂ ಹುಟ್ಟೋದಿಲ್ಲ, ಎಲ್ರು ದೇಹ ಹೋಗುತ್ತೆ. ಈಗ ಯಾವಾಗ ಹಳೆ ಬಟ್ಟೆ ಹೇಗೆ ನಮ್ದು, ನಾವು ಅದೇ ಬಟ್ಟೆ ಎಷ್ಟಾಗ್ಲಿ ನಮ್ಗೆ, ಎಷ್ಟು ದಿವಸ ಇಟ್ಕೋತೀವಿ ಅದನ್ನ, ಹರಿಯೋ ತನಕ. ಅದನ್ನೇ ದಿನಾ ಹಾಕೊಳ್ಳಿ ನೀವು. ಒಂಥರ ಹರಿತು ಅಂದ್ರೆ ಅದು ಇಟ್ಕೊಳಕ್ ಆಗತ್ತಾ? ಎಸೆಲೇಬೇಕು. ಅದೇ ರೀತಿ ನಮ್ ದೇಹಾನು ಅಷ್ಟೇನೆ ಹೋಗುತ್ತೆ. ಅದೇ ರೀತಿ ಇಲ್ಲ ಅದು ಹೋಗ್ತಾ ಇರ್ತಾರೆ, ಬಟ್ ಆತ್ಮ ಮಾತ್ರ ಅದು ಯಾವಾಗ್ಲೂ ನಿರಂತರ ಅಂತ ಹೇಳ್ತಾರೆ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಸೊ ಇದೇನಾಯ್ತಲ್ಲ, ದೊಡ್ಡ ಡ್ರಾಮಾ ಏನಾಯ್ತಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ, ಅದೆಲ್ಲ ಒಂದು ವ್ಯವಸ್ಥೆ. ಅದು ಏನ್ ವ್ಯವಸ್ಥೆ? ಅದು ಅರ್ಜುನ ಹೇಳೋ ಇದ್ರಲ್ಲಿ ನೆಪದಲ್ಲಿ ನಮಗೆಲ್ಲ ಬುದ್ಧಿವಂತಿದ್ರಲ್ಲಿ, ನಾವೆಲ್ಲ ಅದರಲ್ಲಿ ನಾವು ಧನ್ಯೋಸ್ಮಿ ಆಗ್ಬಿಟ್ವಿ. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಆಡುವ ಅಗತ್ಯವಿರಲಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ, ನಮ್ಗಿಲ್ಲ, ನಮ್ಗೋಸ್ಕರ ಮಾಡಿದ್ದಾನೆ ಅದನ್ನ, ಬರೀ ಇವನ್ಗ ಅಲ್ಲ, ಕೃಷ್ಣನ್ಗೊಂದೇ ಅಲ್ಲ ಅದು. ಸೊ ಇದು ಅದ್ರ ಬಗ್ಗೆ. ಸೊ ಬರ್ತೀವಿ. ಇಲ್ಲಿ ಇದು ಕೃಷ್ಣನು ನಿರ್ಣಯ ಏನ್ ಮಾಡ್ಬೇಕು, ನಿರ್ಣಯ ಏನ್ ಮಾಡ್ತಾನವನು. ಸೊ ಏನ್ ನಿರ್ಣಯ ಮಾಡ್ತಾನವನು? ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು ತಗೊಂಡೋಗಿ. ಇವನಂತಾನಲ್ಲೋ, ನಾನು ನೋಡ್ಬೇಕು ಅವ್ರನ್ನೆಲ್ಲ, ಯಾರನ್ನ ನೀವು ಯುದ್ಧ ಮಾಡಕ್ ಹೋಗ್ತಿದಿ, ನಾನು ಸ್ವಲ್ಪ ದಯವಿಟ್ಟು ನೋಡ್ಬೇಕು, ನನ್ ಮಧ್ಯೆ ಕರ್ಕೊಂಡು ಹೋಗು ಅಂತಾನೆ ಕೃಷ್ಣನ್ಗೆ. ಅವನು ಸಾರಥಿ, ಅವನು ಕರೆಕ್ಟ್, ಸರಿಯಪ್ಪ ಹೋಗೋಣ ಅಂತಾನೆ. ಆಗ ನೀವೆಲ್ಲ ಅನ್ಕೋಬಹುದು, ಹಾಗಾದ್ರೆ ಅಷ್ಟೊತ್ತು ತನಕ ಅರ್ಧ ಗಂಟೆಯಲ್ಲಿ ಎಲ್ಲ ಜ್ಞಾನ ಕೊಟ್ಬಿಟ್ಟಿದ್ದಾನೆ ಅವನು ಕೃಷ್ಣ. ನೋಡಿ, ನಾವು 1 ವರ್ಷ ಬೇಕು ನಮ್ಗೆ ಓದಕ್ಕೆ, ಅಷ್ಟ್ ಬೇಕಾಗತ್ತೆ. ಅರೆ ಅವಾಗ ಏನಾಯ್ತು ಹಾಗಿದ್ರೆ, ಎಲ್ರು ಏನ್ ಮಾಡ್ತಿದ್ರು, ಬಾಣಗಿಣ ಎಲ್ಲ ಇದು ಬಿಡ್ಲಿಲ್ವಾ ಅಂತ? ಇಲ್ಲ, ಅದೊಂದು ದಿವ್ಯ ಶಕ್ತಿಯಿಂದ ಎಲ್ಲಾನು ಸ್ಥಗಿತಗೊಳಿಸ್ಬಿಟ್ಟು ಅವ್ರನ್ನೆಲ್ಲಾನು ಇವ್ರು ಮಾತಾಡ್ತಿದ್ರು, ಅವ್ರಿಗೇನು ಇದಾಗ್ಲಿಲ್ಲ, ಅವ್ರಿಗೇನು ಅಫೆಕ್ಟ್ ಆಗ್ಲಿಲ್ಲ, ಅವ್ರಿಗೂ ಏನೋ ಏನ್ ಶುರು ಆಗಿಲ್ಲ ಅನ್ನೋ ತರ ಇದ್ರು ಅವರು. ಸೊ ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಪಾಪ ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತಾಡಲಾಯಿತು. ಆಕ್ಚುಲಿ ಇದು ಹಾಗಾಗುತ್ತೆ. ದೆನ್ ಇದರಲ್ಲಿ ಶ್ಲೋಕ 1 ಆಕ್ಚುಲಿ ಇದರಲ್ಲಿ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವ ಹೇಳ್ತೇನೆ ನಿಮ್ಗೆ ಒಂದು. ಅವಾಗ ಪಾಂಡವಾಶ್ಚೈವ ಕಿಮಕುರುತ ಸಂಜಯ, ಅಲ್ಲಿ ಬಂದೆ. ಅದೇ ಧೃತರಾಷ್ಟ್ರನ್ ಕೇಳ್ತಾ ಇದ್ದಾನೆ, ಅವನ್ಗೆ ಸಂಜಯನ ಕೇಳ್ತಾ ಇದ್ದಾನೆ, ಏನಾಗ್ತಾ ಇದೆ ಅಲ್ಲಿ, ಕುರುಡ ಪಾಪ ಕಾಣಲ್ಲ, ಆಮೇಲೆ ಇದು ಆಂಗ್ಸೈಟಿ ಬೇರೆ, ಏನಾಗ್ತಾ ಇದೆ ಅಂತ ತಿಳ್ಕೊಬೇಕಾಗಿದೆ ಅಲ್ಲಿ. ಯಾರು ಹೇಳ್ಬೇಕು ಅವನ್ಗೆ? ಇವ್ರೇ ಹೇಳ್ಬೇಕಲ್ಲ. ಸೊ ಅವ್ನ್ ಕೇಳ್ತಾ ಇದ್ದಾನೆ, ಏನಲ್ಲಿ ಯುದ್ಧ ಭೂಮಿಯಲ್ಲಿ ಅಲ್ಲಿ ಪಾಂಡವ್ರ ಮಕ್ಕಳು ನೋಡಿ, ಇಲ್ಲಿ ಅವ್ನು ಹೇಗೆ ವ್ಯತ್ಯಾಸ ಮಾಡ್ತಾನೆ ಅಂತ. ಇಲ್ಲೇನ ಹೇಳಿದ್ನಲ್ಲ, ಇದು ನೀವು ದಯವಿಟ್ಟು ಇಲ್ಲಿ ಡಿಸಿಪ್ಲಿಕ್ ಸಕ್ಸೆಷನ್ ಅಂತ ಇದೆ, ಇಲ್ಲಿ ನೀವು ಓದ್ಬೇಕು. ಗುರು ಪರಂಪರೆ ಬರುತ್ತೆ ಇಲ್ಲಿ. ಈ ಪರಂಪರೆ ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ, ಮಧ್ವ ಹೀಗ್ ಬರುತ್ತೆ ಅದು. ಓಕೆನಾ? ಆಮೇಲೆ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ,
ಜಯತೀರ್ಥರು, ಜ್ಞಾನ ಸಿಂಧು, ಧ್ಯಾನಿ ಹೀಗೆಲ್ಲ ಡೌನ್ ಬರ್ತಾ 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 ಕೊನೆಗೆ ಇಲ್ಲಿ 32ನೇ ಸ್ಥಾನದಲ್ಲಿ ನಮ್ಮ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಇದೆಲ್ಲ ಓದ್ಬೇಕು ನೀವು. ಇದು ನಮ್ಮ ಪರಂಪರೆ. ಇದು ಇವರೆಲ್ಲ ಗೌಡಿಯ ವೈಷ್ಣವರು ಅಂತ ಹೇಳಿ ಅವ್ರ ಮಧ್ವಾಚಾರ್ಯ ಸಂಪ್ರದಾಯನ ಅನುಸರಿಸಿ ಬರುವಂತವ್ರು. ಸೊ ಮೊದ್ಲೇ ಶ್ಲೋಕ ಏನಪ್ಪಾ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಂ ಅಕುರ್ವಿತ ಸಂಜಯ. ಇವನೇನ್ ಕೇಳ್ತಾನೆ? ಧೃತರಾಷ್ಟ್ರ ಕೇಳ್ತಾನೆ, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ನೋಡಿ ಹೇಗ್ ಅವನ ತಮ್ಮನ ಮಕ್ಕಳೇ ಇಬ್ರು ಎಲ್ಲ ಕುರುಗಳೇ, ಕುರು ವಂಶದವರೇ ಅವರು. ಆದ್ರೆ ಕುರಿಗಳಾಗ್ಬಿಡ್ತಾರೆ ಅಷ್ಟೇ. ಅನ್ಫಾರ್ಚುನೇಟ್ಲಿ ಅವರು ಯಾರು ಕೌರವರು ಕುರಿಗಳಾಗ್ತಾರೆ. ಬಟ್ ಇವ್ರು ಆಕ್ಚುಲಿ ಬಹಳ ಶ್ರೇಷ್ಠ ಇದಕ್ಕೆ ಸೇರಿದವರು. ಸೊ ಕೇಳ್ತಾನೆ, ಏನ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಮತ್ತೆ ಪಾಂಡವನ್ ಮಕ್ಕಳು? ಆಗ ಎಲ್ಲ ನೋಡಿ ಅವನ್ ಪೋಷಣೆಯಲ್ಲಿ ಇದ್ದಾಗಿರೋ ತನ್ನ ಮಕ್ಕಳೇ ತಾನೆ, ಪಾಂಡವ ಇವಾಗಿಲ್ಲ. ಆಗ ಅವನು ಅಲ್ಲಿ ಅವನು ವ್ಯತ್ಯಾಸ ಪಡ್ತಾನೆ, ಅಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾನೆ, ಅವ್ರನ್ನ ಬೇರೆ ಪಡಿಸ್ತಾನೆ. ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಏನು ಎಂದು ಕೇಳಿದನು. ಅವನ್ ಕುತೂಹಲ ಕೇಳ್ಬೇಕು ಅಂತ ಹೇಳಿ. ಆಗ ಸಂಜಯ ಉತ್ತರ ಕೊಡ್ತಾನೆ. ಸಂಜಯ ವಾಚ ದೃಷ್ಟ್ವಾತು ಪಾಂಡವಾನೀಕ ಮ್ಯೂಢಂ ದುರ್ಯೋನಸ್ತತ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅವನ್ ಹೇಳ್ತಾನೆ, ಸಂಜಯ್ ಹೇಳ್ತಾನೆ, ರಾಜನೇ, ಪಾಂಡವರ ಸೈನ್ಯ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಯಾಕೆ ಹೋಗ್ತಾನೆ? ಇದಕ್ಕೊಂದು ಕಾರಣ ಇದೆ. ಇವರು ಪಾಂಡವರು ತಮ್ಮ ವ್ಯೂಹ ಎಲ್ಲ ರಚಿಸ್ಕೊಂಡಿರ್ತಾರೆ. ಯಾವಾಗ್ಲೂ ವ್ಯೂಹ ರಚಿಸಲೇಬೇಕಾಗತ್ತೆ. ತರ ವ್ಯೂಹಗಳು ಇರತ್ತಲ್ಲಿ, ಒಂಥರ ಹೆಸರುಗಳು ಬೇರೆ ಬೇರೆ, ಅದಕ್ಕೆ ಒಂಥರ ಒಂದು ಕಾನ್ಫಿಗರೇಷನ್ ಅಂತ ಒಂದು ವ್ಯವಸ್ಥೆಯಲ್ಲೆಲ್ಲ ಅವರು ರೆಡಿ ಆಗಿರ್ತಾರೆ ಯುದ್ಧ ಮಾಡಕ್ಕಂತೆ. ಅದನ್ನ ಹೋಗ್ತಾನೆ. ಯಾಕೆ ಹೋಗ್ತಾನಪ್ಪ ಅಂತಂದ್ರೆ, ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ, ಅವನ ಗುರುಗಳವರು. ಯಾಕೆ ಹೋಗ್ತಾನಂದ್ರೆ, ಅವನು ದೃಷ್ಟದ್ಯುಮ್ನ ಅಂದ್ರೆ, ದೃಷ್ಟದ್ಯುಮ್ನ ಇಸ್ ದ್ರುಪದ ರಾಜನ್ ಮಗ. ಇದೊಂದು ಪುಟ್ಟ ಕಥೆ ಇದೆ. ಬಹಳ ಹಿಂದೆ ದ್ರುಪದ ರಾಜ ಮತ್ತೆ ಇವ್ರು ಯಾರು ದ್ರೋಣಾಚಾರ್ಯರು ಒಂದು ಗುರುಕುಲದಲ್ಲಿ ಇರ್ತಾರೆ. ಅಲ್ಲಿ ಇವರು ರಾಜ ಎಷ್ಟಾದ್ರು ಹೇಳಿಕೆ, ದ್ರೋಣಾಚಾರ್ಯ ಪಾಪ ಬಡ ಬ್ರಾಹ್ಮಣ. ಅವ್ರು ಎಲ್ಲದಲ್ಲೂ ಪಾಪ ದ್ರೋಣಾಚಾರ್ಯರು ಸಹಾಯ ಮಾಡ್ತಿರ್ತಾರೆ, ಯಾರಿಗೆ ದ್ರುಪದ ರಾಜಕ್ಕೆ ಸಹಾಯ ಮಾಡ್ತಿರ್ತಾರೆ. ಕೊನೆ ಗುರುಕುಲ ಬಿಡೋ ಟೈಮ್ ಬಂದ್ಬಿಡುತ್ತೆ. ಹಾಗಂತಾರೆ, ನಾನು ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ನಾನು ಸಹಾಯ ಕೇಳಿ ನಾನು ಕೊಡ್ತೀನಿ ಅಂತ ಯಾರ್ಯಾರಿಗೆ ಹೇಳ್ತಾರೆ? ದ್ರುಪದ ರಾಜ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಸೊ ಅವಾಗ ಇವರು ದ್ರೋಣಾಚಾರ್ಯಕ್ಕೆ ಪಾಪ ತುಂಬಾ ಬಡತನ ಇರುತ್ತೆ. ಅವ್ರಿಗೆ ಮಗು ಅಶ್ವತ್ಥಾಮ ಹುಟ್ಟಿರ್ತಾನೆ, ಕೃಪನ ಮದ್ವೆ ಆಗಿರ್ತಾರೆ. ಪಾಪ ಎಷ್ಟು ಮಟ್ಟಿಗಂದ್ರೆ ಕುಡಿಯಕ್ ಹಾಲಿರಲ್ಲ. ಅಕ್ಕಿ ಹಿಟ್ಟನೆ ಪಾಪ ಏನೋ ಒಂದು ನೀರ್ ಮಾಡ್ಬಿಟ್ಟು ಹಾಲು ಅಂತ ಮಗು ಕೊಡ್ತಿರ್ತಾರೆ. ಅದನ್ನ ಜನ ಗೇಲಿ ಮಾಡ್ತಾರೆ. ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟು ಅಂತ ನನ್ನ ಹೇಗಿದ್ರು ಫ್ರೆಂಡ್ ಇದ್ದಾನೆ ದ್ರುಪದ ರಾಜ, ಹೋಗಿ ಕೇಳೋಣ ನಾನು ಸಹಾಯ ಕೇಳೋಣ ಅನ್ಬಿಟ್ಟು ರಾಜ ಕೇಳ್ತಾನೆ, ಅವ್ನ ಸ್ವಲ್ಪ ಕೊಡು ಅಂತ ಹೇಳಿ. ಅವ್ನು ಕೊಡಲ್ಲ. ನೀನ್ ಯಾರು ಅನ್ಬಿಡ್ತಾನೆ. ಅಷ್ಟೇ ಏನಾಗಿರುತ್ತೆ, ದ್ರುಪದ ರಾಜನ್ಗೆ ತುಂಬಾ ಅಹಂಕಾರ ಬಂದ್ಬಿಡತ್ತೆ. ಅವ್ನಿಗೆ ಸಿಕ್ಕಾಪಟ್ಟೆ ಅಹಂಕಾರ ಬಂದಿರುತ್ತೆ. ದ್ರೋಣಾಚಾರ್ಯರು ಬಂದ್ರೆ ಅವನು ಗುರ್ತೆ ಹಿಡಿಯಲ್ಲ, ಯಾರು ಅನ್ಕೊಂಡ್ಬಿಡ್ತಾನೆ. ನೋಡಿ ಉಲ್ಟಾ ಹೇಗಿದೆ. ಕೃಷ್ಣನ ಹತ್ರ ಸುಧಾಮ ಹೋದಾಗ ಕೃಷ್ಣ ಸುಧಾಮನ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ಕಾಲ್ ತೊಳೆದು ಪೂಜೆ ಮಾಡ್ತಾನೆ. ಕೃಷ್ಣನ ಲೆವೆಲ್ ನೋಡಿ ಎಲ್ಲಿದೆ. ದ್ರುಪದ ರಾಜ ಯಾವ ತರ, ಎಷ್ಟಾದ್ರೂ ಮಾನವ ಆ ತರ ಬೇಗ ಮಾಡ್ತಾನೆ. ದ್ರೋಣಾಚಾರ್ಯಗೆ ತುಂಬಾ ಅವಮಾನ ಹೋಗುತ್ತೆ. ಆದ ತಕ್ಷಣ ವಾಪಸ್ ಬರ್ತಾರೆ. ಅವರು ಬಂದೇನ್ ಮಾಡ್ತಾರೆ, ಪಾಂಡವ್ರ ಸಹಾಯ ತಗೊಂಡು ಇವನ್ನ ಸೋಲಿಸ್ಬಿಟ್ಟು, ಯಾರನ್ನ ದ್ರುಪದ ರಾಜನ್ ಒಂದು ವಾರ್ನಲ್ಲಿ ಸೋಲಿಸ್ಬಿಟ್ಟು, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ನಾನು, ಸೋಲಿಸ್ಬಿಟ್ಟು ಏನ್ ಮಾಡ್ತಾರೆ, ಅರ್ಧ ರಾಜನ್ ತಗೊಂಡ್ಬಿಡ್ತಾರೆ. ಆ ಸಿಟ್ಟಿರುತ್ತೆ. ಯಾರಿಗಿರುತ್ತೆ ಸಿಟ್ಟು? ದ್ರುಪದ ರಾಜನ್ಗೆ ಇರುತ್ತೆ. ದ್ರುಪದ ರಾಜ ಅದಕ್ಕೆ ಅವನೇ ಪ್ರಾರ್ಥನೆ ಯಜ್ಞ ಎಲ್ಲ ಮಾಡ್ತಾನೆ. ಮಾಡಿ ನನಗೊಂದ್ ಒಳ್ಳೆ ಮಗನ್ ಕೊಡಪ್ಪ. ನಾನು ಯಾವ ಮಗ, ಎಂತ ಮಗ ಅಂದ್ರೆ ಒಳ್ಳೆ ಮಗ ಎಂತ ಕೆಲಸ ಮಾಡ್ಬೇಕು ಅಂದ್ರೆ ದ್ರೋಣಾಚಾರ್ಯನ್ ಸಾಯಿಸ್ಬೇಕು ಅಂತ ಮಗ ಬೇಕು ಅಂತ ಅವ್ನು ಕೇಳ್ಕೊತಾನೆ. ಸೊ ಅಂತ ಮಗನು ಯಜ್ಞ ಮಾಡಿದಾಗ ದೃಷ್ಟದ್ಯುಮ್ನ ದ್ರೌಪದಿನೂ ಹಾಗೆ ಹುಟ್ಟೋದು, ದೃಷ್ಟದ್ಯುಮ್ನ ಹಾಗೆ ಹುಡ್ತಾನೆ. ಸೊ ಅವನೇನ್ ಮಾಡ್ತಾನೆ, ಅವನ ಇವನ ಹತ್ರ ಅವ್ರಿಗೆ ಗೊತ್ತು ದ್ರೋಣಾಚಾರ್ಯ ಬಹಳ ಬುದ್ಧಿವಂತರು ಅಂತ ಹೇಳಿ. ಎಲ್ಲ ಆರ್ಚರಿನಲ್ಲಿ ಎಲ್ಲ ಇದು ಯುದ್ಧಕ್ಕೆ ಸೇರಿದಂತ ಎಲ್ಲ ಕಲೆಗಳ ಅವ್ರ ಹತ್ರ ಇರುತ್ತೆ. ಸೊ ಅಲ್ಲಿ ಅವ್ರನ್ನ ಟ್ರೈನಿಂಗ್ ಕಳಿಸ್ತಾನೆ. ಸೊ ಅಲ್ಲಿ ಪಾಪ ಇವ್ರು ಬಹಳ ಒಳ್ಳೆಯವ್ರು ದ್ರೋಣಾಚಾರ್ಯ. ಅವ್ರಿಗೆ ಏನು ಡಿಸ್ಕ್ರಿಮಿನೇಟ್ ಮಾಡಲ್ಲ. ಎನಿಮಿ ಮಗ ಅಂತ ಏನು, ವೈರಿ ಮಗ ಅಂತ ಏನು ಈ ತರ ಪರಿಗಣಿಸೋದಿಲ್ಲ. ಅವ್ನಿಗೆಲ್ಲ ಬುದ್ಧಿ ಹೇಳ್ಕೊಡ್ತಾರೆ. ಅವ್ನ್ ಪರಿಗಣಿತ ಆಗ್ಬಿಡ್ತಾನೆ. ಆ ಪಠಣ ಪ್ರವೀಣ ಆಗ್ಬಿಡ್ತಾನೆ. ಅವನೇ ಈಗ ಯಾಕೆ ಹೇಳಕ್ ಬಂದೆ ಅಂದ್ರೆ, ಈಗ ದುರ್ಯೋಧನ ಯಾಕೆ ದ್ರೋಣಾಚಾರ್ಯ ಹತ್ರ ಹೋದ್ರು ಅಂದ್ರೆ, ದ್ರೋಣಾಚಾರ್ಯ ಹತ್ರ ಹೋಗಿ ದುರ್ಯೋಧನ ಹೇಳ್ತಾ ಇದ್ದಾನೆ, ನೋಡಿ ಗುರುಗಳೇ, ನೀವು ಪಾಠ ಹೇಳ್ಕೊಟ್ಟು ದೃಷ್ಟದ್ಯುಮ್ನ ನಿಮ್ಮ ವೈರಿಯ ಮಗ, ನೀವು ಪಾಠ ಹೇಳ್ಕೊಟ್ರಿ. ಅವನಿಗೇನ್ ಮಾಡ್ದ, ಪಾಂಡವ್ರ ಕಡೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಒಂದು ವ್ಯೂಹ ತಯಾರು ಮಾಡಿದ್ದಾನೆ. ಆ ವ್ಯೂಹ ನಿಮ್ ವಿರುದ್ಧ ಇವಾಗ ಯುದ್ಧ ಮಾಡ್ತಾರೆ. ಇದು ಸರಿ ಅನ್ಸತ್ತಾ ಇದು ನಿಮಗೆ? ದಯವಿಟ್ಟು ನೀವು ಅವಾಗ ಹೇಗೆ ಯಾವ್ದು ಒಂದು ಒಂಥರ ಬೇರೆ ತರ ಒಂದು ಬೇರೆ ಭೇದ ಭಾವ ಮಾಡದೆ ಇಲ್ಲ ಹೆಂಗ್ ಪಾಠ ಹೇಳ್ಕೊಟ್ಬಿಟ್ರೆ ಅವನ್ಗೆ ಆತರ ದಯವಿಟ್ಟು ಈಗ ಹಾಗೆ ಮಾಡ್ಬೇಡಿ. ನೀವು ಹಾಗೆ ಮಾಡಿದ್ರೆ ನಾವು ಸೋಲೋದು ಖಚಿತ
ಅಂತ ಹೇಳಕ್ ಹೋಗಿರ್ತಾನ ಅವನು. ಯಾರ ಹತ್ರ? ದ್ರೋಣಾಚಾರ್ಯ ಹತ್ರ ಹೋಗಿರ್ತಾನ ಅವನು. ಆಗ ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೋಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅಂದ್ರೆ ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವರ ಸೈನ್ಯವನ್ನು ನೋಡಿ ಅಂತಾನೆ. ಅಂತ ಸರ್ಕಾಸ್ಟಿಕಲಿ ಒಂದು ವ್ಯಂಗ್ಯವಾಗಿ ಹೇಳ್ತಾನೆ, ನೋಡಿ ನೋಡಿ ಹಿಂಸೇಶನ ಇದ್ ಮಾಡಿದಾನೆ, ಅವ್ನ್ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಸೋಲಿಸ್ತೀರಾ ನೋಡಿ ಅಂತ. ಆತರ ಮಾತಾಡ್ತಾರೆ ಗುರುಗಳ ಹತ್ರ. ಆತರ ಮಾತಾಡ್ಬಾರ್ದು ಯಾರೂನು. ವಿನಮ್ರದಿಂದ ಮಾತಾಡ್ಬೇಕು. ಅವ್ನ್ ವಿನಮ್ರತೆ ಇಲ್ಲೇ ಇಲ್ಲ ಅವನ್ಗೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ವಿಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನ ಅವನು ಹೇಳ್ತಾನೆ, ನೋಡಿ ಗುರುಗಳೇ, ನಾವೇನ್ ಕಮ್ಮಿ ಇಲ್ಲ. ಅದೇನ್ ಹೇಳ್ತಾರಲ್ಲ, ಏನು ಶಕ್ತಿ ಇಲ್ದಿದ್ರು, ರೊಟ್ಟಿಯಲ್ಲಿ ಶಕ್ತಿ ಇಲ್ದಿದ್ರು ಅಹಂಕಾರಕ್ಕೆ ಏನು ಕಮ್ಮಿ ಇಲ್ಲ. ಭೀಮಾರ್ಜುನ ಇರ್ಬೋದು, ಆದ್ರೆ ಅಲ್ಲಿ ಅವರ ಸಮನಾದಂತ ನಮ್ಮಲ್ಲಿ ಯಾರಿದ್ದಾರೆ? ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ನಮ್ಮಲ್ಲಿದ್ದಾರೆ. ಅಂತವ್ರೆಲ್ಲ ಇದ್ದಾರೆ. ಯುವಿಧಾನ ಇದ್ದಾನೆ, ವಿರಾಟ ಮತ್ತು ದ್ರುಪದನೇ ಇದ್ದಾನಲ್ಲಿ. ಅಂತಹ ಮಹಾರಥಿ ಇದ್ದಾರೆ ಅಂತ ಹೇಳ್ತಾನೆ ನನ್ಗೆ. ಅಂತ ನಾವೇನ್ ಕಮ್ಮಿ ಇಲ್ಲ, ನಾವು ಖಂಡಿತ ಗೆಲ್ಲೋದೆ ಅಂತಾನ ಅವನು. ಅಷ್ಟು ಅವನ್ಗೆ ಓವರ್ ಕಾನ್ಫಿಡೆನ್ಸ್ ಅವನ್ಗೆ. ದೃಷ್ಟಕೇತು ಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತುಬೋಧಶ್ಚ ಶೈಭ್ಯಶ್ಚ ನರಪುಂಗವಃ. ಇನ್ಯಾರಿದ್ದಾರಪ್ಪ ಅಂದ್ರೆ ದುಷ್ಟಕೇತು ಇದ್ದಾನೆ, ಚೇಕಿತಾನ, ಕಾಶಿರಾಜ ಇದ್ದಾನೆ, ಪುರುಜಿತ್ ಇದ್ದಾನೆ, ಆಮೇಲೆ ಕುಂತಿಭೋಜ, ಕುಂತಿನ ತಂದೆ ಅಂದ್ರೆ ಸಾಕು ತಂದೆ, ಮತ್ತು ಶೈಭ್ಯನಂತಹ ನರಪುಂಗರು ಇದ್ದಾರೆ. ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿದ್ದ, ಅವೇನ್ ಕಮ್ಮಿ ಇಲ್ಲ ಅಂತ, ನಾವೇನ್ ಕಮ್ಮಿ ಇಲ್ಲ. ಯುಧಾ ಮನುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಅಲ್ಲೇ ಬಲಶಾಲಿ ಯುಧಾನ್ಮನ್ಯು ಇದ್ದಾನೆ ನಮ್ಮ ಹತ್ರ. ಒಂದ್ ಲಿಸ್ಟ್ ಮಾಡ್ತೇನೆ ನಮ್ಮ ಹತ್ರ ಯಾರ್ಯಾರು ಇದ್ದಾರಪ್ಪ ಅಂತ. ಅವರಲ್ಲಿ ಯಾರಿದ್ದಾರೆ? ಭೀಮ, ಒಂದು ಅರ್ಜುನ, ಒಂದು ನಕುಲ, ಒಂದು ಸಹದೇವ, ಒಂದು ಯುದ್ಧ, ಅಷ್ಟೇ ಹೇಳ್ತಾನೆ ಅವನು. ಬಹುಶಕ್ತಿವಂತನಾದ ಅವನು ಕೃಷ್ಣನ್ ನೋಡೇ ಇಲ್ಲ, ಬರೀ ಇವ್ರನ್ನೇ ಲೆಕ್ಕ ಹಾಕ್ತಿದ್ದ ನಾನು. ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು, ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಅವರೆಲ್ಲಾನು ಇನ್ ಕಮ್ಮಿ ಇಲ್ಲ ಅವರು. ಅಸ್ಮಾಕಂತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಶ್ಚ ಸನ್ಯಾರ್ಥಂ ತಾನ್ ಬ್ರವೀಮಿತೆ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ಅವನು ಹೇಳ್ತಾನೆ, ಅಡ್ರೆಸ್ ಮಾಡ್ತಾನೆ ಮರ್ಯಾದೆ ಕೊಟ್ಟು. ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆಯಿರುವ ನಾಯಕರ ವಿಷಯವನ್ನು ಹೇಳ ಬಯಸುತ್ತೇನೆ. ಅವನು ಹೇಳ್ತಾನೆ, ನನ್ ಬಗ್ಗೆ ಹೇಳ್ತೀನಿ ಅಂತ. ಭವಾನ್ ಭೀಷ್ಮಶ್ಚ, ಕೊಚ್ಕೋತಾನೆ ಇದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ಸತೈವಚ. ಇವರೆಲ್ಲ ನಂತರ ಇದ್ದಾರೆ. ತಾವು ಭೀಷ್ಮರು, ತಾವು ಅಂದ್ರೆ ದ್ರೋಣಾಚಾರ್ಯರು, ನೀವಿದ್ದೀರಾ. ಭೀಷ್ಮ ಇದ್ದಾನೆ, ನನ್ ಪಿತಾಮಹರಿದ್ದಾರೆ, ಕರ್ಣ ಇದ್ದಾನೆ, ಕೃಪ ಇದ್ದಾನೆ, ಅಶ್ವತ್ಥ ನನ್ನ ಮಗನೇ ಇದ್ದಾನೆ, ನಿಮ್ ಮಗನೇ ಇದ್ದಾನೆ, ವಿಕರ್ಣ, ಆಮೇಲೆ ಸೋಮದತ್ತ, ಮಗನಾದ ಭೂರಿಶ್ರವ. ಇವರೆಲ್ಲ ಯಾವಾಗ್ಲೂ ಯುದ್ಧದಲ್ಲಿ ವಿಜಯ ಹೊಂದಿದವರು ಅವರೆಲ್ಲ ಅಂತ ಹೇಳ್ತಾನೆ. ಸೊ ಅವ್ರು ಇನ್ಸೋಲಕ್ ಸಾಧ್ಯನೇ ಇಲ್ಲ ಅವ್ರಂತಾರೆ. ಅನೇಚ ಬಹುಶೂರ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾಹ ಸರ್ವೇ ಯುದ್ಧ ವಿಶಾರದ. ನನಗಾಗಿ ಅವನು ಹೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವರು. ಎಲ್ಲರೂ ಯುದ್ಧ ವಿಶಾರದರು. ಮತ್ತೆ ಅದಕ್ಕೆ ಕೊಚ್ಕೋತಾನೆ ಇದ್ದಾನೆ ನಾನು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಪರ್ಯಾಪ್ತಂ ಯುಧಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಅಷ್ಟಿದೆ. ನಮ್ಮ ಶಕ್ತಿ ಸಿಕ್ಕಾಪಟ್ಟೆ ಇದೆ ನಮ್ಮ ಹತ್ರ. ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದ್ದೆ. ಅದಕ್ಕೆ ಪಾಪ ನಮ್ ಭೀಷ್ಮ ಪಿತಾಮಹರಾಗ್ಲಿ, ದ್ರೋಣಾಚಾರ್ಯರಾಗ್ಲಿ ಎಲ್ಲರೂ ಪಾಪ ತಲೆಗೆ ತಗ್ಸ್ಕೊಂಡು ಬಿದ್ರಾಗ್ಲಿ. ಪಾಪ ಬಿದರಂತೂ ಇಲ್ಲೇ ಇಲ್ಲ, ಬಿಡಿ, ಹೊಟ್ಟೋಗ್ಬಿಡ್ತಾರೆ ಅಲ್ಲಿಂದ. ದ್ರೌಪದಿ ವಸ್ತ್ರಾಪರಣ ಆದಾಗ ಪಾಪ ಹೆಲ್ಪ್ಲೆಸ್ಲಿ ಅಸಹಾಯಕೆಯಿಂದ ಅವರು ನೋಡ್ತಿರ್ತಾರೆ ಪಾಪ. ಯಾಕಂದ್ರೆ ಯಾಕೆ ಹಂಗ್ ಮಾಡ್ತಾರೆ, ಅಸಹಾಯ ಯಾಕೆ ತೋರಿಸ್ತಾರೆ, ಅಸಹಾಯ ಅಂತ ಯಾಕೆ ತೋರಿಸ್ತಾರೆ ಅಂದ್ರೆ ಅವರು ಈ ಪಕ್ಷಕ್ಕೆ ಸೇರಿದವರು, ಅವ್ರು ನಿಷ್ಠೆಯಿಂದ ಇರ್ಬೇಕಲ್ವಾ. ಅದರಿಂದ ಪಾಪ ಆ ತರ ಮಾಡಿರ್ತಾರೆ. ಇವನೇನ್ ತಿಳ್ಕೊಂಡ್ಬಿಡ್ತಾನೆ, ಇಲ್ಲ ಅವರು ಖಂಡಿತ ನಮ್ಮ ಪರವಾಗಿ ಇದ್ದಾರೆ, ಅದಕ್ಕೆ ಅವ್ರು ಆವಾಗ ದ್ರೌಪದಿನ ಕೂಡ ಅವ್ರು ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ಮೇಲೆ ಇವತ್ತಿಗೂ ಅವರೇ ನಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ವಾಸ್ತವ ಏನಂತಂದ್ರೆ ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು ಖಂಡಿತ ಇವ್ರು ಸೋಲ್ತಾರೆ, ಮತ್ತೆ ಅವ್ರಿಗದು ಅದೇ ಬೇಕಾಗಿತ್ತು. ಅವ್ರಿಗೆ ಅವ್ರು ಸೋಲಿ ಅಂತಾನೆ ಇತ್ತು. ಬಟ್ ಮಾರಲ್ ಗ್ರೌಂಡ್ಸ್ ಅಂತ ಇವ್ರ ಪಾಪ ಸಹಾಯ ಮಾಡ್ತಿದ್ರು, ಅವ್ರ ಪಕ್ಷವಾಗಿದ್ರು. ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಅದು ಭೀಮ ರಕ್ಷಿತ ಮಾಡ್ತಾನೆ. ಏನ್ ಮಾಡ್ತಾನೆ ಮಹಾವನು,
ಅವ್ರಿಗೇನ್ ಜಾಸ್ತಿ ಇಲ್ಲ, ಜಾಸ್ತಿ ಮಾಡಕ್ಕಾಗಲ್ಲ ಅಂತ ಅವನು ಹೇಳ್ತಾನೆ. ಅಯನೇಶು ಚ ಸರ್ವೇಶು ಯಥಾ ಭಾಗಮವಸ್ಥಿತ ರಕ್ಷಂತು ಭವಂತ ಸರ್ವ ಏವ ಹಿ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಇವಾಗ ಪ್ರೊಟೆಕ್ಟ್ ಮಾಡ್ತಾನೆ ತುಂಬಾನೇ. ಯಾರನ್ನ? ಭೀಷ್ಮ ಪಿತಾಮಹರನ್ನ ಹೇಳ್ತಾನೆ. ನೋಡಿಯಪ್ಪ ಎಲ್ಲಾರು ಕೇಳ್ಕೊತಾ, ನಮ್ಮವ್ರು ತಾತ ಅವರು ಒಂದ್ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ನಾವು. ಮೊದ್ಲೆಲ್ಲ ಅವಮಾನ ಮಾಡಿರ್ತಾನೆ, ಚಿಕ್ಕಪಟ್ಟೆ ಪಾಪ ಎಲ್ಲ ಅವಮಾನ ಮಾಡಿರ್ತಾನೆ ಮೊದ್ಲು. ಆದ್ರೆ ಇವಾಗ ರಣಭೂಮಿ ನೋಡಿ ಗೆಲ್ಬೇಕಾಗಿದೆ ಇವಾಗ. ಅದಕ್ಕೆ ಅವ್ರನ್ನ ಎಲ್ಲ ನೀವು ಪ್ರೊಟೆಕ್ಟ್ ಮಾಡ್ಬೇಕು, ಎಲ್ಲಾ ಆಂಗಲ್ ನಿಂದ, ಎಲ್ಲಾ ಕಡೆಯಿಂದ ಅವ್ರನ್ನ ನೀವು ರಕ್ಷಿಸ್ಬೇಕು. ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊತಾನೆ, ಎಲ್ಲರನ್ನು ಕೇಳ್ಕೊತಾನೆ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯಚೈ ಶಂಖಂ ದದ್ಮೌ ಪ್ರತಾಪವಾನ್. ಇದನ್ನ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. ಇಲ್ಲೇನಾಗತ್ತಂದ್ರೆ ಕುರುಕುಲ ಪಿತಾಮಹರಾದ, ಪಾಪ ಅವ್ರಿಗೇನ್ ಮಾಡ್ಲೇಬೇಕಲ್ಲ, ಡ್ಯೂಟಿ ಅವ್ರದ್ದು ಮಾಡ್ತಾರೆ. ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇವಾಗ ಘೋಷಣೆ ಮಾಡ್ತಾರೆ ಅವ್ರು, ಯುದ್ಧ ಸ್ಟಾರ್ಟ್ ಅಂತ ಹೇಳಿ. ಇದರಿಂದ ಏನಾಯ್ತು? ದುರ್ಯೋಧನಿಗೆ ಸಿಕ್ಕಾಪಡೆ ಸಂತೋಷ ಆಗ್ಬಿಟ್ಟು, ಖುಷಿಯಾಗಿ, ಓ ಶುರು ಆಯ್ತಪ್ಪ, ಬ್ಯಾಟಲ್ ಶುರು ಆಯ್ತು, ಇವಾಗ ನಾವು ಗೆಲ್ಲೋದೆ ಅಂತ ಎಲ್ಲ ಮಧ್ಯೆ ಕೊಚ್ಕೊಂಡಿರ್ತಾರಲ್ಲ, ಇಷ್ಟಿದ್ದಾರೆ, ಇವ್ರಿದ್ದಾರೆ, ಅವರಿದ್ದಾರೆ, ನಮಗ್ ನಾವು ಬಲವಾರಿ, ಅವರೇನು ತುಂಬಾನೇ ಅವ್ರ ಹಿತವಾಗಿದಂತ ಶಕ್ತಿ ಅಂತ ಕೊಚ್ಕೊಂಡಿರ್ತಾನೆ, ಬಡೆ ಕೊಚ್ಕೊಂಡಿರ್ತಾನೆ. ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈ ವಾಪ್ಯ ಹನ್ಯಂತಸ್ಥ ಶಬ್ದಸ್ಸು ತುಮುಲೋಭವತ್. ಆನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಎಲ್ಲಾರು ಜೋರಾಗಿ ಶುರು ಮಾಡ್ಬಿಡ್ತಾರೆ, ಯುದ್ಧ ಶುರು ಆಗ್ಬಿಡ್ತಲ್ಲ. ಒಬ್ರು ಶಂಖ ಬಾರಿಸ್ತಾರೆ, ಒಬ್ರು ಡೊಳ್ಳು ಬಾರಿಸ್ತಾರೆ, ಒಬ್ರು ತಮಟೆ ಬಾರಿಸ್ತಾರೆ, ಒಬ್ರು ಗೋಮುಖನ ಇದ್ ಮಾಡ್ತಾರೆ, ಮೊದಲಾದೆಲ್ಲ ವಾದ್ಯಗಳು ಬಾರಿಸ್ತಾರೆ. ಅವು ಮೊಳಗಿದು. ಇಡೀ ಅಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲಾದ್ರೂ ಸೌಂಡ್ ಬರಕ್ ಶುರು ಆಗ್ಬಿಡ್ತು. ಆ ರಣ ಶಬ್ದವು ಭೀಷಣವಾಗಿತ್ತು, ತುಂಬಾ ಭೀಷಣವಾಗಿತ್ತು, ಭಯಂಕರವಾಗಿತ್ತದು. ತತಃ ಶ್ವೇತೈರ್ಹೈ ಯುಕ್ತೆ ಮಹತಿ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೋ ಪ್ರಧನ್ಮುತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ರಥಗಳಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನನ್ನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿ, ಅವರು ತಮ್ಮ ಅವ್ರ ಶಂಖ ಇತ್ತಲ್ಲ, ಅಲೌಕಿಕ ಶಂಖ ಅವ್ರದೆಲ್ಲ, ಇವ್ರದ್ದು ಲೌಕಿಕ ಶಕ್ತ, ಇವ್ರದೆಲ್ಲನು ಈ ಇದಕ್ಕೆ ಸೇರಿದ್ದು, ಲೌಕಿಕ ಜಗತ್ತಿಗೆ ಸೇರಿದ್ದು, ಅವ್ರದ್ದು ಅಲೌಕಿಕ ದಿವ್ಯ ಪ್ರಪಂಚಕ್ಕೆ ಸೇರಿದಂತ ಇದು ಶಂಖಗಳಿತ್ತು ಅವ್ರದೆಲ್ಲ. ಅದೆಲ್ಲ ಅವ್ರು ಊದಕ್ ಶುರು ಮಾಡ್ಬಿಟ್ರು. ಯಾರೇನೇನು ಊದಿದ್ರು? ಇದೆಲ್ಲ ಪ್ರಶ್ನೆಯಲ್ಲಿ ಬರುತ್ತೆ, ಸ್ವಲ್ಪ ಗಮನ ಕೇಳ್ಬೇಕು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರೌ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ಅಂದ್ರೆ ಯಾರು ಏನು ಓದಿದ್ರಪ್ಪ ಅದನ್ನ ತಿಳ್ಕೊಬೇಕಾಗತ್ತೆ. ಹೃಷಿಕೇಶನು ಹೃಷಿಕೇಶ ಅಂದ್ರೆ ಏನು? ಕೃಷ್ಣನ್ಗೆ ಸಿಕ್ಕಾಪಟ್ಟೆ ಹೆಸರಿದೆ, 1000 ಮೇಲೆ ಹೆಸರಿದೆ ಅವನ್ಗೆ. ಅದ್ರೆ ಹೃಷಿಕೇಶ ಅಂದ್ರೆ ಈ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಂಡವನು ಅಂತ ಹೃಷಿಕೇಶ. ಜನಾರ್ದನ, ಹೃಷಿಕೇಶ, ಆಮೇಲೆ ಅಚ್ಯುತ, ಗೋವಿಂದ, ಮಾಧವ, ಬೇಕಾದಷ್ಟಿದೆ. ಅದರಲ್ಲಿ ಹೃಷಿಕೇಶನು ತನ್ನ ಪಾಂಚಜನ್ಯ, ಅವನ ಶಂಖದ ಹೆಸರೇನು? ಪಾಂಚಜನ್ಯವನ್ನು ಊದಿದನು, ಶಂಖವನ್ನು ಊದಿದನು. ಅರ್ಜುನನು ಭಯಂಕರ ದೇವದತ್ತವನ್ನು, ಅವನ ಹೆಸರ ಅರ್ಜುನನ ಶಂಖದ ಹೆಸರು ದೇವದತ್ತ ಅಂತ. ವೃಕೋದರ ಅಂದ್ರೆ ಯಾರು? ಭೀಮನ್ ಮತ್ತೊಂದು ಹೆಸರು ವೃಕೋದರ. ತುಂಬಾ ಅವನಿಗೆ ಹರ್ಷವಾಗ್ತಿರುತ್ತೆ, ತುಂಬಾ ತಿಂತಿರ್ತಾನೆ ವೃಕೋದರ. ಮತ್ತು ಅದ್ಭುತ ಸಾಹಸಗಳನ್ನು ಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಅವನ ಶಂಖದ ಹೆಸರೇನು? ಪೌಂಡ್ರ ಅಂತ ಮಹಾಶಂಖವನ್ನು ಊದಿದರು. ಅವರೆಲ್ಲ ತಮ್ದು ಊದು ಬಿಟ್ರು. ಓಕೆನಾ? ಹೋದ ತಕ್ಷಣ ಏನಾಗೋಯ್ತು ಇಲ್ಲಿ? ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿಶ್ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚಾಪ ರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಇವರೆಲ್ಲ ತಮ್ಮ ಶಂಖ ಊದಿದ್ರು. ಯಾರೇನು ಊದಿದ್ರು? ಕುಂತಿ ಪುತ್ರನಾದ ಯುಧಿಷ್ಠರನು ಅವನ ಶಂಖದ ಹೆಸರೇನು?
ಅನಂತ ವಿಜಯ ಅಂತ. ಅವನ ಶಂಕನ ಹೆಸರು ಅನಂತ ವಿಜಯ. ಅದನ್ನು ಓದ್ತಾನೆ, ತನ್ನ ಶಂಕವನ್ನು ಓದಿದನು. ನಕುಲ ನಕುಲ ಸಹದೇವರು ಅವರೇನು ಓದ್ತಾರೆ? ಸುಘೋಷ ಮತ್ತು ಮಣಿ ಪುಷ್ಪಕ. ನಕುಲನ್ ಶಂಕದ ಹೆಸರು ಸುಘೋಷ ಅನ್ಬಿಟ್ಟು, ಸಹದೇವಂದು ಮಣಿ ಪುಷ್ಪಕ, ಅದನ್ನ ಅವರು ಓದ್ತಾರೆ. ಅರಸನೇ, ಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಆಮೇಲೆ ಅಜಯನಾದ ಸಾತ್ಯ. ಕೆಲವರು ಅಜಯರಾಗಿರ್ತಾರೆ, ಅಂದ್ರೆ ಅವರು ಅವ್ರಿಗೆ ಮರಣನೇ ಇಲ್ಲ, ಅವರು ಯಾವಾಗ್ಲೂ ಚಿರಂಜೀವಿಗಳು. ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಅವಳ ಮಕ್ಕಳು ಇರ್ತಾರೆ, 5 ಜನ ಮಕ್ಕಳು. ಮಹಾಬಾಹು, ಸುಭದ್ರೆಯ ಮಗನು, ಆಮೇಲೆ ಆದ ಅಭಿಮನ್ಯು, ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅವರು ಯುದ್ಧದ್ದು ಇದು ಸಂಕೇತ ಕೊಡ್ತಾರೆ. ಸಘೋಷೋ ಧಾರ್ತರಾಷ್ಟ್ರಾನ್ ಹೃದಯಾನಿ ವೃದಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋಭ್ಯನು ನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಎಲ್ಲ ಕಡೆ ಒಂಥರ ಟರ್ಮಾಯಿಲ್ ಶುರು ಆಗ್ಬಿಡ್ತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಇಷ್ಟೊತ್ತು ಬಡಾಯಿ ಕೊಚ್ಕೊಂಡಲ್ಲ ದುರ್ಯೋಧನ. ಅದೇನಾಗುತ್ತಂದ್ರೆ ಇವರೆಲ್ಲಾ ಶಂಖ ಊದಿದ ತಕ್ಷಣ ಅವ್ನಿಗೇನಾಗುತ್ತೆ? ನಡಕ ಶುರು ಆಗ್ಬಿಡುತ್ತೆ. ಅವ್ನಿಗೆ ಸಿಕ್ಕಾಪಟ್ಟಿ ನಡಕ, ಹೆದರಿಕೆ ಶುರು ಆಗ್ಬಿಡುತ್ತೆ. ಅವ್ನಿಗೆ ತೋರಿಸ್ಕೊಳ್ಳಲ್ಲ, ಅರೆ ಅವ್ನು ತುಂಬಾ ನಡಕ್ತಿರ್ತಾನೆ. ಹೆದರಿಕೆ ಬಂದ್ಬಿಡ್ತ ಅವ್ನಿಗೆ. ಎದರಿಂದ ಹೆದರಿಕೆ ಬಂತು? ಈ ಶಂಖನಾದಿಗಳಿಂದ ಹೆದರಿಕೆ ಬಂತು. ಅಷ್ಟೇ ಅಲ್ಲ, ಮುಂದೆ ನಾವು ಕೇಳ್ತೇವೆ, ಎಲ್ಲ ಒಳ್ಳೆ ಶುಭ ಸೂಚನೆಗಳೆಲ್ಲ ಪಾಂಡವರ ಕಡೆ ಇತ್ತು. ಅಂದ್ರೆ ಅಗ್ನಿದೇವ್ರು ಕೊಟ್ಟಂತ ರಥ ಇತ್ತು, ಕಪಿಧ್ವಜ ಇತ್ತು, ಅಲ್ಲೇ ಹನುಮಂತಂದು ಇದು ಕಪಿಧ್ವಜ ಅಂತಾರೆ ಅದಕ್ಕೆ, ಅದಿತ್ತು. ಕೃಷ್ಣನೇ ಇದ್ದ, ಕೃಷ್ಣ ಲಕ್ಷ್ಮಿ ಇದ್ದೇ ಇರ್ತಾಳೆ. ಆಮೇಲೆ ಬಹಳ ವಿಚಾರಗಳಿದೆ, ಬರುತ್ತೆ ಮುಂದೆ ಹೇಳ್ತೀನಿ. ಅವೆಲ್ಲ ಅವ್ರಿಗೆ ಪಾಸಿಟಿವ್ ಪಾಯಿಂಟ್ಸ್, ಅಂದ್ರೆ ಅವ್ರಿಗದು ಒಂಥರ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಸೂಚನೆಗಳಿತ್ತು ಅದರಲ್ಲಿ. ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂವಾತೆ ಧನುರ್ಧ್ಯಮ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇಮಾಹ ಮಹೀಪತೆ. ಹೇ ಅರಸನೆ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡ್ತಾನ. ಅವನು ಯಾರು ನೋಡ್ತಾನೆ? ಹೇ ಅರಸನೆ, ಕಪಿಧ್ವಜನಾದ ಅರ್ಜುನ ಕಡೆ ಬರೋಣ ಈಗ. ಅವನೆಲ್ಲ ನೋಡ್ತಾನೆ. ಆಗ ಅವನಿಗೆ ಶುರು ಆಗುತ್ತೆ ವಿಸ್ಮಯ. ತನ್ನ ಧನಸ್ಸನ್ನು ಎತ್ತಿ ಹಿಡಿದು, ಯುದ್ಧ ಮಾಡೇ ಬಿಡ್ತೀನ, ಶುರು ಮಾಡೇ ಬಿಡವನಿದ್ದ ಅವನು. ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿದ್ದ, ರೆಡಿಯಾಗಿದ್ದ ಅವನು. ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಕೇಳಿದನು. ಆಗ ಅವನಿಗೆ ಬಂದ್ಬಿಡುತ್ತೆ, ಡೌಟ್ ಬಂದ್ಬಿಡುತ್ತೆ ಆ ಟೈಮ್. ಅರ್ಜುನ ವಾಚ ಸೇನೆಯೋರೊಬ್ಬರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವುದೇ ತಾನಿ ರಕ್ಷೇಹಂ ಯೋಧು ಕಾಮಾನ್ ಸ್ಥಿತಾನ್ ಕೈರ್ಮಯ ಸಹ ಯೋಧವ್ಯಸ್ಮಿನ್ ರಣ ಸಮುದ್ಯತೆ. ಅಲ್ಲಿ ಅವ್ನು ಬಂದು ಹೇಳ್ತಾನೆ, ಅರ್ಜುನ ಹೇಳ್ದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು, ಅವ್ರನ್ನ ನೋಡ್ಬೇಕಲ್ಲ ಒಂದ್ಸತಿ, ಯಾರ ಹತ್ರ ನಾ ಹೋರಾಡ್ತಿದ್ದಾನೆ ಅಂತ ತೋರ್ಸಪ್ಪ ಕೃಷ್ಣ ಅಂತ ಹೇಳ್ಬಿಟ್ಟು ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು, ಅಲ್ಲಿ ತಗೊಂಡೋಗು, ಎಲ್ಲ ಮೊದಲು ನೋಡ್ತೇನೆ, ಅವ್ರು ಹೊಡೆಯೋಕ್ಕಿಂತ ಮೊದಲು ನಾನು ನೋಡ್ಬೇಕನ್ನ ಒಂದ್ಸತಿ ಅಂತ ಹೋಗ್ತಾನೆ. ಅಲ್ಲಿ ಮಾನಾನ ವೇಕ್ಷೇಹಂ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚೀರ್ಕಿಶವಃ. ಹೇಳ್ತಾನೆ, ದುರ್ಬುದ್ಧಿವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ, ಯಾರು? ದುರ್ಯೋಧನಿಗೆ ಪ್ರೀತಿ ಆಗ್ಬೇಕು ಅಂದ್ಬಿಟ್ಟು ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ, ಯುದ್ಧ ಮಾಡಕ್ ರೆಡಿ ಆಗ್ಬಿಟ್ಟಿದ್ದಾರೆ. ಯುದ್ಧ ಮಾಡಲು ಇಲ್ಲಿಗೆ ಯಾರು ಬಂದಿದ್ದಾರೆ, ನಾನು ನೋಡ್ಬೇಕು ಅವ್ರನ್ನ ಎಂದು ನಾನು ನೋಡಲು ಬಯಸುತ್ತೇನೆ. ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನು ಅಂದ್ರೆ ದುರ್ಯೋಧನ, ಅವನ್ ಮಾತು ಕೇಳ್ಕೊಂಡೆಲ್ಲ ಬಂದ್ಬಿಟ್ಟು ಯುದ್ಧ ಮಾಡಕ್ ಬಂದಿದಾರಲ್ಲ ಇವ್ರು ಮೂರ್ಖರು, ಇವ್ರು ಯಾರನ್ನ ನೋಡ್ಬೇಕು ಅಂತ ನಾನು. ಮೂರ್ಖರು ಅಥವಾ ದುರಾದಷ್ಟರು, ಪಾಪ ಅವ್ರ ಹತ್ರ ಎಲ್ಲ ಇರುತ್ತೆ, ಎಲ್ಲ ಬಿಟ್ಕೊಟ್ಟು ಎಲ್ಲ ಪಾಪ ಇವರು ಜೀವ ತ್ಯಾಗ ಮಾಡಕ್ ಬಂದ್ಬಿಟ್ಟಿರ್ತಾರೆ ಅವರು. ಬಿಕಾಸ್ ಅವರು ಸೈಡ್ ಮಾಡ್ತಿರ್ತಾರೆ ದುರ್ಯೋಧನನ. ಸಂಜಯ್ ವಾಚ, ಇವಾಗ ಸಂಜಯ್ ಹೇಳ್ತಾರೆ, ಇವ್ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರು ಉಭಯೋರ್ ಮಧ್ಯೆ ಸ್ಥಾಪಿತ್ವ ರಥೋತ್ತಮಂ. ಸಂಜಯ್ ಹೇಳ್ತಾರೆ, ಇವನ್ಗೆ ಧೃತರಾಷ್ಟ್ರ ಹೇಳ್ತಿದ್ದಾನೆ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದನು.
ತಗೊಂಡದ ಓಕೆ ನಡೀಪ ಹೋಗೋಣ ಅಂತ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಅಲ್ಲಿ ಭೀಷ್ಮ ದ್ರೋಣ ಮತ್ತು ನೋಡ್ತಾನೆ ಭೀಷ್ಮ ದ್ರೋಣ ಮತ್ತೆ ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿದ್ದವರು ಎಲ್ಲಾ ಕೌರವರನ್ನು ನೋಡು ಎಂದನು ಹೇಳ್ತಾನೆ. ನೋಡಪ್ಪ ಸರಿಯಾಗಿ ನೋಡ್ಕೊ ಅಂತಾನೆ. ತತ್ರ ಪಶ್ಯತ್. ಎಸ್ Hare Krishna Mataji. Mataji, this is the complete all the shlokas level 2 irutte Mataji, all complete shlokas. Now the PDF is there alva Mataji, nimge belige I have shared one PDF with you. ಹೌದು ಎಸ್ ಎಸ್ Important shlokas yavadu, that is only for 11 word Mataji, that only those important shlokas in that PDF. ಹೌದಾ? Then I'll go to 28. I think 28 comes 28, 30, 31 ಬರುತ್ತೆ. Okay. ಯಾಕಂದ್ರೆ already it's 10 and like 10 ಆಯ್ತಾ? Okay, fine. others are like Thank you for reminding. What happened? no others are also asking, it's 1 hour crossed, right? They also have their, I mean the schedule time is 1 hour we have set to them. Okay. We can use for them also. Fine. Yeah, fine. PDF ನಿಮ್ ಕಡೆ ನಿಮ್ ಶೇರ್ ಮಾಡಕ್ ಆಗತ್ತೆ ಓಕೆ. ಮತ್ತೆ ಇಲ್ಲ ನಾನು ಶೇರ್ ಮಾಡಿ ಅಂದ್ರೆ ಮಾಡ್ತೀನಿ. ನಾನು ಮಾಡ್ತಾ ಇದ್ದೇನೆ. I'm doing it actually. I'm doing it. So Okay. ಇದರಲ್ಲಿ so I think I'll go to ಅನುವಾದ only 28 ದಲ್ಲಿ ಅರ್ಜುನ ಇದು ಹೇಳ್ತಾನೆ ಅನುವಾದ ಇದರಲ್ಲಿ. ಸೊ ಇದರಲ್ಲಿ 78ನೇ ಶ್ಲೋಕಕ್ಕೆ ಹೋಗ್ಬಿಟ್ಟೋಣ ನಾವು. 41 ಶ್ಲೋಕಗಳಿದೆ ಇದರಲ್ಲಿ. ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಅವನಿಗೇನಾಗುತ್ತೆ ಅಂದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಇದರಲ್ಲಿ ನೀವು ನೋಡಿದರೆ ಇದರಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ. ಜಸ್ಟ್ ಶೇರ್ ದಟ್ ವಿತ್ ದೆಮ್. ಯಾ ಇಲ್ಲಿ ವಿಲ್ ಕಮ್ ಡೌನ್ 20 ಎಸ್ ಯಾ ಇಲ್ಲಿ ಬೇಜಾರ್ ಅರ್ಜುನ ವಿಷಾದ, ಅವನಿಗೆ ಬೇಜಾರಾಗ್ತಾ ಇದೆ, ತುಂಬಾ ದುಃಖ ಆಗ್ತಾ ಇದೆ ಇಲ್ಲಿ ಇವ್ರ ಜೊತೆ ನಾನು ಯುದ್ಧ ಮಾಡ್ಬೇಕಲ್ಲ ಅಂತ ಹೇಳಿ. ಸೊ ಯಾ ಧೃತರಾಷ್ಟ್ರ ಇದು ಸಾರಿ ಬಂದ್ಬಿಡ್ತಲ್ಲ, ಇದು ಬಿಗಿನಿಂಗ್ ಇದು ಆಕ್ಚುಲಿ ಯಾ ಇಲ್ಲಿ ದಿಸ್ ಇಸ್ ಅ ಬ್ರೀಫ್. Yeah, if it's fine, if ಬೇಗ ಹೋಗ್ಬೇಕು you can always finish early, no problem at all. Yeah, ಸರಿ ಈ ಸಹಾನುಭೂತಿ ಸಂತೋಷವಿಲ್ಲ ಅವನಿಗೆ. ಸಹಾನುಭೂತಿ ಆಗ್ಬಿಟ್ಟಿದೆ, ಎಲ್ಲರ ಜೊತೆ ಕಂಪ್ಯಾಷನ್ ಬಂದ್ಬಿಟ್ಟಿದೆ. ಅವ್ನಿಗೆ ಸಂತೋಷ ಏನೂ ಇಲ್ಲ, ಸಂತೋಷನೇ ಇಲ್ಲ. ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಕುಟುಂಬ ಎಲ್ಲ ಹಾಳಾಗೋಗುತ್ತಲ್ಲ ಅನ್ಸುತ್ತೆ, ಸಂಪ್ರದಾಯಗಳೆಲ್ಲ ಹೋಗ್ಬಿಡತ್ತಲ್ಲ ಅಂತ ಅವ್ನ ನಿರ್ಣಯ. ಅವನಿಗೆ ಇಸ್ ನಾಟ್ ಹ್ಯಾಪಿ ಅಬೌಟ್ ಇಟ್. ಅವ್ನಿಗೆ ಖುಷಿ ಆಗ್ತಾ ಇಲ್ಲ ಅದ್ರ ಬಗ್ಗೆ. ಸೊ ವಿಲ್ ಕ್ವಿಕ್ಲಿ ಗೋ ಆಯ್ತು. ದೆನ್ ಥಿಂಕ್ ಬಿಟ್ಟು 30-31 ಹೋಗ್ಬೇಕು. ಇಲ್ಲಿ ಅನುವಾದ ಮಾತ್ರ ಓದ್ತೇನೆ. ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಿಗಳು ಬರ್ತಿದೆ. ಅವನಿಗೆ ಅಶುಭ ಅನಿಸ್ತಾ ಇದೆ. ಅವನಿಗೆ ಕಂಫರ್ಟ್ ಇಲ್ಲ ಅವನಿಗೆ. ನಚೋ ಶ್ರೇಯೋ ಬೇಡ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯ ನನಗೆ ಸಿಕ್ಕರೆ ಕೂಡ ರಾಜ್ಯ ಆಗ್ಲಿ ನನಗೆ ಸುಖವನ್ನು ಸಿಗೋದಿಲ್ಲ. ಏನ್ ಬೇಕಾಗಿಲ್ಲ, ನನ್ ರಾಜ್ಯನೇ ಬೇಡ, ನನ್ ಸಾಯಿಸೋದು ಪರವಾಗಿಲ್ಲ ಅಂತ ನಾನು ಅವ್ರನ್ನ ಕೊಂದ್ರು ಕೊಡ್ ಪರವಾಗಿಲ್ಲ ನನಗೆ, ನಾನು ಅವ್ರನ್ನ ಕೊಲ್ಲಲ್ಲ ಅಂತಾನೆ. ಅವಾಗ ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರರು, ಪುತ್ರರು, ಪಿತಾಮಹರು, ಸಹೋದರ ಎಲ್ಲರೂ ಇದ್ದಾರೆ ಅಲ್ಲಿ. ಅವ್ರ ಬಗ್ಗೆ ನನಗೆ ಯುದ್ಧ ಇಷ್ಟ ಇಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತ್ತು? ಸಂತೋಷ ಇಲ್ಲ ಅಂತ ಹೇಳ್ತಾರೆ. ಸಂತೋಷ ಇಲ್ಲ, ಪಾಪ ಇದೆ, ಅದೆಲ್ಲ ಅವನಿಗೆ ಹೇಳ್ತಾನೆ. ಸೊ ಇದನ್ನ ಕ್ವಿಕ್ಲಿಗೂ ಇಂಥ ಆಕ್ರಮಣಕಾರನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಅವನ ಪಾಪ ಬರುತ್ತೆ ಅಂತ ನಾವು ಇಲ್ಲ ಮಾಡಿದ್ರೆ ನನಗೆ ಮಾಡಕ್ ಇಷ್ಟ ಇಲ್ಲ, ನಾವು ಸುಖವಾಗಿರ್ಲು ಹೇಗೆ ಸಾಧ್ಯ ಅಂತ ಮತ್ತೆ ಕೃಷ್ಣನ ಕೇಳ್ತಾನೆ, ಅವನೇ ಕೇಳ್ತಾನೆ. ಸೊ ಇಲ್ಲಿ ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಿಂದಾಗಲಿ ಮಿತ್ರ ದ್ರೋಹದ ನಿಮಿಟಿಯಿಂದ ಏನ್ ಸಿಗತ್ತೆ ನಮಗೆ? ಆದರೆ ಕುಲಕ್ಷೇತ್ರ ಆಗದೆ ಅದೇ ಅವನೇನ್ ಹೇಳ್ತಾನೆ, ಹೆಣ್ಮಕ್ಳು ಹಾಳಾಗೋಗ್ತಾರೆ. ಇವ್ರಲ್ಲಿ ಗಂಡಸರು ಸತ್ತೋಗ್ಬಿಟ್ರೆ ಹೆಣ್ಮಕ್ಳು ಹಾಳಾಗೋಗ್ಬಿಡ್ತಾರೆ. ಅಲ್ಲಿ ವರ್ಣ ಸಂಕರ ಆಗತ್ತೆ, ಬೇರೆ ಬೇರೆ ತರ ಮಕ್ಳು ಹುಟ್ಬಿಡ್ತಾರೆ, ಸರಿಯಾದ ಮಕ್ಳು ಹುಟ್ಟೋದಿಲ್ಲ. ಆಮೇಲೆ ಆಗೇನಾಗತ್ತೆ, ಕೆಟ್ಟ ಮಕ್ಳು ಹುಟ್ಬಿಟ್ರೆ ಏನಾಗತ್ತೆ, ಪೂರ್ವಕರೆ ಅಂದ್ರೆ ನಮ್ಮ ಇವ್ರ ಪೂರ್ವ ಇರ್ತಾರಲ್ಲ ಪಿತೃಗಳಿಗೆ ಪಿಂಡ ಬಿಡಕ್ಕೂ ಅರ್ಘ್ಯ ಬಿಡಕ್ಕೂ ಯಾರು ಇರೋದಿಲ್ಲ, ಅವ್ರಿಗೆ ಮೋಕ್ಷ ಸಿಗೋದಿಲ್ಲ.
ಅವ್ರ ಪಾಪ ಪಿಶಾಚಿಯಾಗಿ ಓಡಾಡ್ಬೇಕಾಗತ್ತೆ ಅಂತೆಲ್ಲಾನು ಒಂದ್ ಸ್ವಲ್ಪ ಹೇಳ್ತೇನೆ. ಕುಲಕ್ಷಯ ಆಗತ್ತೆ ಅಂತ ಹೇಳ್ತಾನೆ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತೆ ಅಂದ್ರೆ ಯುದ್ಧ ಅವನಿಗೆ ಅರ್ಜುನ ಹೇಳ್ತಿದ್ದಾನೆ, ಇದೆಲ್ಲ ಯುದ್ಧ ಆದ್ರೆ ಇದೆಲ್ಲ ಆಗೋಗುತ್ತೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದಿಂದ ಅಧರ್ಮಕ್ಕೆ ವಶ ಆಗೋಗುತ್ತೆ, ಫುಲ್ ಹಾಳಾಗೋಗುತ್ತೆ ಅಂತ ಹೇಳ್ತಾನೆ ನಾನು. ಸೊ ಆಲ್ಮೋಸ್ಟ್ ಕಮಿಂಗ್ ಟು ದ ಎಂಡ್. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅದೇ ಎಲ್ಲ ಹರಡ್ಬಿಡತ್ತೆ, ಅದರಿಂದ ನಮಗೆ ಅನಿಷ್ಟ ಆಗುತ್ತೆ, ಒಳ್ಳೇದು ಅಂತೂ ಖಂಡಿತ ಆಗಲ್ಲ ಅಂತ ನಾನು. ಆಮೇಲೆ ಸೊ ಇಲ್ಲಿ ಬೇಡದ ಜನರು ಸಂಖ್ಯೆ ಹೆಚ್ಚಾದರೆ ಅದನ್ನ ಇಲ್ಲ ಏನೇನಾಗತ್ತೆ, ಏನ್ ಕೆಟ್ಟಾಗತ್ತೆ ಅಂತ ಹೇಳ್ತಾನೆ. ಇದೇನು ಒಳ್ಳೇದಿಲ್ಲ, ಯಾಕಂದ್ರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಅದು ಒಳ್ಳೇದಲ್ಲ. ಸರಿಯಾಗಿ ಪಿಂಡಗಳನ್ನ ನಾವು ಪ್ರದಾನ ಮಾಡ್ಬೇಕು. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಪಡಿಸುವುದು ಒಳ್ಳೇದಲ್ಲ ಅಂತಾನೆ ಹೇಳ್ತಾರೆ. ಕುಟುಂಬ ಫುಲ್ ಹಾಳಾಗೋಗುತ್ತೆ. ಸರಿ, ಆಲ್ಮೋಸ್ಟ್ ಕಮಿಂಗ್. ಜನರನ್ನು ಪಾಲಿಸುವ ಈ ಹೇ ಜನಾರ್ದನ, ಕೃಷ್ಣನಿಗೆ ಹೇಳ್ತಾನೆ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕಕ್ಕೆ ಹೋಗ್ಬಿಡ್ತಾರಲ್ಲಪ್ಪ ಅಂತ ಹೇಳ್ತಾನೆ. ಅದ್ ಕೇಳ್ತಾನೆ ಅವನ. ಆಗ ಕೃಷ್ಣ ಅಯ್ಯೋ ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವ ಎಂತಹ ಆಶ್ಚರ್ಯ ಸಂಗತಿ ನೋಡಿ. ಎಂಥ ಕೆಲಸ ಇದು, ಪಾಪಕ್ಕೆ ಹೊರಟ್ಬಿಟ್ಟಿದ್ದೇವಲ್ಲ ನಾವು, ರೆಡಿ ಆಗ್ಬಿಟ್ಟಿದ್ದೇವಲ್ಲ ಅಂತ. ರಾಜಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ, ಎಂಥ ಕೆಲಸ ಮಾಡ್ತಿದ್ದೀವಿ, ತಪ್ಪಾಗತ್ತೆ ಇದು ಅಂತ ಹೇಳ್ತಾನೆ. ಶಸ್ತ್ರವಿಲ್ಲದ, ಆಗ ಅವನು ಹೇಳ್ತಾನೆ ಶಸ್ತ್ರವಿಲ್ಲದ, ಬಹಳ ಇಂಪಾರ್ಟೆಂಟ್ ಇದೆ ಕೇಳ್ಕೊಳ್ಳ, ಕೊನೆಗೆ ಬಂತಿದ್ದು. ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು, ನನ್ನ ಹತ್ರ ಶಸ್ತ್ರಗಳು ಇಲ್ಲ, ಶಸ್ತ್ರ ಪಾಣಿಗಳಾದ, ಅವ್ರ ಹತ್ರ ಶಸ್ತ್ರ ಎಲ್ಲ ಇದೆ, ರಾಷ್ಟ್ರ ಪುತ್ರರು ಅಂದ್ರೆ ದುರ್ಯೋಧನ ಅಂಡ್ ಎಟ್ಸೆಟ್ರಾ, ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ, ನನ್ನವ್ರು ಸಾಯಿಸ್ಬಿಡ್ಲಿ, ನಾನು ಸತ್ತೋಗ್ತೀನಿ ಅಂತಾನೆ, ನಾನು ಇವ್ರ ಜೊತೆ ಯುದ್ಧ ಮಾಡಲ್ಲ ಅಂತ ನಾನು. ಹಾಗೆ ಸಂಜೆ ಕೊನೆಗೆ ಬಂದಿದ್ದು. ಸಂಜಯ್ ಹೇಳ್ತಾನೆ ಇವನ್ಗೆ, ಯಾರಿಗೆ, ಧೃತರಾಷ್ಟ್ರನ್ಗೆ, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು ಅಂತ ಹೇಳ್ತಾನೆ. ಇಲ್ಲಿಗೆ ನಮ್ದು ಶ್ರೀಮದ್ ಭಗವದ್ಗೀತೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಎಂಬ ಮೊದಲನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ. ಇನ್ನ ಪ್ರಶ್ನೆಗಳಿದೆ, ತಾವು ಕೇಳ್ಬೋದು. ಮೊದಲೇ ದಿನ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಇವತ್ತು ಸ್ವಲ್ಪ ಹೇಳ್ಬೇಕಾಯ್ತಲ್ಲ, ಇವ್ರ ಬಗ್ಗೆ ಹೇಳ್ಬೇಕಾಯ್ತು, ಶಿಲಾ ಪ್ರಭುಪಾದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾದ ವಿಷಯಗಳು ಬಹಳ ಇತ್ತು ತಮಗೆ. ನಾಳೆ ಇದೆಲ್ಲ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಜಸ್ಟ್ ಟು ದ ಪಾಯಿಂಟ್. ಎನಿ ಕ್ವೆಶನ್ಸ್ ಪ್ಲೀಸ್? ಪ್ರಶ್ನೆಗಳಿದ್ರೆ ಕೇಳ್ಬೋದು. ನೀಲಂ, ಆರ್ ಯು ದೇರ್? ನೀಲಂ, ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಕೇಳಕ್ ಹೇಳ್ತೀರಾ? ಐ ಥಿಂಕ್ ದರ್ ಆಲ್ ಅನ್ಮ್ಯೂಟೆಡ್. ಯಾರು ಅನ್ಮ್ಯೂಟ್ ಏನ್ ಮಾಡ್ತಾ ಇಲ್ಲ? ಮಾಡ್ಕೋಬಹುದು ಮಾತಾಡಿ, ಅವರೇ ಅನ್ಮ್ಯೂಟ್ ಮಾಡ್ಕೋಬಹುದು. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಕೇಳಿ, ಪ್ರಶ್ನೆಗಳನ್ನ ಕೇಳಿ. ಪುಷ್ಪಾಜಿ ಮಾತಾಡಿ ಕೇಳ್ತಾ ಇದ್ದಾರೆ, ಅವ್ರಿಗೆ ಅನ್ಮ್ಯೂಟ್. ಕೇಳಿ ಅಮ್ಮ. ಪುಷ್ಪ ಮಾತಾಜಿ. ನೋ ಮಾತಾಜಿ, ಓಕೆ. She must have raised, first all raise ಮಾಡಿದ್ದಾರೆ ಅನ್ಸುತ್ತೆ. ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ಹೇಳಿ. ನಮಸ್ಕಾರಮ್ಮ, ನಮಸ್ಕಾರ, ಹೇಳಿ. ಇಲ್ಲ, ಇದು ಬಂದ್ರೆ ಸಂದರ್ಭ ಬಂದ್ರೆ ನಾವು ಓದ್ತೀವಿ ಮೇಡಮ್, ಓದ್ತೀವಿ, ಅದನ್ನ ಕೇಳಕ್ ಮಾಡಿದೆ. ಹೌದಾ? ಖಂಡಿತ ಓದ್ಬೇಕಮ್ಮ, ಖಂಡಿತ ಓದ್ಬೇಕು. ಯಾಕಂದ್ರೆ ಈಗ ಇದ್ರಲ್ಲಿ ಕ್ವಿಜ್, ಪ್ರತಿದಿನ ಒಂದು ಕ್ವಿಜ್ ಅನ್ನ ಕಳಿಸ್ತಿರ್ತೀವಿ ನಾವು. ಅದು ಬಹಳ ಸುಲಭ ಇದೆ. ನಾವು ಯಾವ ಶ್ಲೋಕ ರೆಫರ್ ಮಾಡ್ಬೇಕಂತ ನಾವು ಹೇಳಿರ್ತೀವಿ, ಅದನ್ನೇ ಓದ್ಬಿಟ್ಟು ಪುಸ್ತಕದ ಮುಚ್ಚಿ ಅರ್ಥ ಬರಿಬೇಕು, ಆನ್ಸರ್ ಬರಿಬೇಕು. ಆದಷ್ಟು ಓದು ಪ್ರಶ್ನೆಗೆ ಉತ್ತರ ನೋಡ್ಕೊಳ್ಳಿ, ಖಂಡಿತ ನೋಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಪುಸ್ತಕ ಮುಚ್ಚಿಬಿಟ್ಟು ಉತ್ತರ ಬರೀ. ಆಮೇಲೆ 80% ಪಾಸಿಂಗ್ ಇರುತ್ತೆ, 80% ಪಾಸಿಂಗ್ ಇರುತ್ತೆ. ಅಡ್ಮಿನ್ ಅವ್ರು ನಿಮ್ಗೆಲ್ಲ ಹೇಳ್ತಾರೆ, ಹೆಚ್ಚಾಗಿ ಹೇಳ್ತಾರೆ. ಆಮೇಲೆ ಎಲ್ಲ ಕೊನೆಗೆ ನಿಮ್ಗೆ ಸರ್ಟಿಫಿಕೇಟ್ ಖಂಡಿತ ಸಿಗುತ್ತೆ. ಸೊ ಎಲ್ಲರೂ ಆಸಕ್ತಿಯಿಂದ ಇದನ್ನ ಕೇಳಿ, ಭಕ್ತಿಯಿಂದ ಕೇಳಿ. ಇದನ್ನ ನಾಳೆ ಮತ್ತೆ ಆಲಿಸೋಣ. 2ನೇ ಕೈಂಡ್ಲಿ ಶಬ್ದ, ಬ್ಯಾಕ್ಗ್ರೌಂಡ್ ಶಬ್ದ ಮಾಡ್ಬೇಡಿ ದಯವಿಟ್ಟು. ಕೇಳಿ, ಖಂಡಿತ ಕೇಳಿ. ಪ್ರಶ್ನೆ ಇಲ್ವಾ ಮಾತಾಜಿ? ಹೇಳಿ.
ಮಾತಾಜಿ ನಾನು ಇದ್ರ ಬಗ್ಗೆ ಹೇಳ ಮಾತಾಜಿ ಕ್ವಿಜ್ ಬಗ್ಗೆ ಅವ್ರಿಗೆ ಖಂಡಿತ ಖಂಡಿತ ಹೇಳಿ ಅಮ್ಮ, ಖಂಡಿತ. ಎಲ್ಲರಿಗೂ ನಾನು ಈಗ ಲಿಂಕ್ ಶೇರ್ ಮಾಡ್ತೀನಿ. ಕ್ವಿಜ್ ಅನ್ನೋದು ಅದು ಕ್ವಿಜ್ಗೆ ನೀವು ಕ್ವಿಜ್ ಲಿಂಕ್ ಇರುತ್ತೆ. ಆ ಲಿಂಕ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಎನ್ರೋಲ್ ಮಾಡ್ಕೋಬೇಕು. ದೆನ್ ವಿಲ್ ಗೆಟ್ ಅ ಪಾಸ್ವರ್ಡ್. ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಕ್ವಿಜ್ ತಗೊಳಕ್ ಆಗತ್ತೆ, ಸಾಧ್ಯವಾಗತ್ತೆ. ಸೊ ಅದು ಹೇಗೆ ರಿಜಿಸ್ಟರ್ ಮಾಡಬೇಕು, ಅದನ್ನ ಹೇಗೆ ನಿಮ್ ಕ್ವಿಜ್ ತಗೊಳ್ಳೋದು ಅಂತ ನಿಮ್ಗೆ ಒಂದು PDF ಎಲ್ಲ ಕಂಪ್ಲೀಟ್ ಒಂದು ಇದು ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಮಾಹಿತಿ ಕೊಡ್ತಾರೆ ಅವ್ರಿಗೆ. ಸ್ಟೆಪ್ ವೈಸ್ ಮಾಹಿತಿ ಇರುತ್ತೆ ಅದರಲ್ಲಿ. ಅಂಡ್ ವಿಡಿಯೋನು ಇರುತ್ತೆ ಜೊತೆಗೆ. ಸೊ ಹೇಗೆ ನೀವು ಲ್ಯಾಪ್ಟಾಪ್ ಅಲ್ಲಿ ಇರ್ಲಿ ಇಲ್ಲ ಮೊಬೈಲ್ ಅಲ್ಲಿ ತಗೋಬೇಕಂದ್ರೆ ಹೇಗೆ ಅಂತ ನಿಮ್ಗೆ ಎಲ್ಲ ಇರುತ್ತೆ. ಅದು ನೋಡಿ ಆ ತರ ನೀವು ಅಟೆಂಡ್ ಮಾಡಿ. ಅದರಲ್ಲಿ ನಿಮ್ಗೆ ಕ್ವಿಜ್ ಜೊತೆಗೆ ಪ್ಲಸ್ ಅಲಾಂಗ್ ವಿತ್ ದಟ್ ಕ್ವಿಜ್ ಜೊತೆಗೆ ನಿಮ್ಗೆ ಮೆಟೀರಿಯಲ್ ಇರುತ್ತೆ ಅಲ್ಲಿ, PDF ಮೆಟೀರಿಯಲ್. ಸೊ ಇಲ್ಲಿ ಕ್ಲಾಸ್ ಅಲ್ಲಿ ಇವತ್ತು ಫಸ್ಟ್ ಚಾಪ್ಟರ್ದು ಯಾವ್ದು ಇಂಪಾರ್ಟೆಂಟ್ ಶ್ಲೋಕಾಸು ಆ PDF ಎಲ್ಲ ಫುಲ್ ಎಕ್ಸ್ಪ್ಲನೇಷನ್ ಜೊತೆಗೆ PDF ಇರುತ್ತೆ. ಯು ಕ್ಯಾನ್ ಪ್ಲೀಸ್ ಗೋ ಥ್ರೂ ದಟ್. ಅದು ನೋಡಿ ಅದು ಓದದ ಮೇಲೆ ಯು ಕ್ಯಾನ್ ಅಟೆಂಡ್ ದ ಕ್ವಿಜ್. ಮಾತಾಜಿ ನನ್ ನಂಬರ್ ಗ್ರೂಪ್ ನಲ್ಲಿ ಆಡ್ ಇಲ್ಲ ಮಾತಾಜಿ. ಹೌದಮ್ಮ. ಮಾತಾಜಿ ನನ್ನ ನಂಬರ್ ನಾನು ನಿಮ್ಗೆ ಚಾಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಸೆಂಡ್ ಮಿ ಮೆಸೇಜ್ ಮಾತಾಜಿ. ಹಲೋ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ನನ್ನ ನಂಬರ್ ಮೇಡಮ್. ಗ್ರೂಪ್ ಅಲ್ಲಿ ನಮಸ್ತೆ. ಹಾಕಿದ್. ನಮಸ್ತೆ. ಮೇಡಮ್ ನಂದೊಂದು ಪ್ರಶ್ನೆ ಇತ್ತು, ಕೇಳ್ಬೋದಾ? ಖಂಡಿತ ಕೇಳಿ, ಖಂಡಿತ ಕೇಳಿ. ಮೇಡಮ್ ಇದು 14 ಹೊತ್ತು ಜಪ ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಮೇಡಮ್? ನೋಡಿ, ಮೊದ್ಲು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ 8 ರಿಂದ 10 ನಿಮಿಷ ಬೇಕಾಗಬಹುದು. ಆಮೇಲೆ ನೀವು ಜಪದಲ್ಲಿ ಜಪದ ಕ್ರಮ ಹೇಗೂ ಅಂದ್ರೆ ನೀವು ಬಾಯಿಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತಿರಲ್ಲ, ಅದು ನೀವು ಬಾಯಿಯಿಂದ ಮಾತಾಡ್ಬೇಕು, ಉಚ್ಚರಿಸ್ಬೇಕು, ಕಿವಿಯಿಂದ ಕೇಳಬೇಕು. ನೀವು ಮತ್ತೇನು ಮಾಡ್ಬೇಕಾಗಿಲ್ಲ. ಏನೋ ಒಂದು ಫೋಟೋ ಇಟ್ಕೋಬೇಕು ಅಥವಾ ಇಲ್ಲ ಒಂದು ಯೋಚನೆ ಮನಸ್ಸನ್ನ ತರಲೇಬೇಡಿ. ಮನಸ್ಸನ್ನ ಪೂರ್ತಿ ಆಚೆ ಇಟ್ಬಿಡಿ. ಅದನ್ನ ನಿಮ್ ಮಾತು ಬಾಯಿ ಮಂತ್ರ ಹೇಳತ್ತೆ, ಕಿವಿ ಕೇಳತ್ತೆ, ಅಷ್ಟೇನೆ. ಮೊದ್ಲು 8 ರಿಂದ 10 ನಿಮಿಷ ಬೇಕು. ಆಮೇಲೆ 5 ನಿಮಿಷಕ್ಕೆ ಬರುತ್ತೆ. ಕೊನೆ ಪ್ರವೀಣರಾಗ್ಬಿಟ್ರೆ ನೀವೇ. ಆದ್ರೆ ದಯವಿಟ್ಟು ಭಕ್ತಿಯಿಂದ ಮಾಡಿಯಪ್ಪ. ಪ್ರತಿಯೊಂದು ಶಬ್ದನೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಒಂದು ತಲ್ಲೀನರಾಗಿ ಮಾಡ್ಬೇಕು. ಅದು ನಿಮ್ಗೆ ಫಲ ಕೊಡುತ್ತೆ. ಓಕೆನಾ? ಆಕ್ಚುಲಿ ದಿನಕ್ಕೆ 16 ಮಾಲೆಗಳು ಮಾಡ್ಬೇಕು ಅಂತ ಇದೆ. ಸೊ ಆಗತ್ತೆ. 2 ಗಂಟೆ 2.5 ಗಂಟೆಲಿ ಆಗತ್ತಪ್ಪ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಅರ್ಥ ಆಯ್ತಾ ಇವತ್ತು ಪಾಠ ಹೇಳ್ಕೊಟ್ಟಿದ್ದು? ಎಸ್ ಮೇಡಮ್, ಅರ್ಥ ಆಯ್ತು. ಕೇಳಿಸ್ತಾ ಇಲ್ಲ, ಕನ್ಫ್ಯೂಷನ್ ಆಗಿದೆ, ಮಿಕ್ಸ್ ಆಗ್ತದೆ, ಸೌಂಡ್ ಮಿಕ್ಸ್ ಆಗ್ತಾ ಇದೆ. ಏನಾದ್ರೂ ನಿಮ್ಗೆ ವ್ಯತ್ಯಾಸ ಬೇಕಾಗಿದ್ರೆ ಹೇಳಿ. ಪಾಠದ ಮಾಡೋದು ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಬೇಕಾದ್ರೆ ಹೇಳಿ. 3 ಜನ ಕೈ ಎತ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಯಾರು ಅಂತ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಿ. ನಾನು ದೇಶಪಾಂಡೆ ಮಾತಾಡೋದು. ಹೇಳ್ರಿ. ಇದು ಅರ್ಜುನನ ವಿಷಾದ ಅಂದ್ರೆ ಅರ್ಜುನ ಬಂದ ಮನಸ್ಸೆಲ್ಲ ಕನ್ಫ್ಯೂಸ್ ಸ್ಟೇಟಸ್. ಇದು ಯಾವ ಸ್ಟೇಟಸ್ ಇದು? ಹೌದು, ಕನ್ಫ್ಯೂಸ್ ಸ್ಟೇಟಸ್, ವಿಸ್ಮಯ. ಅವ್ನಿಗೆ ಕನ್ಫ್ಯೂಷನ್ ಆಗ್ತದೆ ಆಕ್ಚುಲಿ. ಈ ಕಮ್ಸ್ ಇನ್ ಬಿಟ್ವೀನ್. ಅವನು ಮೊದ್ಲು ಯುದ್ಧಕ್ಕೆ ರೆಡಿ ಆಗ್ಬಿಡ್ತಾನೆ. ಅವ್ನು ಯಾರನ್ನ ಹೊಡಿಲಿಕ್ಕತ್ತೀನಿ ಅಂತ ನೋಡ್ಬೇಕು ಅಂತ ಹೋದಾಗ ಇಲ್ಲ ನಮ್ಮವರೇ ಇರ್ತಾರಲ್ಲಿ. ಆಗ ಅವನಿಗೆ ಕನ್ಫ್ಯೂಷನ್, ಹೊಡಿಬೇಕೋ ಬೇಡನ ಇವ್ರನ್ನ. ಈಗ ಧರ್ಮ ಡ್ಯೂಟಿ ಪ್ರಕಾರ ಅವನು ಕ್ಷತ್ರಿಯ, ಯುದ್ಧ ಮಾಡ್ಲೇಬೇಕು. ಆದ್ರೆ ಯಾರು ಕ್ಷತ್ರಿಯ? ನಮ್ಗೆ ಈ ಸಂಕಟ ಬರುತ್ತೆ ದಿನದಲ್ಲಿ, ನಮ್ ದಿನನಿತ್ಯ ಜೀವನದಲ್ಲಿ. ನಮ್ಮವ್ರ ವಿರುದ್ಧ ನಾವೇನಾದ್ರೂ ಹೇಳ್ಬೇಕಾದ್ರೆ ನಾವು ಹಿಂದಿರಿತೀವಿ. ನಾವು ಅವ್ರ ಜೊತೆ ಅವ್ರ ಪ್ರೊಟೆಕ್ಟ್ ಮಾಡ್ತೀವಿ. ನಾವು ಅದ್ ಮಾಡ್ಬಾರ್ದು. ಅದನ್ನ ಅದನ್ನೇ ಏನು ಸತ್ಯ ಇದ್ದರೆ ನಾವು ಅದನ್ನ ಮಾಡ್ಲೇಬೇಕು, ಅದನ್ನ ಪ್ರಕಟಿಸ್ಲೇಬೇಕು. ಸೊ ಅದೇ ಇಲ್ಲಿ ಸತ್ಯ ಏನಪ್ಪಾ ಅಂದ್ರೆ, ಕೌರವರ ಹತ್ರ ಧರ್ಮ ಇದ್ದಿದ್ದಿಲ್ಲ, ಪಾಂಡವರ ಧರ್ಮ ಇತ್ತು. ಅವರು ಸುಮ್ನೆ ಅವರು ಕಾಲ್ಕೆದ್ರ ಜಗಳ ತೆಗೆದು ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ರು ಅವರು. ಸೊ ಆ ದೃಷ್ಟಿಯಿಂದ ಇವರು ಪಾಂಡವರು ಮಾಡ್ತಿರೋ ಕರೆಕ್ಟ್ ಆಗಿತ್ತು. ಆದ್ರೆ ಅವ್ನಿಗೆ ಇಲ್ಲ, ಒಂದ್ ಕಡೆ ಧರ್ಮ, ಒಂದ್ ಕಡೆ ಸಂಕಟ, ಇಲ್ಲ ನನ್ನವರಲ್ಲಪ್ಪ ಸಾಯಿಸ್ಬಿಟ್ರೆ ಏನು ಅಂತ. ಯಾವಾಗ ಒಂದು ದಿವ್ಯಜ್ಞಾನ ಸಿಗತ್ತೋ ಯಾರೂ ಸಾಯೋದಿಲ್ಲ, ಯಾರು ಕೊಳ್ಳೋರು ಯಾರು ಇಲ್ಲ, ಸಾಯೋರು ಯಾರು ಮುಂದೆ ಬರುತ್ತೆ ಅಂತ ಹೇಳ್ತೀನಿ. ಕೃಷ್ಣ ಹೇಳ್ತಾನೆ, ಯಾರು ಸಾಯ್ತಾರೆ, ಯಾರು ಕೊಳ್ತಾರೆ, ಯಾರು ಎಲ್ಲ ನಾನೇ ಮಾಡೋನು, ನನ್ನ ಆಟ ಇದೆಲ್ಲ.
ಎಲ್ಲರೂ ಆವಾಗ ವಿಶ್ವರೂಪ ಮುಂದೆ ಹೋಗ್ತೀವಿ. 11ನೇ ಅಧ್ಯಾಯದಲ್ಲಿ ವಿರಾಟ ರೂಪ ತೋರಿಸ್ತಾನೆ. ಎಲ್ರೂ ಒಳಗೆ ಇರ್ತಾರೆ, ಅವನೊಳಗೆ ಇರ್ತಾರೆ. ಈಗ ನಾವುಗಳು ಅಷ್ಟೇನೆ, ಯಾರಾದ್ರೂ ದೇಹ ಇದು ಪಾಪ ನಮ್ಮನ್ ಬಿಟ್ಟು ಅಗಲ್ದಾಗ ತುಂಬಾ ದುಃಖ ಆಗುತ್ತೆ. ನಾವು ದುಃಖ ಪಡಬಾರ್ದು ಅಂತ, ಯಾಕಂದ್ರೆ ಅದು ಎಲ್ಲಿ ಆತ್ಮನೀರ್ ಅಂತಾರೆ ಅಲ್ವಾ, ಆತ್ಮ ಎಲ್ಲಿ ಹೋಗುತ್ತೆ. ಸೊ ವಿಷಾದ ಪಡಬಾರ್ದು. ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಪಾಠ ಇದೆ. ಸೊ ವಿಷಾದ ಇರೋದು ಅರ್ಜುನಂದು ಅದ್ರ ಬಗ್ಗೆನೆ, ತನ್ನವ್ರ ಜೊತೆ ಯುದ್ಧ ಮಾಡ್ಬೇಕಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಮೇಡಮ್ ಎಕ್ಸಿಟ್ ಆಗ್ಬೋದಾ? ಮುಗೀತಾ? ಆಯ್ತು. ನನ್ನ ಕಡೆಯಿಂದ ಆಗಿ ತಮ್ದಾಗಿ ಒಂದು ಪುಟ್ಟ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಪ್ರಶ್ನೆಗಳಿಲ್ಲ ಅಂದ್ರೆ ಅದನ್ನು ಮುಗಿಸ್ಬಿಡೋಣ ಅಷ್ಟೇನೆ. ಯಾವುದೇ ನಾವು ಮಾಡುವಾಗ ಪ್ರಾರ್ಥನೆಯಿಂದ ಶುರು ಮಾಡ್ಬೇಕು, ಪ್ರಾರ್ಥನೆಯಿಂದ ಮುಗಿಸ್ಬೇಕು. ಎಕ್ಸಿಟ್ ಮಾಡೋದಂದ್ರೆ ಅದನ್ನು ವಿ ಹ್ಯಾವ್ ಟು ಪ್ರೇ. ಅವ್ನಿಗೆ ದೇವ್ರು ನಾವು ಥ್ಯಾಂಕ್ಸ್ ಕೊಡ್ಬೇಕಾಗುತ್ತೆ, ಇದು ಮಾಡಿ ಧನ್ಯವಾದ ಕೊಡ್ಬೇಕಾಗುತ್ತೆ. ಜಸ್ಟ್ ಕ್ವಿಕ್ಲಿ, ಪ್ರಶ್ನೆ ಇಲ್ಲಲ್ಲ, ಏನು ಪ್ರಶ್ನೆ ಇಲ್ಲಲ್ಲ? ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव जन की जय, श्रीला प्रभुपाद की जय, भक्तवृंद जन की जय. तो हरे कृष्ण, ಎಲ್ಲರಿಗೂ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ.